तस्मै श्री गुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। गुरुभ्यो नमः। ಇದೊಂದು ಅತ್ಯಂತ ಅಪೂರ್ವದ ವಿಶಿಷ್ಟ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ಸರಿ ಸುಮಾರಾಗಿ 20-25 ವರ್ಷಗಳ ಹಿಂದೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿಕೊಂಡು ಈ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣದ ಅಭ್ಯಾಸವನ್ನು ಮಾಡಿ ಗುರುಗಳಿಂದ ಉಪದೇಶ ಸರಣಿಯನ್ನು ಸ್ವೀಕಾರ ಮಾಡುತ್ತಾ ಜೀವನಕ್ಕೆ ಬೇಕಾದಂತಹ ಅಥವಾ ಮೇಲ್ಮಟ್ಟದ ವಿದ್ಯೆಗೆ ಬೇಕಾದಂತಹ ಭದ್ರ ಬುನಾದಿಯನ್ನು ಹಾಕಿಸ್ಕೊಳ್ತಕ್ಕಂತಹ ಕೆಲಸವನ್ನು ನಾವಿಲ್ಲಿ ಮಾಡಿತ್ತು. ಅದಾಗಿ ಮತ್ತೆ PUC, ಅದಾದ ಮೇಲೆ ಮತ್ತೆ ಡಿಗ್ರಿ, ಇನ್ನೇನೋ ಕೆಲಸಗಳು, ಒತ್ತಡಗಳು, ಸಾವಿರಾರು ಜೀವನದ ಜಂಜಾಟಗಳು, ಮತ್ತು ನಾವು ನಮ್ಮನ್ನು ಕಾಣಲಿಕ್ಕಾಗಲೇ ಇಲ್ಲ. ಅದರಿಂದ ಇದೊಂದು ಅಪೂರ್ವ ಆಗಿರತಕ್ಕಂತಹ ಅಪರೂಪದ ಕಾರ್ಯಕ್ರಮ. ನಾವು ನಮ್ಮನ್ನು ಕಾಣತಕ್ಕಂತಹ ಕಾರ್ಯಕ್ರಮ, ನಮ್ಮ ಬಾಲ್ಯದ ಆ ನೆನಪುಗಳು, ನಮ್ಮ ಬಾಲ್ಯದ ಆ ಒಂದಷ್ಟು ಚೇಷ್ಟೆಯ ಮತ್ತೊಮ್ಮೆ ಅದನ್ನು ಮೆಲುಕು ಹಾಕ್ತಕ್ಕಂತಹ ಒಂದು ಕ್ಷಣ, ಅದನ್ನು ಮತ್ತೆ ಮರುಕಳಿಸ್ಕೋಬೇಕು ಅನ್ನತಕ್ಕಂತಹ ಆ ಒಂದು ದೊಡ್ಡ ಸಂಕಲ್ಪದಲ್ಲಿ ಈ 1999 ಮತ್ತು 2000 ವರ್ಷದ ಸಂದರ್ಭದಲ್ಲಿ ಅಧ್ಯಯನ ಮಾಡಿದ ಒಂದಷ್ಟು ವಿದ್ಯಾರ್ಥಿಗಳು, ಈಗ ಹಳೆ ವಿದ್ಯಾರ್ಥಿಗಳು, ಅವರೆಲ್ಲ ಸೇರಿಕೊಂಡು ಗುರುಗಳನ್ನು ಒಂದು ಕಡೆ ಸೇರಿಸ್ಕೊಂಡು ಮತ್ತೊಮ್ಮೆ ಅವರ ಕೃಪಾದೃಷ್ಟಿಯನ್ನು ನಮ್ಮ ಕಡೆಗೆ ಹರಿಸ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಹಾಗೆ ಮಾಡಬೇಕಿದ್ರೆ ಮತ್ತೆ ಶಿಷ್ಯರೆಲ್ಲ ಒಟ್ಟಾಗಬೇಕಲ್ಲ, ಶಿಷ್ಯರೂ ಕೂಡ ಒಟ್ಟಾಗಬೇಕು. ಆದ್ದರಿಂದ ಸ್ನೇಹ ಸಮಾಗಮ ಮತ್ತು ಗುರುವಂದನ ಅನ್ನತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ದಿವಸ ನಾವು ಕಲಿತ ಇದೇ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆಲ್ಲ ನಾವು ಸಾಕ್ಷಿಯಾಗ್ತಾ ಇದ್ದೇವೆ. ವಿದ್ಯಾರ್ಥಿ ಪ್ರಮುಖರಲ್ಲಿ ಎಲ್ಲರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೇನೆ, ಎದುರಲ್ಲಿ ವಿರಾಜಮಾನರಾಗಿರತಕ್ಕಂತಹ ಅಧ್ಯಕ್ಷರನ್ನು, ಈ ಶಾಲೆಯ ಮುಖ್ಯೋಪಾಧ್ಯಾಯರನ್ನು, ಪ್ರಾಕ್ ಉಪಾಧ್ಯಾಯ ಶ್ರೇಷ್ಠರನ್ನು ವೇದಿಕೆಗೆ ಆಹ್ವಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರನ್ನು ಕರ್ಕೊಂಡು ಬರಬೇಕಾಗಿ ವಿದ್ಯಾರ್ಥಿಗಳಲ್ಲಿ ಮನವಿ. ಆತ್ಮೀಯರೇ, ಆತ್ಮೀಯ ಮಿತ್ರರೇ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ನಮ್ಮನ್ನು ಅಭಿನಂದಿಸಲಿಕ್ಕಿದ್ದಾರೆ ಶ್ರೀಯುತ ಅರುಣಾಚಲ ಹೆಗಡೆ ಇವರು. ಅದರಂತೆ ಮುಖ್ಯ ಅತಿಥಿಗಳಾಗಿ ನಮ್ಮನ್ನು ಕೂಡಲಿಕ್ಕಿದ್ದಾರೆ ಶಿರೂರು ಮಠದ ದಿವಾನರಾಗಿರತಕ್ಕಂಥ. ಮಾತಿನ ಸ್ವಾಗತವನ್ನು ಹೇಳ್ತಾ, ಈ ಸಾಮ್ರಾಜ್ಯದ ಸ್ಥಾಪನೆಯೂ ಆಗ್ತಾ ಇರಲಿಲ್ಲ. ಆದ್ದರಿಂದ ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ಅನ್ನುವಂಥದ್ದು ಇರ್ತದೆ ಎಷ್ಟು ಸತ್ಯವೋ, ಆ ವ್ಯಕ್ತಿತ್ವವನ್ನು ಹೊರಗೆ ತೆಗೆದು ಅದನ್ನು ಸಮಾಜೀಮುಖವಾಗಿ ತೋರಿಸ್ತಕ್ಕಂತಹ ಕೆಲಸವೂ ಕೂಡ ಅಷ್ಟೇ ಮುಖ್ಯದ್ದಾಗ್ತದೆ ಅಂತ. ಅದು ಗುರುಗಳದ್ದು, ಆ ಕೆಲಸ ಗುರುಗಳದ್ದು ಅಂತ. ಅರ್ಜುನನಿಗೆ ಒಬ್ಬನೇ ಒಬ್ಬರು ದ್ರೋಣಾಚಾರ್ಯರಿದ್ದದ್ದು, ಚಂದ್ರಗುಪ್ತನಿಗೆ ಒಬ್ಬನೇ ಒಬ್ಬ ಚಾಣಕ್ಯ ಸಿಕ್ಕಿದ್ದು. ಆದರೆ ನಮ್ಮ ಭಾಗ್ಯ ನೋಡಿ, ವೇದಿಕೆಯಲ್ಲಿರುವವರೆಲ್ಲ ದ್ರೋಣಾಚಾರ್ಯರು, ವೇದಿಕೆಯಲ್ಲಿರುವವರೆಲ್ಲ ಕೂಡ ಚಾಣಕ್ಯರು. ಒಬ್ಬರೊಬ್ಬರಿಂದ ಒಂದೊಂದು ಪಾಠವನ್ನು ಕಲ್ತಿದ್ದೇವೆ, ಒಂದೊಂದು ರೀತಿಯ ನೀತಿಯನ್ನು ಕಲ್ತಿದ್ದೇವೆ. ಜೀವನದ ಹೆಜ್ಜೆ ಹೆಜ್ಜೆಗೆ ಎಲ್ಲಿ ಎಡವಬಾರದು, ಎಡವತಕ್ಕಂತಹ ಪರಿಸ್ಥಿತಿ ಹೇಗೆ ಬರ್ತದೆ ಅನ್ನುವಂಥದ್ದನ್ನು ಕಲ್ತಿದ್ದೇವೆ ಅಂತ ಹೇಳಿದರೆ ನಿಜವಾಗಿ ನಮ್ಮ ಭಾಗ್ಯ ದೊಡ್ಡದು.
ಇಂತಹ ಗುರುವೃಂದವನ್ನು ಪಡೆದದ್ದಕ್ಕೆ ನಾವು ಧನ್ಯರು. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಅವರನ್ನೆಲ್ಲ ನಾವು ಸ್ವಾಗತಿಸೋಣ. ಒಂದು ಮಾತು ಏನು ಗೊತ್ತಾ, ನಮಗೆ ವಿದ್ಯಾರಂಭ ಅನ್ನುವಂಥದ್ದು ಪ್ರಾಥಮಿಕ ಹಂತದಲ್ಲಿ ಪ್ರಾರಂಭ ಆಗ್ತದೆ. 1ರಿಂದ 7 ಪ್ರಾಥಮಿಕ, ಮತ್ತು ಹೈಸ್ಕೂಲ್ ಬಂತು, ಅದು ಮುಗ್ದಾದ ಮೇಲೆ ಮತ್ತೆ ಡಿಗ್ರಿ. ಆದರೆ ನೀವು ನೆನಪಿಟ್ಕೊಳ್ಳಿ, ನಿಮಗೂ ಇದು ಅಂದಾಜಿಗೆ ಬಂದಿರ್ತದೆ, ಅನುಭವಕ್ಕೆ ಬಂದಿರ್ತದೆ. ನಾವು ಪ್ರೈಮರಿಯನ್ನು ಹೆಚ್ಚು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ, ತುಂಬ ಬಾಲ್ಯತನ ಅನ್ನುವಂಥದ್ದು ಇರ್ತದೆ. ಕಾಲೇಜಿದ್ದು ಹೆಚ್ಚು ನೆನಪಿರೋದಿಲ್ಲ, ಯಾಕೆ ಅಂತ ಹೇಳಿದರೆ ಆವಾಗ ಬೇರೆ ಚಟುವಟಿಕೆ ಜಾಸ್ತಿ ಆಗ್ತದೆ. ಆದರೆ ನಮ್ಮ ಸ್ಮೃತಿ ಪಟಲದಲ್ಲಿ ಯಾವತ್ತೂ ಮರೆಯದಂತಹ ದಿನಗಳು ಅಂತ ಶಾಶ್ವತವಾಗಿ ಉಳಿಯುವಂತಹ ದಿನ ಯಾವುದು ಗೊತ್ತಾ? ಅದು ಪ್ರೌಢ ಶಿಕ್ಷಣದ ಸಂದರ್ಭ ಅಂತ. ಆವಾಗ ವ್ಯಕ್ತಿ ಒಬ್ಬ ಅನುಕರಣೆಯನ್ನು ಪ್ರಾರಂಭ ಮಾಡ್ತಾ ಆಗಿರ್ತಾನೆ. ಅದವರ ವ್ಯಕ್ತಿತ್ವದ ಉಪದೇಶ ಆಗಿರ್ಬೋದು, ಅಥವಾ ಅವರ ಹಾವಭಾವ ಆಗಿರ್ಬೋದು, ಅಥವಾ ಅವರು ಹಾಕ್ತಕ್ಕಂತಹ ವೇಷಭೂಷಣಗಳಾಗಿರ್ಬೋದು, ಅದು ಎಲ್ಲವನ್ನು ನಾವು ಅನುಸರಿಸ್ತೇವೆ, ಅದನ್ನು ನಾವು ಅನುಕರಿಸ್ತೇವೆ. ಆ ಪ್ರಾಯ ಅಂಥದ್ದು 16, 14, 15, 16 ವರ್ಷ ಅನ್ನುವಂಥದ್ದು ಹಾಗಿರ್ತದೆ. ಆದ್ದರಿಂದ ಎಲ್ಲ ನಮ್ಮ ಗುರುಗಳು ಬರೀ ಕ್ಲಾಸಲ್ಲಿ ಪಾಠ ಮಾತ್ರ ಮಾಡ್ತಾ ಇದ್ದದ್ದಲ್ಲ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವರ ಗುರುತ್ವವನ್ನು, ನಾವು ಕೂಡ 3 ವರ್ಷ ಅಭ್ಯಾಸ ಮಾಡಿದ್ದೇವಲ್ಲ, 3 ವರ್ಷದಲ್ಲಿ ಒಬ್ಬರೇ ಒಬ್ಬ ಗುರುಗಳು ಕೂಡ ತಮ್ಮ ಗುರುತ್ವದಿಂದ ಕೆಳಗೆ ಇಳಿದು ಯಾವ ವರ್ತನೆಯನ್ನು ಮಾಡಲಿಲ್ಲ ಅಂತ ಹೇಳಿದರೆ ಚಿಕ್ಕ ವಿಷಯ ಅಲ್ಲ. ಆ ಗುರುತ್ವವನ್ನು ಜೀವನದಲ್ಲಿ ಆವಾಹಿಸಿಕೊಳ್ಳಿಲ್ಲ ಅಂತ ಹೇಳಿದರೆ ಅಂಥ ಒಂದು ರೀತಿಯ ಗುರುತರ ಜೀವನ ಅನ್ನುವಂಥದ್ದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗುರುಗಳನ್ನು ಪಡೆದ ನಾವೆಲ್ಲ ಧನ್ಯರು. ಮತ್ತೊಮ್ಮೆ ಜೋರಾದ ಚಪ್ಪಳೆ ನಮ್ಮ ಗುರುವೃಂದಕ್ಕೆ. ಇಂತಹ ಗುರು ಸರಣಿಯನ್ನು ನಾವಿವತ್ತು ಒಂದೇ ವೇದಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಗುಣಗಳ ಧಣಿಗಳನ್ನು ದಣಿವರಿಯದೆ ಕಣ್ಣಲ್ಲಿ ಕಾಣ್ತಾ ಮನ ತುಂಬ ಅವರಿಂದ ಆಶೀರ್ವಚನದ ದೃಷ್ಟಿಯನ್ನು ಪಡಿಬೇಕು ಅನ್ನುವಂತಹ ಆಸೆ ಅಭಿಲಾಷೆ ನಮ್ಮದಲ್ವ. ಆದ್ದರಿಂದ ಬಂದಿರತಕ್ಕಂತಹ ಎಲ್ಲ ಗುರುಗಳಿಗೆ, ಅಧ್ಯಕ್ಷರಾಗಿರತಕ್ಕಂತಹ ಮಹಾನ್ ವ್ಯಕ್ತಿಗಳಿಗೆ, ಅದರಂತೆ ಅತಿಥಿಗಳಿಗೆ ಮತ್ತು ತಮಗೂ ಕೂಡ ಸ್ವಾಗತ ವಚನದಿಂದ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಕವಿತಾ ಇವರು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಆತ್ಮೀಯರೇ, ಹಿರಿಯರು ಹೇಳ್ತಾರೆ, ನಿಮ್ಮಲ್ಲಿ ಅದೆಷ್ಟೋ ಕೃತಜ್ಞತಾ ಭಾವನೆ ಇದ್ದರೂ ಅದನ್ನು ನೀವು ತೋರ್ಪಡಿಸದಿದ್ದಲ್ಲಿ ಆ ಭಾವನೆಯನ್ನು ನೀವು ಆಸ್ವಾದಿಸಲಾಗುವುದಿಲ್ಲವಂತೆ. 1998, 2000 ಬ್ಯಾಚ್ನ ವಿದ್ಯಾರ್ಥಿಗಳಾದ ನಮ್ಮೆಲ್ಲರ ಪಾಲಿಗೆ ಇಂದು ಬಹಳ ಪ್ರಮುಖ ದಿನ. ಏಕೆಂದರೆ ನಮ್ಮ ಮನಸ್ಸಿನಲ್ಲಿರುವ ಕೃತಜ್ಞತೆಯನ್ನು ಸಲ್ಲಿಸಲು ಪುಟ್ಟ ಅವಕಾಶ ದೊರೆತ ದಿನ ಇಂದು. ಜೊತೆಯಲ್ಲೇ ಆಡಿ ಓದಿ ಬೆಳೆದ ನಾವೆಲ್ಲ ಈಗ ಅಕ್ಕಪಕ್ಕ ಬಂದು ನಿಂತರೂ ಗುರುತಿಸಲಾಗದಷ್ಟು ದೈಹಿಕವಾಗಿ ಬೆಳೆದಿದ್ದೇವೆ. ನಮ್ಮೊಳಗಿನ ಆ ಪರ್ಕಳ ಹೈಸ್ಕೂಲಿನ ವಿದ್ಯಾರ್ಥಿ ಇಂದಿಗೂ ಜೀವಂತ. ಈ ಪುಟ್ಟ ತರಳೆ ಆಗಿರಲಿ, ತುಂಟತನ ಆಗಿರಲಿ, ವಿದ್ಯಾರ್ಥಿಗಳ ತುಂಟತನವನ್ನು ಸಹಿಸಿ ನಮ್ಮ ಜೀವನವನ್ನು ರೂಪಿಸಿದ ನಮ್ಮ ಗುರುವರಿಯರೆಲ್ಲರನ್ನ ಒಂದೇ ವೇದಿಕೆಯಲ್ಲಿ ನೋಡುವ ಈ ಸುದಿನದಲ್ಲಿ ಸರ್ವರನ್ನ ಸ್ವಾಗತಿಸುವ ಸೌಭಾಗ್ಯ ನನ್ನದು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶಿರೂರು ಮಠದ ದಿವಾನರಾದ ಡಾಕ್ಟರ್ ಉದಯಕುಮಾರ್ ಸರಳತಾಯರವರು ಇನ್ನೇನು ಆಗಮಿಸಲಿಕ್ಕಿದ್ದಾರೆ. ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಕೋರುತ್ತಿದ್ದೇವೆ. ಪರ್ಕಳ ಎಜುಕೇಷನ್ ಸೊಸೈಟಿಯ ಸಂಚಾಲಕರಾದ ಶ್ರೀಯುತ ಅರುಣಾಚಲ ಹೆಗ್ಡೆಯವರು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ತಮಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಅವರನ್ನು ನಮ್ಮ ಅರುಣಾಚಲ ಹೆಗ್ಡೆಯವರು ಅವರ ಅಧ್ಯಕ್ಷರಾಗಿರುವ ಕಾರಣ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ತಮಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಮ್ಮ ಸಹಪಾಠಿ ಅವರಿಂದ ಒಂದು ಹೂ ಕೊಡುವ ಮುಖಾಂತರ ಸ್ವಾಗತಿಸಲಿದ್ದೇವೆ. ಅತಿಥಿಗಳಾದ ಪರ್ಕಳ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿಯಾಗಿರುವ ಶ್ರೀಯುತ ದಿನೇಶ್ ಹೆಗ್ಡೆಯವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ.
ಹಾಗೆ ನಮ್ಮ ಶಿಕ್ಷಕ ವೃಂದವರಾದ ಚಂದ್ರಯ್ಯ ಸರ್, ರಂಗಪ್ಪ ಸರ್, ಗೀತಾ ಟೀಚರ್, ಶಿವರಾಮ್ ಶೆಟ್ಟಿ ಸರ್, ವಾಸು ಸರ್, ಸೂರ್ಯಕುಮಾರ್ ಸರ್, ರಮಕಾಂತ್ ಸರ್, ಗೃಹಪತಿ ಸರ್, ಯಶೋಧಾ ಟೀಚರ್, ಪ್ರವೀಣಾ ಪ್ರಭು ಟೀಚರ್, ಶಿವರಾಮ್ ನಾಯಕ್ ಸರ್, ರಾಘವ ಸರ್, ಮಾಲಿನಿ ಟೀಚರ್, ನಾಗೇಂದ್ರ ಸರ್ ಹಾಗೂ ಆನಂದ ನಾಯಕ್ ಸರ್ ಇವರೆಲ್ಲರನ್ನ ನಮ್ಮ ಸಹಪಾಠಿಗಳು ಹೂ ಕೊಡುವ ಮುಖಾಂತರ ಸ್ವಾಗತವನ್ನು ಕೋರಲಿಕ್ಕಿದ್ದೇವೆ. ಪರ್ಕಳ ಹೈಸ್ಕೂಲ್ನ ಇಂಗ್ಲೀಷ್ ಮೀಡಿಯಂ HM ಆಗಿರುವಂತಹ ಸುಜಾತ ಟೀಚರನ್ನು ಈ ಮೂಲಕ ವೇದಿಕೆಯಲ್ಲಿ ಆಗಮಿಸುತ್ತಿದ್ದೇನೆ. ಅವರಿಗೆ ನಮ್ಮ ಸಹಪಾಠಿಗಳು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಮುನಿಯಾಲು ಆಯುರ್ವೇದ ಕಾಲೇಜ್ ಮಣಿಪಾಲದ ಉಪ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಹರಿಪ್ರಸಾದ್ ಹೆರ್ಗಾರ್ ಅವರು ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತರಿಗೆ ಆದರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಬಂದಿರತಕ್ಕಂಥ ನಿಮಗೂ ಮಾಧ್ಯಮದವರಿಗೂ ಲೈಟಿಂಗ್ ವ್ಯವಸ್ಥೆ ಎಲ್ಲರಿಗೂ ಕೂಡ ಒಂದೇ ಮಾತು. ಬಂದಿರತಕ್ಕಂತಹ ನಮ್ಮ ಶಿಕ್ಷಕ ವೃಂದದವರು, ಅಧ್ಯಕ್ಷ ಸ್ಥಾನವನ್ನು ವಹಿಸಿದವರು ಹಾಗೂ ನನ್ನ ಸಹಪಾಠಿಗಳು, ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದಂಥವರು, ಹಾಗೆ ನಮ್ಮ ಚಂಡೆ ವಾದ್ಯ ಇವೆಲ್ಲ ಒಂದು ಎಲ್ಲರಿಗೂ ಕೂಡ ಸ್ವಾಗತವನ್ನು ಈ ಮೂಲಕ ಕೋರುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ದೀಪ ಬೆಳಗಿಸಿ ವಿದ್ಯುಕ್ತವಾಗಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಆತ್ಮೀಯರೇ, ದೀಪ ಅನ್ನುವಂಥದ್ದು ಅಂಧಕಾರವನ್ನು ದೂರೀಕರಿಸ್ತಕ್ಕಂತಹ ಸಂಕೇತ. ಶಾಲೆಯ ವಿಜ್ಞಾನ ಅನ್ನುವಂಥದ್ದು ಕೂಡ ಅಂಧಕಾರವನ್ನು ದೂರೀಕರಿಸ್ತಕ್ಕಂತಹ ಸಂಕೇತ. ಒಂದು ಹೊರಗೆ ಬೆಳಕು ಕೊಟ್ಟು ಇರುವಂತಹ ಪದಾರ್ಥವನ್ನು ತೋರಿಸುವಂತಹ ಕೆಲಸ ಹೊರಗಿನ ದೀಪ ಮಾಡಿದರೆ, ಒಳಗಿರತಕ್ಕಂತಹ ಜ್ಞಾನ ಅನ್ನತಕ್ಕಂತಹ ದೀಪ ಯಾವತ್ತೂ ಕತ್ತಲಾಗದಂತೆ ಬದುಕನ್ನು ಕಾಯ್ದು ಬದುಕಿಗೆ ಬೇಕಾದ ಭದ್ರ ಭರವಸೆಯನ್ನು ಕೊಡತಕ್ಕಂತಹ ರೀತಿಯಲ್ಲಿ ನಮ್ಮೊಡನೆ ಸಹಕಾರಿ ಶಕ್ತಿಯಾಗಿರುವಂಥದ್ದಾಗ್ತದೆ. ಆದ್ದರಿಂದ ಅಂತಹ ಜ್ಞಾನದ ಪ್ರತೀಕ ಆಗಿರತಕ್ಕಂತಹ ದೀಪ ಅದನ್ನು ಬೆಳಗಿಸಿಕೊಂಡು ಅದನ್ನು ಬೆಳಗಿಸ್ತಾ ಆ ದೀಪ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾ ವಿದ್ಯುಕ್ತವಾಗಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಅಧ್ಯಾಪಕ ವೃಂದದವರಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದೀಪವನ್ನು ಹಚ್ಚಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಮನಃಪೂರ್ವಕವಾಗಿ ಯಶಸ್ಸನ್ನು ಕೋರಬೇಕು ಅನ್ನುವಂತಹ ಪ್ರಾರ್ಥನೆ.
ದೀಪವನ್ನು ಬೆಳಗಿಸಿ ಶುಭಾಶಂಸನೆಯನ್ನು ಮನಸ್ಸಿನಲ್ಲಿ ವ್ಯಕ್ತಪಡಿಸಿರತಕ್ಕಂಥ ಎಲ್ಲ ಮಹಾನುಭಾವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಸಂಸ್ಕೃತದಲ್ಲಿ ಒಂದು ನುಡಿ ಇದೆ, ವಚನೇಕಾ ದರಿದ್ರತಾ ಅಂತ. ಅಂದರೆ ಏನಕೇನ ಪ್ರಕಾರೇಣ ಯಸ್ಯ ಕಸ್ಯಾಪಿ ದೇಹಿನಃ ಸಂತೋಷಂ ಜನಯೇತ್ ಪ್ರಾಜ್ಞಃ. ಬಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಒಂದೊಮ್ಮೆ ಆತಿಥ್ಯದಲ್ಲಿ, ಹಾಸ್ಪಿಟಾಲಿಟಿ ಅಂತ ಹೇಳ್ತೇವೆ, ಆತಿಥ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಜವಾಗಿ ಬೇಸರ ಆಗ್ತದೆ. ಅಂಥದ್ದಕ್ಕೆ ಅವಕಾಶ ಕೊಡದೆ ಒಂದು ಒಳ್ಳೆಯ ಮಾತಿನಿಂದ ಅವರನ್ನು ಬರಮಾಡಿಕೊಂಡು, ಒಂದು ಒಳ್ಳೆಯ ಮಾತಿನಿಂದ ಅವರಿಗೆ ಸ್ವಾಗತ ಮಾಡಿ, ಒಂದು ಒಳ್ಳೆಯ ಮಾತಿನಿಂದ ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡಿದರೆ ಆ ಎಲ್ಲ ಇನ್ನಿತರ ಲೋಪದೋಷಗಳು ಕೂಡ ಆ ಒಳ್ಳೆಯ ಮಾತಿನಿಂದ ಪರಿಹೃತ ಆಗ್ತದೆ ಅಂತ. ಆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಅಧ್ಯಕ್ಷರಿಗೆ, ಅತಿಥಿಗಳಿಗೆ, ಗುರು ಸರಣಿಗೆ ತಮ್ಮ ನುಡಿಯಿಂದ ಸ್ವಾಗತವನ್ನು ಹೇಳಲಿಕ್ಕಿದ್ದಾರೆ ಶ್ರೀ ಸಂಪತ್ ಆಚಾರ್ಯ ಇವರು. ಪ್ರಾಸ್ತಾವಿಕ ನುಡಿಗಳು ಈಗ ಸಂಪತ್ ಆಚಾರ್ಯ ಇವರಿಂದ. ಶುಭೋದಯ ಎಲ್ಲರಿಗೂ. ಹರಿ ಓಂ. ವೇದಿಕೆಯಲ್ಲಿರುವ ನಮ್ಮ ಇಂದಿನ ನೆನಪಿನ ಹಾದಿ ಗುರುವಂದನಾ ಹಾಗೂ ಸ್ನೇಹ ಸಮಾಗಮ ಕಾರ್ಯಕ್ರಮದ ಅಧ್ಯಕ್ಷರಾದ ಪರ್ಕಳ ಎಜುಕೇಷನ್ ಸೊಸೈಟಿಯ ಸಂಚಾಲಕರು ಆಗಿರುವಂಥ ಅರುಣಾಚಲ ಹೆಗಡೆಯವರಿಗೆ ನಮಿಸುತ್ತಾ, ಹಾಗೂ ತಮ್ಮ ಬಿಡುವಿಲ್ಲದ ದಿನಚರಿಯಲ್ಲಿ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಬಂದಿರುವಂತಹ ಪರ್ಕಳ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿಗಳಾಗಿರುವ ದಿನೇಶ್ ಶೆಟ್ಟಿಯವರಿಗೂ ಹೆಗಡೆಯವರಿಗೂ ನಮಿಸುತ್ತಾ, ಹಾಗೂ ವೇದಿಕೆಯಲ್ಲಿರುವ ನನ್ನ ಎಲ್ಲ ಪ್ರೀತಿಯ ಶಿಕ್ಷಕಿಯರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಯವರಿಗೂ ನಮಿಸುತ್ತಾ, ಹಾಗೂ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಎಲ್ಲ ಅತಿಥಿಗಳಿಗೂ ನಮಸ್ಕರಿಸುತ್ತಾ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಆನಂದ್ ಸರಿಗೂ ವಂದಿಸುತ್ತಾ, ನಮ್ಮ ಪ್ರೀತಿಯ ಕರೆಗೆ ನಮ್ಮ ಗುರುವಂದನಾ ಹಾಗೂ ಸ್ನೇಹ ಸಮಾಗಮದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ, ಅತಿಥಿಗಳಿಗೆ, ನನ್ನ ಎಲ್ಲ ಪ್ರೀತಿಯ ಗೆಳೆಯರಿಗೆ ಹೃದಯಪೂರ್ವಕ ನಮನವನ್ನು ಸಲ್ಲಿಸುತ್ತಾ ಪ್ರಾಸ್ತಾವಿಕ ಮಾತನ್ನು ನಿಮ್ಮ ಮುಂದೆ ಮಾತಾಡಲು ಇಚ್ಛಿಸುತ್ತೇನೆ. ನಮ್ಮ ಶಾಲೆ, ನಾವು ಕಲಿತ ಶಾಲೆ, ಪ್ರೀತಿಯ ಶಾಲೆ ನಮ್ಮ ಪರ್ಕಳ ಪ್ರೌಢಶಾಲೆ. ಇದನ್ನು ಹೇಳಲು ನನಗೆ ತುಂಬ ಹೆಮ್ಮೆ ಎನಿಸ್ತದೆ. ನಾವು 3 ವರ್ಷ ನಮ್ಮ ಈ ಎಲ್ಲ ಪ್ರೀತಿಯ ಶಿಕ್ಷಕರಿಂದ ಕಲಿತ ವಿದ್ಯೆ ನಮ್ಮ ಜೀವನದ ಭದ್ರ ಬುನಾದಿಗೆ ಕಾರಣವಾಗಿದೆ ಎಂದು ಹೇಳಲು ತುಂಬ ಸಂತೋಷವಾಗುತ್ತದೆ. ನಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಾವೆಲ್ಲರೂ ಬಂದು ಸೇರಿದ್ದು ನಮ್ಮ ಪ್ರೌಢ ಶಿಕ್ಷಣಕ್ಕೆ, ನಮ್ಮ ಪ್ರೀತಿಯ ಪರ್ಕಳ ಪ್ರೌಢಶಾಲೆಗೆ. ನಮ್ಮ ಕಾಲದಲ್ಲಿ ನಮ್ಮ ಊರಿಗೆ ಇದ್ದ ದೊಡ್ಡ ಶಾಲೆ ಇದೇ ಪರ್ಕಳ ಪ್ರೌಢಶಾಲೆ. ಇದೇ ನಮ್ಮ ಜೀವನದ ಒಂದು ಲ್ಯಾಂಡ್ಮಾರ್ಕ್ ಕೂಡ ಅಂತ ಹೇಳಬಹುದು. ನಮ್ಮ ಅಕ್ಕಪಕ್ಕದ ಮನೆಯ ಗೆಳತಿಯರು, ನಮ್ಮ ಊರಿನ ಗೆಳತಿಯರು, ಪಕ್ಕದ ಊರಿನ ಗೆಳತಿಯರಿಗೂ ಇದೇ ಒಂದು ದೊಡ್ಡ ಶಾಲೆಯಾಗಿತ್ತು. ಕೆಲವು ಮಂದಿ ಮಣಿಪಾಲ ಅಥವಾ ಉಡುಪಿಯ ಬೇರೆ ಪ್ರೌಢಶಾಲೆಗಳಿಗೆ ಹೋಗುತ್ತಿದ್ದ ಕಾಲ ಅದು. ನಮ್ಮ ಶಾಲೆಯು ಬಡ ಮಧ್ಯಮ ವರ್ಗದ ನಮ್ಮಂಥ ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ದೇವಸ್ಥಾನ ಎಂದರೆ ತಪ್ಪಾಗಲಾರದು. ಆದರೆ ಕಾಲಚಕ್ರದ ಮುಂದೆ ಇಂದು ಎಲ್ಲವೂ ಬದಲಾಗಿದೆ. ಇಂದು ಹಲವು ಶಾಲೆಗಳು ನಮ್ಮ ಮಕ್ಕಳ ಭವಿಷ್ಯದ ಆಯ್ಕೆಗೆ ನಮ್ಮ ಮುಂದೆ ಇದೆ. ನಾವುಗಳು ಪುಸ್ತಕವನ್ನು ನಮ್ಮ ಹಿರಿಯರಿಂದ ಎರವಲು ತೆಗೆದುಕೊಂಡು ನಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದೆವು. ಆದರೆ ಇಂದು ಪರಿಸ್ಥಿತಿ ಏನಾಗಿದೆ ಎಂದು ನಿಮಗೂ ಗೊತ್ತಿದೆ, ಅದನ್ನು ತಿಳಿಸಿ ಹೇಳಬೇಕಾಗಿಲ್ಲ. ನಮ್ಮ ಪ್ರೀತಿಯ ಗುರುಗಳು ನಮ್ಮ ಪಾಲಿನ ನಿಜವಾದ ದೇವರುಗಳು. ಅಂದು ನಾವು 25 ವರ್ಷಗಳ ಹಿಂದೆ ಅವರು ನಮಗೆ ಕಲಿಸಿದ ವಿದ್ಯೆ, ವಿನಯ, ಶಿಸ್ತು ಇಂದು ನಾವು ಏನಾಗಿದ್ದೇವೋ ಅದಕ್ಕೆ ಮೂಲಭೂತ ಕಾರಣವಾಗಿದೆ. ಅವರು ನಮ್ಮ ಮೇಲೆ ತೋರಿಸುತ್ತಿದ್ದ ಪ್ರೀತಿ, ಕಾಳಜಿ, ಬೈಗುಳ ಅಥವಾ ಪೆಟ್ಟಿನ ಬೆಲೆ ನಮಗೆ ಈಗ ಜೀವನದಲ್ಲಿ ಅರ್ಥವಾಗುತ್ತಿದೆ. ಅಂದು ನಮಗೆ ಅವರು ನೀಡಿದ ವಿದ್ಯೆ ಇರಬಹುದು, ಶಿಕ್ಷೆಗಳಿರ್ಬೋದು, ನಾವು ತಪ್ಪು ಮಾಡಿದಾಗ ತಿದ್ದಿಕೊಳ್ಳಲು, ಅದು ಇಂದು ನಮ್ಮನ್ನು ಜೀವನದಲ್ಲಿ ಬೆಳೆಯಲು, ಒಳ್ಳೆಯ ಮನುಷ್ಯನಾಗಿ ಈ ಸಮಾಜದಲ್ಲಿ ಬದುಕಲು ಸಹಾಯ ಮಾಡಿದೆ ಎಂದರೆ ತಪ್ಪಾಗಲಾರದು. ಫೋನ್, ಸೋಷಿಯಲ್ ಮೀಡಿಯಾ ಇದರ ಪ್ರಭಾವ ಇಲ್ಲದ ಕಾಲದಲ್ಲಿ ನಮ್ಮ ಶಿಕ್ಷಣವು ನಮ್ಮ ಈ ಪ್ರೌಢಶಾಲೆಯಲ್ಲಿ ನಮ್ಮ ಪ್ರೀತಿಯ ಶಿಕ್ಷಕರೊಂದಿಗೆ ಆಗಿರುವುದು ನಮ್ಮ ಭಾಗ್ಯ. ಈಗ ಸ್ಮಾರ್ಟ್ಫೋನ್, ಸೋಷಿಯಲ್ ಮೀಡಿಯಾದ ಗೀಳಿಗೆ ಬಲಿಯಾಗುತ್ತಿರುವ ವಿದ್ಯಾರ್ಥಿಗಳನ್ನು ನೋಡಿದಾಗ ಬೇಸರವಾಗುತ್ತದೆ. ಇಂದು ನಮಗೆಲ್ಲರಿಗೂ ವಿಶೇಷ ಮತ್ತು ಮನಸ್ಸು ತುಂಬಿಕೊಳ್ಳುವ ದಿನ. ನಾವು ಒಟ್ಟಾಗಿ ಸೇರಿರುವುದು 2 ಕಾರಣಗಳಿಗಾಗಿ. ಅದು ಅಮೂಲ್ಯವಾದ ಕಾರಣ. ಒಂದು, ಗುರುವಂದನಾ ಹಾಗೂ ಸ್ನೇಹ ಸಮಾಗಮ.
ಈ ಕಾರ್ಯಕ್ರಮವು ಹೃದಯದಿಂದ ಹೃದಯಕ್ಕೆ ಸಾಗುವ ಬಾಂಧವ್ಯವನ್ನು ತೋರಿಸುತ್ತದೆ. ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಒಂದು ಭಾವನಾತ್ಮಕ ಸಂಯೋಜನೆ, ನಮ್ಮ ಹೃದಯದಲ್ಲಿ ಸಂಭಾಷಣೆ, ಗುರುಗಳ ತಪಸ್ಸಿಗೆ ನಾವು ಗೌರವ ಸಲ್ಲಿಸುವುದು ಹಾಗೂ ನಮ್ಮ ಹಳೆಯ ಗೆಳೆಯರೊಂದಿಗೆ ಮತ್ತೆ ಒಂದುಗೂಡುವ ಶುಭ ಗಳಿಗೆಯಾಗಿದೆ. ಗುರು ಎಂಬ ಪದದ ಅರ್ಥವೇ ಬೆಳಕು ನೀಡುವವನು. ತಾಯಿಯ ನಂತರ ನಮಗೆ ದಾರಿ ತೋರಿಸುವವರು ಗುರುಗಳು. ಜೀವನದ ಅರ್ಥ ಮೌಲ್ಯಗಳನ್ನು ಕಲಿಸುವವರು ಗುರುಗಳು. ನಾವು ಹತ್ತುವ ಏಣಿ, ಜೀವನದ ದಿಕ್ಕು ತೋರಿಸುವ ದಾರಿದೀಪ. ನಮ್ಮ ಪ್ರೌಢಶಾಲೆ ಬದುಕಿನಲ್ಲಿ ಗುರುಗಳ ಪಾತ್ರವನ್ನು ಶಬ್ದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಗುರುಗಳಿಗೆ ಗೌರವವನ್ನು ಕೊಡುವುದು ನಮ್ಮ ಸಂಸ್ಕೃತಿಯಿಂದ ನಮಗೆ ಬಂದಿದೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಎಂಬ ಶ್ಲೋಕದಲ್ಲಿ ಹೇಳಿದಂತೆ ಗುರು ದೇವರ ರೂಪ. ಇಂದಿನ ದಿನ ನಮ್ಮ ಪ್ರೀತಿಯ ಗುರುಗಳನ್ನು ಗೌರವಿಸುವ, ಅವರಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ಪುಣ್ಯ ಸಂದರ್ಭ. ಹಾಗೆ ನಮ್ಮ ಗುರುಗಳಿಂದ ಹಲವು ಮಂದಿ, ನೂರಾರು ಮಂದಿ ಹಲವು ಕ್ಷೇತ್ರಗಳಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರಲ್ಲಿ ತುಂಬ ಜನ ಇದ್ದಾರೆ. ಅವರಲ್ಲಿ ಹಲವರು ಇಂಜಿನಿಯರ್, ಟೀಚರ್ಸ್, ಡಾಕ್ಟರ್, ಬ್ಯಾಂಕಿಂಗ್, ಹಣಕಾಸು ವಿಭಾಗ, ಸ್ವಂತ ಉದ್ಯೋಗ, ವ್ಯಾಪಾರ, ಅವರ ಮನೆಯ ಪರಿಸ್ಥಿತಿಯಿಂದ ಏರುಪೇರುಗಳಿಂದ ಸ್ವಂತ ಉದ್ಯೋಗವನ್ನು ಮಾಡುತ್ತಾ ಇದ್ದಾರೆ. ಅಂಥವರಲ್ಲಿ ನಮ್ಮ ಒಬ್ಬ ಗೆಳೆಯ ದೇಶವನ್ನು ಕಾಯುವ ಯೋಧನು ಇದ್ದಾನೆ ಎನ್ನುವುದು ನಮಗೆ ಹೆಮ್ಮೆಯ ಸಂಗತಿ. ಮತ್ತೊಂದೆಡೆ ಸ್ನೇಹ ಎಂಬ ಬಾಂಧವ್ಯ ಹೃದಯವನ್ನು ತುಂಬಿಸುವ ಶಾಲೆಯ ದಿನಗಳು ಕಳೆದು ಹೋದರೂ ಆ ನೆನಪುಗಳು ಮನದಾಳದಲ್ಲಿ ಜೀವಂತವಾಗಿರುತ್ತದೆ. ಈ ಸ್ನೇಹ ಸಮಾಗಮವು ಆ ನೆನಪಿನ ಪುಟಗಳನ್ನು ಮತ್ತೆ ಓದಿಕೊಳ್ಳುವ ಅವಕಾಶ. ಇಂದು ನಾವು ಎಲ್ಲರೂ ಹಲವಾರು ವೃತ್ತಿಪರ ಜವಾಬ್ದಾರಿಗಳ ನಡುವೆ ಸಮಯವನ್ನು ತೆಗೆದುಕೊಂಡು ಇಲ್ಲಿ ಬಂದಿರುತ್ತೇವೆ. ನಮ್ಮ ಹಲವು ಗೆಳತಿಯರು ತಮ್ಮ ತನುಮನದಿಂದ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುತ್ತಾರೆ. ಇದುವರೆಗಿನ ನಮ್ಮ ಪ್ರಗತಿಯ ಹಿಂದಿನ ಶಕ್ತಿ ನಮ್ಮ ಪ್ರೀತಿಯ ಶಿಕ್ಷಕರೇ ಆಗಿರುತ್ತಾರೆ. ನಮ್ಮ ಬದುಕಿಗೆ ಸಿಹಿಯಾಗಿಸಿದ ಕ್ಷಣಗಳ ಕೊಡುಗೆಯನ್ನು ಸ್ನೇಹಿತರದ್ದು. ಒಂದೇ ವೇದಿಕೆಯಲ್ಲಿ ನಾವು ನಿಂತು ಹಾಡು ಹೇಳಿದ್ದೇವೆ, ನಾಟಕ ಮಾಡಿದ್ದೇವೆ, ಖುಷಿಯಿಂದ ಚಪ್ಪಾಳೆಯನ್ನು ತಟ್ಟಿದ್ದೇವೆ. ಆದರೆ ಕಾಲ ಸರಿದಂತೆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಜವಾಬ್ದಾರಿ ಹಾಗೂ ದಾರಿಗಳು ಬೇರೆಯಾಗಿ ಇವತ್ತು ಮತ್ತೆ ಎಲ್ಲರೂ ಒಂದುಗೂಡುವ ಕ್ಷಣ. ನಮ್ಮ ಸ್ನೇಹದ ನೆನಪುಗಳನ್ನು ಹಂಚಿಕೊಳ್ಳಲು, ಮರೆಯದ ನೆನಪುಗಳನ್ನು ಹಂಚಿಕೊಳ್ಳುವ, ಮನಸ್ಸನ್ನು ತಾಜಾ ಮಾಡಿಕೊಳ್ಳುವ ಸಂದರ್ಭವಿದು ಎಂದು ಹೇಳಲು ಇಚ್ಛಿಸುತ್ತೇನೆ. 25 ವರ್ಷಗಳ ಬಳಿಕ ನಾವು ನಮ್ಮ ಗುರುಗಳನ್ನು ಮತ್ತೊಮ್ಮೆ ನೋಡುವ ತವಕ, ನಮ್ಮ ಸ್ನೇಹಿತರನ್ನು ನೋಡಿ ಮಾತಾಡುವ ಪುಳಕ, ಇದು ಸಾಧ್ಯವಾಗಿಸುವಂತೆ ಮಾಡಿದ್ದು ನಿಮ್ಮೆಲ್ಲರ ಇಚ್ಛಾಶಕ್ತಿ ಹಾಗೂ ಅಮೋಘ ಅದಮ್ಯ ಗುರುಗಳ ಮೇಲಿನ ಪ್ರೀತಿ. ಇಂದು ನಾವು ಇಲ್ಲಿ ಸೇರಲು ಪ್ರಮುಖ ಕಾರಣ ವಾಟ್ಸಪ್ ಗ್ರೂಪ್, ಅಂದರೆ ಸೋಷಿಯಲ್ ಮೀಡಿಯಾ. ಇದರ ನೇತೃತ್ವವನ್ನು ಮೊದಲಿಗೆ ಮಾಡಿ ನಮ್ಮನ್ನೆಲ್ಲ ಒಟ್ಟು ಸೇರಿಸಿದ ಕೀರ್ತಿ ನಮ್ಮ ಗೆಳೆಯನಾದ ದೇವೇಂದ್ರ ನಾಯ್ಕ್ ಆತಾಡಿ ಇವನಿಗೆ ಸಲ್ಲಬೇಕು. ಹೀಗೆ 28/9/2024 ನಂತರ ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಒಟ್ಟು 140 ಜನ ವಿದ್ಯಾರ್ಥಿಗಳು ಒಟ್ಟು ಸೇರಿದ್ದೆವು. ಪ್ರಸ್ತುತ ಕೆಲವರು ಲೆಫ್ಟಾಗಿ 127 ಮಂದಿ ಗ್ರೂಪ್ನಲ್ಲಿದ್ದಾರೆ. ಸಮಾನ ಮನಸ್ಕರು ದನದಿಂದ ನಮ್ಮ ಇಂದಿನ ವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ತದನಂತರ ನಾವು ಕಾರ್ಯಕ್ರಮದ ರೂಪುರೇಷೆಗಳನ್ನು ಚರ್ಚಿಸಿ ನಂತರ ಆಮಂತ್ರಣ ಪತ್ರಿಕೆಯನ್ನು ಕೊಡಲು ನಮ್ಮ ಗುರುಗಳ ಮನೆಗೆ ತೆರಳಿ ಮಾತನಾಡಿದಾಗ ಅವರು ತೋರಿದ ಪ್ರೀತಿ, ಕಾಳಜಿ ನಿಜಕ್ಕೂ ಅವಿಸ್ಮರಣೀಯ. ಅವರೆಲ್ಲರ ಪ್ರೀತಿಯ ಒಪ್ಪಿಗೆಯ ಫಲವಾಗಿ ಇಂದು ನಾವು ಇಲ್ಲಿ ಸೇರಲು ಸಾಧ್ಯವಾಗಿದೆ. ಈ ಸುಂದರ ಸಂದರ್ಭದಲ್ಲಿ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ತಿಳಿಸುತ್ತಾ, ಇಂದು ನಡೆಯಲಿರುವ ಕಾರ್ಯಕ್ರಮಗಳು ಎಲ್ಲರ ಮನಸ್ಸನ್ನು ಮೆಚ್ಚಿಸುವಂತಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ, ಇಂಥ ಸಾರ್ಥಕ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ದೊರಕಿದ್ದು ನನ್ನ ಭಾಗ್ಯ. ಇಂದಿನ ದಿನವನ್ನು ಸದಾ ನೆನಪಾಗಿರಿಸುವಂತೆ ಮಾಡಿಕೊಂಡು ಹೋಗೋಣ ಎಂಬ ಆಶಯವಿದೆ. ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಪ್ರಾರ್ಥಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಗಾಗಿ ಸಂಪತ್ ಆಚಾರ್ಯರವರಿಗೆ ಧನ್ಯವಾದ. ಆತ್ಮೀಯರೇ, ಇವತ್ತು ತಮಗೆಲ್ಲ ತಿಳಿದಿರುವಂತೆ ಸಾಯಂಕಾಲ ಪರ್ಕಳ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ವೈಭವದ ಬ್ರಹ್ಮಕುಂಭಾಭಿಷೇಕಕ್ಕೆ ಹಸಿರುವಾಣಿ ಸಮರ್ಪಣೆ ಅನ್ನುವಂಥದ್ದು ಎಲ್ಲ ಪ್ರದೇಶದ ವ್ಯಕ್ತಿಗಳ ಭಕ್ತರ ಆ ಕಾಣಿಕೆ ಅನ್ನುವಂಥದ್ದು ಏಕತ್ರ ಸಮಾವೇಶಗೊಂಡು ಮತ್ತು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ, ಅದರ ಉಸ್ತುವಾರಿ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಶ್ರೀ ದಿನೇಶ್ ಆತ್ರಾಡಿ ಇವರು ಕೂಡ ಆ ಮುಖ್ಯ ವ್ಯಕ್ತಿಗಳ ಪಟ್ಟಿಯಲ್ಲಿ ಒಬ್ಬರು. ಆದ್ದರಿಂದ ಅವರಿಗೆ ಅನಿವಾರ್ಯವಾಗಿ ತೆರಳಬೇಕಾದಂತಹ ಅಗತ್ಯತೆ ಇರೋದರಿಂದ ಈ ಕಾರ್ಯಕ್ರಮದ ಶುಭಾಶಂಸನೆಯನ್ನು ತಮ್ಮ ನುಡಿಗಳಿಂದ ನಮ್ಮ ಮುಂದೆ ಇತ್ತು ನಮ್ಮನ್ನು ಹರಸಲಿಕ್ಕಿದ್ದಾರೆ ಶ್ರೀ ದಿನೇಶ್ ಹೆಗಡೆ ಇವರು. ಅವರನ್ನು ಮಾತಿನ ಮಂಟಪಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಗ್ರಾಮದೇವರಾದಂಥ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರಿಗೆ ಸ್ಮರಿಸುತ್ತಾ ಹೆರ್ಗ ದುರ್ಗಾಪರಮೇಶ್ವರಿ ದೇವಿಯನ್ನು ಈ ಸಂದರ್ಭ ವಂದಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಪ್ರತಿಷ್ಠಿತ ಪರ್ಕಳ ಪ್ರೌಢಶಾಲೆಯ ಅಧ್ಯಕ್ಷರೇ, ಹಾಗೆಯೇ 5 ಜನ ನಿವೃತ್ತ ಮುಖ್ಯೋಪಾಧ್ಯಾಯರುಗಳೇ, ಗೌರವಾನ್ವಿತ ಎಲ್ಲ ನಿವೃತ್ತ ಅಧ್ಯಾಪಕ ವೃಂದದವರೇ, ಈ ಶಾಲೆಯ ಅಂದಿನ ಮುದ್ದಿನ ಮಕ್ಕಳೇ, ಇವತ್ತಿನ ಸ್ನೇಹ ಸಂಭ್ರಮದ ಎಲ್ಲ ಸದಸ್ಯರೇ, ಪದಾಧಿಕಾರಿಗಳೇ, ನನಗೆ ಅತ್ಯಂತ ಖುಷಿಪಟ್ಟವ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ. ಯಾಕಂತ ಹೇಳಿದರೆ ಈ ಶಾಲೆಯಲ್ಲಿ 5 ಜನ ಮುಖ್ಯೋಪಾಧ್ಯಾಯರು ಈಗಲೂ ನಮ್ಮೊಂದಿಗೆ ಸತತವಾಗಿ ಈ ಶಾಲೆಯಲ್ಲಿ ಅವರು ಇದರ ಶಾಲೆಯ ಯಶಸ್ವಿಗೆ ತೊಡಗಿಸಿಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಚಂದ್ರಾಚಾರ್ಯರು ಶಾಲೆಯ ಆಡಳಿತ ಮಂಡಳಿಯ ಕೋಶಾಧಿಕಾರಿಯಾಗಿ, ಶಿವರಾಮ್ ಶೆಟ್ಟಿಯವರು ಸಹ ಕೋಶಾಧಿಕಾರಿಯಾಗಿ, ನಮ್ಮ ವಾಸುದೇವ ಪ್ರಭು ಅವರು ಆಡಳಿತಾಧಿಕಾರಿಯಾಗಿ, ಅದೇ ರೀತಿ ಸೂರ್ಯ ಸರ್ ಅವರು ಶಾಲೆಯ ಹಿತೈಷಿಯಾಗಿ, ಯಶೋಧ ಮೇಡಮ್ ಅವರು ಅನುದಿನವೂ ಈ ಶಾಲೆಗೆ ಭೇಟಿ ಕೊಡ್ತಾ ಈ ಶಾಲೆಯ ಮೇಲ್ವಿಚಾರಕ್ಕೆ ಅಂತ ಹೇಳ್ಬೋದು, ಆ ರೀತಿಯಲ್ಲಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದು ನಮ್ಮ ಹೆಮ್ಮೆ. ಯಾಕಂತ ಹೇಳಿದರೆ ಈ ಶಾಲೆಗೆ ಬಲಿಷ್ಠವಾದದ್ದು ಈ ಶಾಲೆಯ ನಿವೃತ್ತ ಅಧ್ಯಾಪಕರ ತಂಡ. ಇಲ್ಲಿ ಹಳೆ ವಿದ್ಯಾರ್ಥಿಗಳ ಸಹಕಾರ ಬರಲಿಕ್ಕೆ ಕಾರಣವೂ ಅಂಥದ್ದೇ ಅಧ್ಯಾಪಕರ ತಂಡ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಎಲ್ಲರೂ ನನ್ನ ಗುರುಗಳು. ಅದೇ ರೀತಿ ಗೀತಾ ಟೀಚರ್ ಅವರು ಆವಾಗವಾಗೆ ನಮ್ಮ ಹತ್ರ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ನಮ್ಮ ಪ್ರತಿಯೊಂದು ಈ ಇಲ್ಲಿ ನಡೆತಕ್ಕಂಥ ಮುದ್ರಣಕ್ಕೆ ರಾಘವ CH ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮ್ಮ ಆನಂದ್ ಸರ್ ಅವರು ಈ ಶಾಲೆಯನ್ನು ಯಶಸ್ವಿಯತ್ತ ಕೊಂಡೊಯ್ಯಲಿಕ್ಕೆ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನೀವುಗಳದ ಹಳೆ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿ ಶಾಲೆಗೆ ಆವಾಗಾಗ ಭೇಟಿ ಕೊಟ್ಟಾಗ ಆ ಮಹಾಚೇತನರಿಗೆ ಅತ್ಯಂತ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ನಮ್ಮ ಶಾಲೆಯನ್ನು ಅವರು ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ನಾವು ಅದಕ್ಕೆ ಸ್ವಲ್ಪ ಒಂದು ಪುಷ್ಪದ ದಳವನ್ನು ಹಾಕಿ ಅದನ್ನು ಬೆಳೆಸೋದು ನಮ್ಮ ಜವಾಬ್ದಾರಿ ಕೂಡ ಇದೆ ಅಂತ. ಊರಿನಲ್ಲಿ ಒಂದು ದೇವಾಲಯ, ಒಂದು ಶಾಲೆ, ಅದು ನಮ್ಮ ಊರಿಗೆ ಮುಕುಟಪ್ರಾಯ ಇದ್ದಂತೆ. ಅದೇ ರೀತಿ ಈ ಶಾಲೆಗೆ ಹಳೆ ವಿದ್ಯಾರ್ಥಿಗಳು ಆವಾಗಾಗ ಬರ್ತಿದ್ರೆ ಈ ಶಾಲೆಯ ಅಧ್ಯಾಪಕರಿಗೆ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ನಮ್ಮನ್ನು ಕೇಳುವವರಿದ್ದೀರಿ ಅಂತ. ಆದ್ದರಿಂದ ಆ ಸಂದರ್ಭದಲ್ಲಿ ಅವರಿಗೂ ಖುಷಿಯಾಗಿ ಅವರಲ್ಲಿ ಮತ್ತು ಶಾಲೆಯನ್ನು ಪ್ರೋತ್ಸಾಹಿಸುವಂಥ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಈಗ ಈ ವರ್ಷ 60ನೇ ವರ್ಷ, ನಿಮ್ಗೆ ಗೊತ್ತಿದೆ ಶಾಲೆಗೀಗ ಇದು ಯೌವನದ ಹಾದಿಯನ್ನು ಬಿಟ್ಟು ಈಗ 60ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆದ್ದರಿಂದ ನಿಮ್ಮ ಸಹಕಾರ ಬಹಳಷ್ಟಿದೆ. ನಿಮ್ಮ ಬ್ಯಾಚಲ್ಲಿ ಒಳ್ಳೊಳ್ಳೆಯ ಉದ್ಯೋಗಸ್ಥರು, ಬ್ಯಾಂಕರ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಬಹಳಷ್ಟು ಜನರಿದ್ದೀರಿ. ಆದರೂ ಕೂಡ ನಮ್ಮ ಹರಿದಾಸ್ ಭಟ್ ನಿಮ್ಗೆ ಗೊತ್ತಿರ್ಬೋದು, ಅವರು ನಮಗೆ ಹರಿದಾಸ್ ಭಟ್ ಅಂತ ಇದ್ದರೂ ಕೂಡ ಅವರೊಬ್ಬ ಈ ಭಾಗದ ಪ್ರಖ್ಯಾತ ಧಾರ್ಮಿಕ ಚಿಂತಕರು. ಅವರ ಧಾರ್ಮಿಕ ಪ್ರವಚನ ಕೇಳಿದರೆ 1 ಗಂಟೆ ಆದರೂ ಆಚೆಚೆ ಅಲ್ಲಾಡದಂಥ ಅವರ ಹತ್ರ ಅಮೂಲ್ಯವಾದಂಥ ಜ್ಞಾನ ಸಂಪತ್ತಿದೆ. ಅದನ್ನು ಈ ಸಮಾಜದ ಎಲ್ಲ ಭಾಗದಲ್ಲಿ ಹಂಚಿಕೊಂಡು ನಮಗೆ ಖುಷಿಯಾಗೋದು, ನಮ್ಮ ಶಾಲೆಯ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಿದೆ. ಭಟ್ರೆ, ನಿಮಗೆ ನಮ್ಮ ಅಭಿನಂದನೆಗಳು. ಯಾಕಂತ ಹೇಳಿದರೆ ಹರಿದಾಸ್ ಭಟ್ರು ಅತ್ಯಂತ ಪೋಖ್ರಿ ಹುಡುಗ ಈ ಶಾಲೆಯಲ್ಲಿ. ಆ ಸಂದರ್ಭದಲ್ಲಿ ಒಂದು ಸಲ ನನಗೆ ಅವರ ತಂದೆ ಸಿಕ್ಕಿದ್ರು, ಎನ್ನ ಮಗೆ ಭಾರಿ ಪೋಖ್ರಿಯೇ ಪನ್ಯಾಕಿ ನುಜೆ ಅಂತ. ಇವತ್ತು ಅತ್ಯಂತ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಹರಿದಾಸ್ ಭಟ್ರು. ಇದು ನಿಮ್ಗೆ ಗೊತ್ತಿರ್ಬೋದು. ಯಾಕಂತ ಹೇಳಿದರೆ ನಿಮ್ಮ ಸಹಪಾಠಿ. ನಾನು ಇಲ್ಲಿ ಅದು ಹೇಳಲಿಲ್ಲದ್ರೆ ತಪ್ಪಾಗ್ತದೆ. ಆದ್ದರಿಂದ ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದನ್ನು ಜವಾಬ್ದಾರಿ. ಹಾಗೆ ನೀವೆಲ್ಲ ಇವತ್ತು ಪರ್ಕಳ 8 ದಿವಸ, ಇವತ್ತಿನಿಂದ ಸತತ 11 ದಿವಸ ಕಾರ್ಯಕ್ರಮ ನಡೀಲಿಕ್ಕಿದೆ. ಕಳೆದ ವರ್ಷ 22ನೇ ತಾರೀಕಿಗೆ ನಾವು ದೇವಸ್ಥಾನದ ಕೆಲಸವನ್ನು ಪ್ರಾರಂಭಿಸಿದ್ದೇವೆ. 1 ವರ್ಷ 1 ದಿವಸ ಆಯಿತು ಇವತ್ತಿಗೆ. ಇವತ್ತು ನಾವು ಹೊರೆಕಾಣಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದರಲ್ಲಿ ಊರಿನ ಎಲ್ಲ ಭಕ್ತಾಭಿಮಾನಿಗಳು ಸೇರಿದ್ದಾರೆ. ವೈಭವಯುತವಾಗಿ ಆ ಹೊರೆಕಾಣಿಕೆ ನಡೀಲಿಕ್ಕಿದೆ. ನಿಮ್ಮ ಉಪಸ್ಥಿತಿಯು ಅಲ್ಲಿ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಮಗೆಲ್ಲರಿಗೂ ಆ ಭಾಗವಂತ ಆಯುರಾರೋಗ್ಯ ಆಯುಷ್ಯವನ್ನು ಕೊಡಲಿ. ಅದೇ ರೀತಿ ಈ ಶಾಲೆಯನ್ನು ಮುಂದಿನ ಇದೇ ವರ್ಷ 2025ರಲ್ಲಿ ನಡೆತಕ್ಕಂಥ ಅಮೃತ ಮಹೋತ್ಸವದಲ್ಲಿ, ಡೈಮಂಡ್ ಜುಬ್ಲಿಯಲ್ಲಿ, ವಜ್ರ ಮಹೋತ್ಸವದಲ್ಲಿ ನಿಮ್ಮ
ಸಹಕಾರ ಇರಲಿ. ಅನುದಿನವೂ ಈ ಶಾಲೆಗೆ ನಾವೇನಾದರೂ ಸಹಾಯವನ್ನು ಮಾಡುವ. ಈಗ ನಮ್ಮ ಶಾಲೆಯಲ್ಲಿ ಕನ್ನಡ ಗೊತ್ತಿದೆ ನಿಮಗೆ, ಕನ್ನಡಕ್ಕೆ ವಿದ್ಯಾರ್ಥಿಗಳಿಲ್ಲ. ನಾವು ಇಂಗ್ಲೀಷ್ ಈಗ ಒಂದು ಬಳ್ಳಾರಿ ಆ ಭಾಗದಿಂದ ಒಂದು 5-6 ಜನ ವಿದ್ಯಾರ್ಥಿಗಳನ್ನು ತಂದು ಹಾವಂಜೆಯ ಹಾಸ್ಟೆಲ್ನಲ್ಲಿ ಕೂತ್ಕೊಳಿಸಿ ದಿನನಿತ್ಯ ಬಸ್ಸು ಕಳಿಸಿ ಅಲ್ಲಿಂದ ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಈಗ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಅತ್ಯಧಿಕ 700 ವಿದ್ಯಾರ್ಥಿಗಳು ನಮ್ಮ 60 ವರ್ಷದ ಇತಿಹಾಸದಲ್ಲಿ ಈ ಸಲ 700 ವಿದ್ಯಾರ್ಥಿಗಳು. ಆವಾಗ 629, 1994ರಲ್ಲಿ 629 ವಿದ್ಯಾರ್ಥಿಗಳಿದ್ದರು. ಇವಾಗ 700 ವಿದ್ಯಾರ್ಥಿಗಳು. ನಮ್ಮ ಇಡೀ ಪರ್ಕಳ ಹೈಸ್ಕೂಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಮಕ್ಕಳಿರುವ ವರ್ಷ ಇದು. ಅದರಿಂದ ಎಲ್ಲ ಶಾಲೆ ಮುಚ್ಚಳಿಕೆ ಆಗಿದೆ. ಪರ್ಕಳ ಹೈಸ್ಕೂಲ್ನಲ್ಲಿ 700 ವಿದ್ಯಾರ್ಥಿಗಳಿದೆ. ಇದೆಲ್ಲ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರ ಅಧ್ಯಾಪಕರ ಸಹಕಾರದಿಂದ ಸಾಧ್ಯ ಆಗಿದೆ. ಆದ್ದರಿಂದ ಮುಂದೆಯೂ ಕೂಡ ಇದು ನಡೀಲಿ, ಈ ಶಾಲೆ ಯಶಸ್ವಿತ್ಯ ಸಾಗಲಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮ ಆಯೋಜಿಸಿದ ನಿಮಗೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಸಂಸ್ಥೆ ಒಬ್ಬ ಸಮರ್ಥ ವ್ಯಕ್ತಿಯ ಕೈಯಲ್ಲಿ ಬಂತು ಅಂತ ಹೇಳಿದರೆ ಅದು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದುತ್ತದೆ ಅನ್ನುವಂಥದ್ದಕ್ಕೆ ದೃಷ್ಟಾಂತ ನಮ್ಮ ದಿನೇಶ್ ಹೆಗಡೆಯವರು. ಈ ಪರ್ಕಳ ಪ್ರೌಢಶಾಲೆಗೆ ಅದರದ್ದೇ ಆದಂತಹ ಇತಿಹಾಸ, ಅದರದ್ದೇ ಆದಂತಹ ಒಂದು ವಿಶಿಷ್ಟ ಸ್ಥಾನಮಾನಗಳು, ಅದಕ್ಕೆ ಕಿಂಚಿತ್ತೂ ಕುಂದು ಬರದ ರೀತಿಯಲ್ಲಿ ಇವತ್ತಿಗೂ ಕೂಡ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು, ಅದರ ಕಾರ್ಯಭಾರದ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಮರ್ಥವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅಂಥ ಒಬ್ಬ ವಿದ್ಯಾ ಪರಾಗಿ ಇರತಕ್ಕಂತಹ ವ್ಯಕ್ತಿಗೆ ತಮ್ಮ ಅನಿಸಿಕೆಗಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸರ್, ತಮ್ಮ ಈ ರೀತಿಯ ಸೇವೆ ಇನ್ನು ಮುಂದಕ್ಕೂ ಕೂಡ, ಈಗ ಮುಖ್ಯೋಪಾಧ್ಯಾಯರ ಒಂದು ರೀತಿಯ ಉಪಸ್ಥಿತಿ ಇಲ್ಲಿ ಇದೆ ಅಂತ ಹೇಳಿದರು, ಇದನ್ನು ಹೆಚ್ಚಾಗ್ತದೆ. ಆವಾಗಲೂ ಕೂಡ ನೀವು ಹೀಗೆ ಇದ್ದುಕೊಂಡು ಈ ಶಾಲೆಯನ್ನು ತಮ್ಮ ಅಮೂಲ್ಯ ಆಗಿರತಕ್ಕಂತಹ ಒಂದಷ್ಟು ವಿಷಯಗಳ ಒಂದಿಗೆ ಮುಂದುವರಿಸ್ತಕ್ಕಂತಹ ಕೆಲಸ ಆಗಲಿ ಅಂತ ಆಶಿಸ್ತಾ, ಅವರಿಗೆ ಅನಿವಾರ್ಯವಾಗಿ ತೆರಳಬೇಕಾದಂತಹ ಸಂದರ್ಭ ಆದದ್ರಿಂದ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ನಮ್ಮ ವಿದ್ಯಾರ್ಥಿ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀ ಅರುಣಾಚಲ ಹೆಗಡೆಯವರು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸರ್, ಬಂದು ಇಂತಹ ಬಿಡುವಿಲ್ಲದ ಸಂದರ್ಭದಲ್ಲೂ ಕೂಡ ನಮ್ಮ ನೆಚ್ಚಿನ ಆಹ್ವಾನಕ್ಕೆ ಓಗೊಟ್ಟು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ ಮುಂಬರುವ ದಿನಗಳಲ್ಲೂ ಕೂಡ ಈ ವಿದ್ಯಾರ್ಥಿಗಳ ಈ ವಿದ್ಯಾಶಾಲೆಯ ಕುರಿತಾಗಿರತಕ್ಕಂತಹ ಆ ಸದಭಿಪ್ರಾಯ ಅನ್ನುವಂಥದ್ದು ಇದೇ ರೀತಿ ಮುಂದುವರಿಲಿ ಅನ್ನುವಂತಹ ತಮ್ಮ ಆಶಯಕ್ಕೆ, ತಮ್ಮ ಆಂತರ್ಯದ ನುಡಿಗೆ ನಾವೆಲ್ಲರೂ ಕೂಡ ಕೃತಾರ್ಥರಾಗಿದ್ದೇವೆ. ಕಾರ್ಯಕ್ರಮದ ಸವಿನೆನಪಿಗಾಗಿ ಮೈಸೂರು ಪೇಟವನ್ನು ಶಾಲನ್ನು ಕೊಟ್ಟು ಸವಿನೆನಪಿನ ಕಾಣಿಕೆಯನ್ನು ಫಲವನ್ನು ಕೊಟ್ಟು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾಗಿದ್ದೇವೆ. ಈಗಷ್ಟೇ ಶ್ರೀ ದಿನೇಶ್ ಹೆಗಡೆ ಅವರು ಹೇಳಿದರು, ಇಲ್ಲ ಈ ಕಾರ್ಯಕ್ರಮವನ್ನು ನೋಡುವಾಗ ಪೂರ್ತಿ ಇರಬೇಕು ಅಂತ ಒಳಗೆ ತುಡಿತ ಇದೆ, ಆದರೆ ಇರುವಂತಹ ಸಂದರ್ಭ ಇದಲ್ಲ, ಅಲ್ಲೂ ಕೂಡ ಕೆಲಸದ ಭಾರ ಇರುವಂಥದ್ರಿಂದ ಹೋಗಲೇಬೇಕಾದಂತಹ ಅನಿವಾರ್ಯತೆ, ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ಆಶಿಸಿದ್ದಾರೆ. ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಆತ್ಮೀಯರೇ, ನಾವು ಕಲಿತಂತಹ ಸಂದರ್ಭದಲ್ಲಿ ಇದ್ದ ಗುರುಗಳ ಆ ವೃಂದದಲ್ಲಿ ಎಂದೂ ಮಾಸದ, ಎಂದೂ ನೆನಪಿನ ಅಂಚಿನಲ್ಲಿ ಅಳಿಯದ ಒಂದು ವಿಶಿಷ್ಟ ವ್ಯಕ್ತಿತ್ವದ ವ್ಯಕ್ತಿ ಶ್ರೀ ಶ್ರೀನಿವಾಸ್ ನಾಯಕ್ ಸರ್ ಇವರು. ಆ ಶಿಸ್ತು, ಆ ಪಾಠ, ಆ ವಿದ್ಯಾರ್ಥಿಯ ಮೇಲೆ ಇರತಕ್ಕಂತಹ ಸಹಜವಾದ ಪ್ರೀತಿ, ವ್ಯಕ್ತಿ ಮಾಸಿದ್ರೂ ಕೂಡ ವ್ಯಕ್ತಿತ್ವ ಮಾಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಮಹಾ ಹಿರಿಯ ಚೇತನ ನಮ್ಮನ್ನು ಬಿಟ್ಟು ಭೌತಿಕವಾಗಿ ತೆರಳಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವಂಥದ್ದು ಅವರ ನಿಜವಾದ ಶಿಷ್ಯರಾದ ನಮ್ಮೆಲ್ಲರ ಕರ್ತವ್ಯ ಆಗ್ತದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಂತು ಶ್ರೀ ಶ್ರೀನಿವಾಸ್ ನಾಯಕ್ ಇವರಿಗೆ
1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಿ ಭಗವಂತನಲ್ಲಿ ಅವನ ಧಾಮವನ್ನು ಅವರಿಗೆ ಕರುಣಿಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಧನ್ಯವಾದಗಳು. ಆತ್ಮೀಯರೇ, ಈ ಕಾರ್ಯಕ್ರಮಕ್ಕೆ ಬರೀ ಈ ಭಾಗದ ವಿದ್ಯಾರ್ಥಿಗಳು ಮಾತ್ರ ಸೇರದೆ ಬಹಳ ದೂರದಲ್ಲಿರತಕ್ಕಂತಹ ವಿದ್ಯಾರ್ಥಿಗಳು ಕೂಡ ನಮ್ಮ ಗುರುಗಳನ್ನು ಕಾಣಬೇಕು, ನಮ್ಮವರನ್ನು ಕಾಣಬೇಕು ಅಂತ ಹಾತೊರಿಕೊಂಡು ಈ ಕಾರ್ಯಕ್ರಮಕ್ಕೆಲ್ಲ ಬಂದು ಉಪಸ್ಥಿತರಾಗಿದ್ದಾರೆ. ಅದರಿಂದ ಮನಸ್ಸಿನಲ್ಲಿ ಎಷ್ಟೋ ಸಂಗತಿಗಳಿದೆ ಹೇಳಬೇಕು ಅಂತ, ಆದರೆ ಇವತ್ತಿನವರೆಗೆ ಹೇಳಲಿಕ್ಕೆ ಅಂಥದ್ದೊಂದು ವೇದಿಕೆ ಸಿಗಲಿಲ್ಲ. ಆದರೆ ಇವತ್ತೊಂದು ವೇದಿಕೆ ಅದಕ್ಕೋಸ್ಕರವಾಗಿ ಪ್ರಾಪ್ತ ಆಗಿದೆ. ಅದರಿಂದ ವಿದ್ಯಾರ್ಥಿಗಳಲ್ಲಿ ಕೆಲವರು ಈ ಕಾರ್ಯಕ್ರಮದ ಕುರಿತಾಗಿ ಅಧ್ಯಾಪಕರಿಂದ ತಾವು ಪಡೆದಿರತಕ್ಕಂತಹ ಉದಾತ್ತ ಉಡುಗೊರೆಯ ಕುರಿತಾಗಿ ತಮ್ಮ ಅನಿಸಿಕೆಯನ್ನು ಹೇಳಲಿಕ್ಕಿದ್ದಾರೆ. ಅಂಥ ವಿದ್ಯಾರ್ಥಿಗಳನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾಗಿದ್ದೇನೆ. ಮೊದಲಾಗಿ ಈ ಕಾರ್ಯಕ್ರಮಕ್ಕೆ ಒಂದು ರೇಖಾಚಿತ್ರಣವನ್ನು ಮಾಡಿ ಈ ಕಾರ್ಯಕ್ರಮದ ರೂವಾರಿಯಾಗಿರತಕ್ಕಂತಹ ನಮ್ಮ ಆತ್ಮೀಯ ಮಿತ್ರ ದೇವೇಂದ್ರ ನಾಯಕ್ ಅವರು ತಮ್ಮ ಅನಿಸಿಕೆಯನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಮಾತರೆಗ್ಲ ನಮಸ್ಕಾರ. ಅಂಚನೆ ವೇದಿಕೆಡಿತ್ತಿನ ಪರ್ಕಳ ಪ್ರೌಢಶಾಲೆ ಆಡಳಿತ ಮಂಡಲದ ಅಧ್ಯಕ್ಷರಾಯನಂಚಿನ ಅರುಣಾಚಲ ಹೆಗಡೆ, ಅಂಚನೆ ಕಾರ್ಯದರ್ಶಿಯಾದ ದಿನೇಶ್ ಹೆಗಡೆ ಮೇರೈತೆ ಅನಿವಾರ್ಯ ಕಾರಣದ ಪೋಯರು. ಅಂಚನೆ ನಮ್ಮ ವೇದಿಕೆಡಿತ್ತಿನ ಮಾತಾ ಗುರುಕ್ಲಿಗಳ ವಂದನೆ ಸಲ್ಲಿಸುವ ಒಂದು ನಮ್ಮ 99-2000 ಸಾಲದ ಒಂಜಿ ಗುರುವಂದನಾ ಕಾರ್ಯಕ್ರಮ ಅಂಚನೆ ಸ್ನೇಹ ಸಮಾಗಮ ನೆನಪಿನ ಹಾದಿ ಪನ್ಪಿನ ಒಂಜಿ ಕಾರ್ಯಕ್ರಮವನ್ನು ಎಂಕುಲು ಒಂಜಿ ಆಯೋಜನೆ ಮಲ್ಪುಡು ಪನ್ಪಿನ ಒಂಜಿ ಉದ್ದೇಶ ಸಹ ಇನಿ ನಮ್ಮ ಮಾತೆರ್ಲ ಸೇರ್ದು ಒಂಜಿ ಕಾರ್ಯಕ್ರಮವನ್ನು ಮಲ್ತಂದುಲ್ಲ. ಯಾನು ಏಪಲ ಶಾಲೆಗೆ ಮುಲ್ಪ ಬರ್ನಗ ನಮ್ಮ ಮುಖ್ಯೋಪಾಧ್ಯಾಯನಂಚಿನ ಆನಂದ್ ಮಾಸ್ಟರ್ ಪನ್ಪಿಂದಾದ ಬನ್ನಗ ನಿಗುಲ್ಲ ಮಾತ ಪಂಡ ನಮ್ಮ ದುಂಬುದ ಬ್ಯಾಚ್ದಗಳು ಮಾತ ಇಂಚಿನ ಸಮಾಗಮ ಕಾರ್ಯಕ್ರಮಗಳು ಮಲ್ತೊಂದಿತ್ತೇರು. ಅಂಚ ಯಾನ್ ಎದಲ ಮುಲ್ಪ ಬರ್ನಾಗ ಆರು ಪನ್ಪಿನಿ ನಿಗುಲ್ಲ ನಿಗೆಲ್ಲ ಬ್ಯಾಚ್ ಹಿಡಿದು ಗೊತ್ತಿಂದ ಒಂಜಿ ಕಾರ್ಯಕ್ರಮ ಮಲ್ಪುಲೇ ಪನ್ಪಿನ ಒಂಜಿ ವಿಚಾರ ಪನೊಂದಿತ್ತೇರು. ಅಪಗ ಇಂಕೊಂಜಿ ಆಸೆ ಹೊಂದುತ್ತಿಂದಾದ ಬನ್ನಗ ಅಂದು ನಮ್ಮೆಲ್ಲ ಒಂಜಿ ಕಾರ್ಯಕ್ರಮ ಮಲ್ಪುಡು ಪನ್ಪಿನ ಆಸೆ ಎಂಕಲ್ಲ ಖಂಡಿತ ಹೊಂದಿತ್ತನು. ಅಂಚ ಮಾತ ನಮ್ಮ ಸಹಪಾಠಿಯಲ್ಲಿ ಸೇರ್ಪಾದು ಒಂಜಿ ವಾಟ್ಸಪ್ ಗ್ರೂಪ್ನು ಮಲ್ತದು ಒಂಜಿ ಕಾರ್ಯಕ್ರಮ ಮಲ್ಪುಗ ಪನ್ಪಿನ ಆಸೆ ನಮ್ಮ ಮನಸ್ಸಿಲ್ಲ ಬತ್ತಂಡು. ಅಂಚನೆ ಆ ಆಸೆ ಇನಿ ಒಂಜಿ ಕನಸು ನನಸಾಯ್ಲಕ್ಕ ಇನಿ ಒಂಜಿ ಕಾರ್ಯಕ್ರಮ ನಮ್ಮ ಮಾತೆಲ್ಲ ಸೇರ್ದು ಮಲ್ತೊಂದುಲ್ಲ. ಮಾತೆರೆಗ್ಲ ಎನ್ನ ಸಹಪಾಠಿಗೆ ಸಹಕಾರ ಕೊಡ್ತೇರು. ಆಗಲಿ ಮಾತೆರೆಗ್ಲ ಸುರುಕಾದ ಸೋಲ್ಮೇಲು. ಅಂಚನೆ ಕೆಲವು ಜನ ಬೈದೇರು, ಕೆಲವು ಜನ ನಲ್ಲ ಬೈದಿಜೇರು ದಾಯ ಬನ್ನಾಗ ಬರುವೇರು. ಆಂಡ ನಮ್ಮ ಮಾತೆರೆಗ್ಲ ಒಂಜಿ ಮಾಹಿತಿ ಕೊರ್ತ ಕಾರ್ಯಕ್ರಮದ ಕೆಲವು ದೂರೋಡುಲ್ಲೇರು, ಕೆಲವು ಜನ ಕೈತಲ್ದಾಗ್ಲಿರು ಅನಿವಾರ್ಯ ಕಾರಣ ನೋಡ್ದು ಬೈಜೇರು. ಕೆಲವು ಜನ ಇಪ್ಪಡು ಲೈವ್ ಉಂಡು ಆಗ್ಲಿ ತೂಪೇರು ಕಾರ್ಯಕ್ರಮ ದೂರೋಡು ಬರಂದಿನಗಳಿಗೆ. ಅಂಚನೆ ನಮ್ಮ ಮುಲ್ಪ ಶಾಲೆಗೆ ಬತ್ತಿನ ಒಂಜಿ ವಿಷಯದಾದ ಬನ್ನಾಗ ನಮ್ಮ ಮಾಸ್ಟರ್ ಪನ್ಪಿನದಾದ ಬನ್ನಾಗ ಶಾಲೆಡು ಕೇವಲ ವಾರ್ಷಿಕೋತ್ಸವವನಾಗ ಮಾತ್ರ ಬರ್ಪಿನತ್ತು ಶಾಲೆದ ಒಡನಾಟ ಏಪಲ ಇಪ್ಪಡು ಪನ್ಪಿನ ವಿಚಾರ ಈ ಪುರ್ತುಡು ಆರ್ಲ ಪನೊಂದಿತ್ತೇರು. ಅಂಚ ಯಾನ್ಲ ಪನೊಂದುಲ್ಲೆ ನಿಗುಲ್ ಮಾತಿರ್ಲ ಶಾಲೆದ ಒಡನಾಟ ಕೇವಲ
ವಾರ್ಷಿಕೋತ್ಸವ ದಿನಾತ ಮಾತ್ರ ನಿಗಲು ದೀವ ನೋಡ್ಚಿ ಏಪಲ ಶಾಲೆ ಬರಂದಿಪ್ಪಲೆ ಮಾಸ್ಟರ್ ಉಲ್ಲೇರು ಪಾತಿರ್ವೇರು ದಾದ ಕಾರ್ಯಕ್ರಮಗಳು ಆಪುಂಡು ಆಪುಜಿ ಪನ್ಪಿನ ವಿಚಾರ ಅಬಗ ಗೊತ್ತಾಪುಂಡು ನಂಗೆ ಏನು ಆವೊಂದುಂಡು ಏನು ಆವೊಂದಿಜ್ಜಿ ಬಂಡು ಅಂಚಾದ ಮಾತೆರ್ಲ ನಮ್ಮ ಮುಲ್ಪ ಬತ್ತದ ಶಾಲೆದ ಬಗ್ಗೆ ಕೇನೊಂದಿತ್ತಂಡ ಅಪಗ ನಂಕ್ಲ ಒಂಜಿ ಏನಲ್ಲ ಆ ಒಂಜಿ ಕಾರ್ಯಕ್ರಮಗೂ ಭಾಗವಹಿಸಿಗ ಪನ್ಪಿನ ಒಂಜಿ ವಿಚಾರ ಮನಸ್ಸಿಡು ಬರ್ಪುಂಡು ಅಂಚ ಇನಿ ನಮ್ಮ ಮಾತಿರ್ಲ ಕಾರ್ಯಕ್ರಮ ಒಟ್ಟಾದ ಮಲ್ತಂದುಲ್ಲ ಸೇರ್ದಿನಿಂಚಿನ ಮಾತ ಸಹಪಟೇಲಿಗೆ ಸೊಲ್ಮೇಲು ಸಂದ ಒಂದು ಅಧ್ಯಾಪಕರಿಗ್ಲ ಸೊಲ್ಮೇಲು ಸಂದ ಒಂದು ಎನ್ನ ರೆಡ್ ಪಾತಿರನ್ನು ಮುಗಿಪ ಒಂದಿಲ್ಲ ಜೈನ್. ಆತ್ಮೀಯರೇ, ಈ ಕಾರ್ಯಕ್ರಮ ಇನಿ ಈತ ಪುರ್ಲುಡು ಆವಡುಂದಾಂಡ ದೇವೇಂದ್ರ ನಾಯ್ಕರ್ನ ಒಂಜಿ ಇಚ್ಛಾ ಶಕ್ತಿ ಸಂಕಲ್ಪ ಶಕ್ತಿ ಮಲ್ಲ ಆ ರಾಣಿ ಆ ತೀರ್ಮಾನ ಮಲ್ಜಿರಂದಾಂಡ ಇನಿ ಕಾರ್ಯಕ್ರಮ ಈತ ಪುರ್ಲುಡು ರೂಪುಗೊಲ್ಲರೆಗೆ ಆವಂದೈತಂಡು ಆ ರಾಣಿ ಮಲ್ದಿನಿಡ್ದ ಅವರ ಆ ಸಂಕಲ್ಪ ಮಲ್ದಿನಿಡ್ದ ಅವರ ಇನಿ ಗುರುಕುಲೇನಿ ಒಂಜೇ ವೇದಿಕೆ ತೂಪಿಲ ಕಾಂಡು ನಮ್ಮ ಮಾತ ಒಟ್ಟಾಪಿಲ ಕಾಂಡು ಅನ್ನಿಡ್ದ ಅವರ ಆರ್ನ ಆ ಸಂಕಲ್ಪ ಶಕ್ತಿಗೆ ಒಂಜಿ ತಾಲಿ ಬುಟ್ಟುಗ ಅವರಿಗೆ ಉಡಲ್ ಜಿಂಜಿನ ಸೊಲ್ಮೆಲ್ನಿ ಸಂದಾಗ ಮುಂದೆ ತಮ್ಮ ಅನಿಸಿಕೆಯನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ ಶ್ರೀಮತಿ ತೃಪ್ತಿ ಶೆಟ್ಟಿಯವರು. ವೇದಿಕೆ ಮೇಲಿರುವ ಗಣ್ಯರಿಗೆ ಮತ್ತು ನನ್ನ ಪ್ರೀತಿಯ ಗುರುಗಳಿಗೆ ನನ್ನ ಶಿರಬಾಗಿ ನಮಸ್ಕಾರ. ಮತ್ತು ನಮ್ಮ ಮುಂದೆ ಕೂತಿರುವ ನನ್ನ ಸಹಪಾಠಿಗಳಿಗೆ, ಅವರ ಕುಟುಂಬದವರಿಗೆ ಮತ್ತು ಅವರ ಸ್ನೇಹಿತರು, ನಮ್ಮ ಕರೆಗೆ ಓಗೊಟ್ಟು ಬಂದಂತೆ ಎಲ್ಲರಿಗೂ ನಮಸ್ಕರಿಸಿ, ನನಗೊಂದು ಇಲ್ಲಿ ಅನಿಸಿಕೆ ಹೇಳಿ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಸಮಯದ ಅಭಾವ ಉಂಟು, ಇಲ್ಲದೆ ಒಂದಿನ ಕೂತ್ಕೊಂಡ್ರು ನನಗೆ ತುಂಬ ಉಂಟು ಹೇಳಲಿಕ್ಕೆ ಅನಿಸಿಕೆ. ಆದರೆ ಈಗ ಗುರು ವಂದನೆ ಮತ್ತು ನಮ್ಮ ಸ್ನೇಹ ಸಮಾಗಮ ಇದರ ಬಗ್ಗೆ ಒಂದು ಅನಿಸಿಕೆ ಹೇಳಬೇಕು ಅಂತ ಹೇಳಿದ್ದಾರೆ. ಗುರು ಅಂತ ವಿಷಯ ಬಂದಾಗ ನಮಗೆ ಕಬೀರ್ ದಾಸರದೊಂದು ದೋಹ ನೆನಪಾಗ್ತದೆ. ಗುರು ಗೋವಿಂದ ದೋವು ಕಡೆ ಕಾಕೆ ಲಾಗು ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದಿಯೋ ಬತಾಯ್ ಅಂತ ಕಬೀರ್ ದಾಸರು ಹೇಳ್ತಾರೆ. ದೇವರಿಗಿಂತಲೂ ಗುರುಗಳೇ ಮೇಲು, ನಮಗೆ ದೇವರು ಅಂತ ಹೇಳಿಕೊಟ್ಟದ್ದೇ ಗುರುಗಳು ಅಂತ. ಹಾಗಿರುವಾಗ ನಮಗೆ ಗುರುಗಳು ನಮ್ಮ ಜೀವನದಲ್ಲಿ ಪ್ರಾಮುಖ್ಯ ಪಾತ್ರ ವಹಿಸ್ತಾರೆ. 3 ಜನ ಪ್ರಾಮುಖ್ಯ ಪಾತ್ರ: ಮಾತೃ, ಪಿತೃ, ಗುರು. ಇವರು 3 ಜನ ಇಲ್ಲದಿದ್ದರೆ, ಆ 3 ಕಂಬ ಇಲ್ಲದ್ರೆ ನಾವು ಒಂದು ಕಂಬ 4 ಕಡೆಯಲ್ಲಿ ಮೂಲೆಯಲ್ಲಿ ಸರಿಯಾಗಿ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಈಗ ನಮಗೆ ಈ ಗುರುಗಳಿಗೆ ಒಂದು ವಂದಿಸುವ ಅವಕಾಶ ಸಿಕ್ಕಿದ್ದು ನಮ್ಮದು ಜೀವನದ ಒಂದು ಅದೃಷ್ಟ ಅಂತ ಹೇಳ್ಬೋದು. ಇದರಲ್ಲಿ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಲ್ಲೂ ಪಾಲ್ಗೊಂಡಿದ್ದೇನೆ, ಅದು ನನ್ನ ಅದೃಷ್ಟ. ಮತ್ತು ನಮ್ಮ ಈ ಜೀವನದ ಒಂದು ನೌಕೆಯನ್ನು ಸರಿಯಾಗಿ ನಡೆಸಿಕೊಂಡು ಹೋಗಲಿಕ್ಕೆ ನಮಗೆ ಒಂದು ಗಟ್ಟಿಯಾದ ಒಂದು ನಿಲುವು ಮತ್ತು ನಾವು ಎಲ್ಲಿ ಹೋಗಬೇಕು, ನಮ್ಮ ಗುರಿ ಯಾವುದು. ರೆಕ್ಕೆಯನ್ನು ನಮಗೆ ನಮ್ಮ ಅಪ್ಪ ಅಮ್ಮ ಕೊಡ್ತಾರೆ. ರೆಕ್ಕೆಯನ್ನು ಬಿಚ್ಚಿಕೊಂಡು ಎಲ್ಲಿಗೆ ಹಾರಬೇಕು, ಯಾವ ಮೂಲೆಗೆ ನೀವು ಹೋಗಬೇಕು ಅಂತ ಗುರಿ ತೋರಿಸಿಕೊಡುವವರು ನಮ್ಮ ಗುರುಗಳು. ಅವರಿಗೆ ನಾವು ಯಾವತ್ತೂ ಚಿರಋಣಿಗಳು. ಮತ್ತು ಈ ಸ್ನೇಹ ಸಮಾಗಮನ ಮಾಡಿದ್ರಿಂದ ನಮ್ಮ ಆ ನೆನಪಿನ ಹಾದಿಯಲ್ಲಿ ಈಗ ನಾವು ಪುನಃ ನಡ್ಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ಒಂದು ಅನುವು ಮಾಡಿಕೊಟ್ಟಂಥ ನನ್ನ ಗೆಳತಿಯರು ಎಲ್ಲರಿಗೂ ನಾನು ತುಂಬ ಚಿರಋಣಿಯಾಗಿದ್ದೇನೆ. ಹಾಗೆ ನನಗೆ ಎಷ್ಟು ಹೇಳಲಿಕ್ಕೆ ತುಂಬ ವಿಷಯ ಉಂಟು, ವಿಷಯಗಳು ಬಾಯಿಗೆ ಬರ್ತಾ ಇಲ್ಲ ಅಂತ ವಿಷಯ, ಅದನ್ನೆಲ್ಲ ತಯಾರಿ ಮಾಡಿಕೊಂಡು ಹೇಳುವಂಥ ವಿಷಯ ಅಲ್ಲ ಇದೆಲ್ಲ. ಹಾಗಾಗಿ ಎಲ್ಲ ಗುರುವರಿಯರಿಗೆ ವಂದಿಸ್ತಾ ನನ್ನ ಸಹಪಾಠಿಗಳಿಗೆ ಕೂಡ ನಾನು ಪ್ರೀತಿಯ ಒಂದು ನಮಸ್ಕಾರ ಮಾಡುತ್ತಾ ನನ್ನ ಅನಿಸಿಕೆ ಮುಗಿಸ್ತೇನೆ. ಥ್ಯಾಂಕ್ ಯು. ತಮ್ಮ ಅಭಿಪ್ರಾಯಕ್ಕಾಗಿ ವಂದನೆಗಳು. ಮುಂದೆ ತಮ್ಮ ಅನಿಸಿಕೆಯನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ ನಮ್ಮ ಸಹಪಾಠಿ ಪ್ರವೀಣ ಇವರು. ವೇದಿಕೆಯ ಮೇಲಿರುವ ನನ್ನ ಪ್ರೀತಿಯ ಗುರುಗಳಿಗೆ ವಂದಿಸುತ್ತಾ, ಹಾಗೆ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ನಾನು ಮೊದಲೇ ವಂದಿಸುತ್ತಾ ನನ್ನೆರಡು ಮಾತನ್ನು ಹೇಳಬೇಕಂದ್ರೆ, ಯಾಕಂದರೆ ನಾನು ಮೊದಲೇ ಹೇಳಿದ್ದೇನೆ, ಅನಿಸಿಕೆ ಹೇಳಬೇಕಾದ್ರೆ ನಮ್ಮನ್ನೆಲ್ಲ ಸ್ಟೇಜಿಗೆ ಕರಿಬೇಡಿ, ನಮಗೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದೇನೆ. ಬೇರೆ ಆದರೂ ಮಾತಾಡ್ತೇವೆ, ಟೀಚರ್ ಗುರುಗಳ ಬಗ್ಗೆ ಮಾತಾಡಲಿಕ್ಕೆ ತುಂಬ ಭಯ ಉಂಟು ನಮಗೆ. ಆದರೂ ನಮ್ಮ ಮಾತನ್ನೊಂದು 2 ಮಾತಾದರೂ ಆಡಬೇಕಂತ ತುಂಬ ಆಸೆಯಿಂದ ಬಂದಿದ್ದೇವೆ. ನಾನು ಮೊದಲನೇದಾಗಿ ಪ್ರೌಢಶಾಲಾ, ನಮಗೆ ಅಂದರೆ ಪರ್ಕಳ ಹೈಸ್ಕೂಲು ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ನಾವು ಶಾಲೆ ಬಿಟ್ಟ ನಂತರ ಇದು ಮೊದಲೇ ಸರಿ ಬರ್ತಾ ಇದ್ದೇವೆ, ನಾವು ಶಾಲೆ ಬಿಟ್ಟ ನಂತರ ಇಲ್ಲಿ ಮುಖವೇ ಮಾಡಿಲ್ಲ ಅಂತ. ಆದರೂ ನನಗೂ ಪರ್ಕಳ ಹೈಸ್ಕೂಲ್ಗೂ ತುಂಬ ಹತ್ತಿರದ ಸಂಬಂಧ. ಯಾಕಂದರೆ ಶಾಲೆ ಬಿಟ್ಟರು ಪ್ರವೀಣ ಶಾಲೆಯನ್ನು ಬಿಟ್ಟಿಲ್ಲ,
ನಾನು ಪ್ರತಿ ಸರಿಯೂ ಈಗ ಯಶೋಧ ಟೀಚರ್ ಇರ್ಬೋದು, ಎಲ್ಲೆಲ್ಲರೂ ಇರ್ಬೋದು, ನಾನೀಗ ಮುಖ್ಯವಾಗಿ ನಮ್ಮದು ಪ್ರಾಂಶುಪಾಲರು ಚಂದ್ರಯ್ಯ ಮಾಸ್ಟರನ್ನು ನೆನೆಸ್ಕೊಳ್ತಾ, ಮತ್ತು ನಮಗೆ ತುಂಬ ಪ್ರೀತಿಯಾದ ದಿವಂಗತ ಶ್ರೀನಿವಾಸ್ ಸರನ್ನು, ಯಾಕಂದರೆ ಅವರ ಮಾತು, ಅವರು ಕೊಟ್ಟ ಪೆಟ್ಟು ಎಲ್ಲವೂ ನಮಗೂ ಈಗಲೂ ನೆನಪಿದೆ. ಹಾಗಾಗಿ ಅವರನ್ನು ನಾನು ನೆನಪಿಸ್ಬೇಕು. ಮತ್ತು ಸೂರ್ಯ ಮಾಸ್ಟರನ್ನು ನಾನು ಅವರು ಪ್ರಾಂಶುಪಾಲರಾಗಿದ್ದಾಗ ಕೂಡ ಒಂದು ಸ್ಪೋರ್ಟ್ಸ್ ಡೇ ಇರ್ಬೋದು, ಏನೇ ಇರ್ಬೋದು, ಪ್ರವೀಣನನ್ನು ಕರೆದು ಒಂದು ಮಕ್ಕಳಿಗೆ ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮ ಇವಾಗ ತನಕ ಅವರು ಇಷ್ಟವರೆಗೆ ಸ್ಕೂಲಲ್ಲಿ ಪ್ರತಿ ವರ್ಷ ಸ್ಪೋರ್ಟ್ಸ್ ಡೇ ಆದಾಗ ಪ್ರವೀಣನನ್ನು ಕರೆದು ಒಂದು 2 ಮಕ್ಕಳಿಗೆ ಒಂದು ಮೆಡಲ್ ಹಾಕಿಸ್ತಾರೆ ಕೈಯಲ್ಲಿ. ಹಾಗೆ ನನಗೆ ನಾನು ಮೊದಲೇ ಹೇಳಿದಾಗೆ ತುಂಬ ಸಂತೋಷ ಪಡ್ತೇನೆ. ಮತ್ತು ಎಲ್ಲ ಸರ್ನ ಟೀಚರ್ ಬಗ್ಗೆ ಹೇಳಬೇಕಂದ್ರೆ ಮಾಲಿನ್ ಟೀಚರ್ ಇದ್ದಾರೆ, ನಮ್ಮದು ಯಶೋಧ ಟೀಚರ್ ಇದ್ದಾರೆ, ರಂಗಪ್ಪ ಮಾಸ್ಟರ್, ಗೀತಾ ಮೇಡಮ್, ಅವರನ್ನು ನಾವು ನಮಗೆ ಮೊನ್ನೆ ಕರೀಲಿಕ್ಕೆ ಹೋದಾಗ ಅವರು ಬರಲಿಕ್ಕೆ ಆಗೋದಿಲ್ಲ ಅಂತ ನಮಗೆ ಹೇಳಿದರು. ಆದರೆ ಇವತ್ತು ಎಂಥ ಪರಿಸ್ಥಿತಿ ಇದ್ದರೂ ಅವ್ರು ಬಂದಿದ್ದಾರೆ. ಟೀಚರ್ ನಿಮಗೆ ಪ್ರೀತಿಪೂರ್ವಕ ವಂದನೆ. ಆನಂದ್ ಸರ್ ಇರ್ಬೋದು, ನನಗೆ ಯಾಕಂದರೆ ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೇ ಕರಾಟೆ ಅಂತ ಕ್ಷೇತ್ರಕ್ಕೆ ಹೋದದ್ದು, ಇಲ್ಲಿಂದನೇ ನನಗೆ ಸ್ಟೆಪ್ಪು ಸಿಕ್ಕಿದ್ದು. ಹಾಗಾಗಿ ಎಲ್ಲ ನನ್ನ ಪ್ರೀತಿಯ ಗುರುಗಳು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನನಗೆ ಇಲ್ಲಿ ತುಂಬ ಹೆಮ್ಮೆ ವಿಷಯ ಅಂದರೆ ಈ ಕಾರ್ಯಕ್ರಮಕ್ಕೆ ನನ್ನ ಪ್ರತಿಯೊಂದು ಸ್ನೇಹಿತರನ್ನು ನಾವಂದರೆ 1-2 ತಿಂಗಳಿಂದ ಈಗ ಸಂಪತ್ ಭಟ್ರಿಂದ ಹಿಡಿದು ಜೀವನ್, ರವಿ ಭಟ್ರು, ಎಷ್ಟರ ಮಟ್ಟಿಗೆ ಅಂದರೆ ನಾವು ಮನೆಯಲ್ಲಿ ಅವರು ಇದ್ರ ಇಲ್ವ ಅಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ನಮಗೆ ಫೋನ್ ಮಾಡಿ ಅದಕ್ಕೆ ಹೋಗುವ, ಇದಕ್ಕೆ ಹೋಗುವ, ಅದು ತರುವ, ಇದು ತರುವ ಅಂತ ಪ್ರತಿಯೊಂದು ಇದು ಕಾರ್ಯಕ್ರಮ ಆಗಲಿಕ್ಕೆ ನಮ್ಮದು ದೇವು ಒಂದು ಅಡಿಪಾಯ ಹಾಕಿಕೊಟ್ಟ. ಆದರೆ ಖಾಲಿ ಪಂಚಾಂಗ ಹಾಕಿದರೆ ಕಟ್ಟಡ ಅಂತೂ ನಿರ್ಮಾಣ ಆಗುವುದಿಲ್ಲ. ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಇಂಜಿನಿಯರ್ ಬೇಕಲ್ಲ. ಅದನ್ನು ನಮ್ಮದು ಸಂಪತ್ ಭಟ್ರು, ಜೀವನ್, ರವಿ ಭಟ್ರು ಅವರೆಲ್ಲ ಒಟ್ಟಾಗಿ ನಮಗೀಗ ಎಲ್ಲರೂ ಕೆಲಸದ ತುಂಬ ಒತ್ತಡದಿಂದ ಇದ್ದಾರೆ. ಆದರೂ ಫ್ರೀ ಸಮಯ ಮಾಡಿಕೊಂಡು ಇಲ್ಲಿಗೆ ಬಂದು ಎಲ್ಲ ಕೆಲಸವನ್ನು ತಮ್ಮ ಮನೆ ಕೆಲಸ ಥರ ಮಾಡಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ನಮಗೊಂದು ಖುಷಿ ವಿಷಯ ಏನಂದರೆ ದೂರದ ಊರಿಂದ ಜರ್ಮನಿಯಿಂದ ನಮ್ಮದು ಸ್ನೇಹಿತರು ಆಶೀಶ್ ಅವರು ಕೂಡ ಬಂದಿದ್ದಾರೆ. ನಾವು ಅದನ್ನು ಹೆಮ್ಮೆಯಿಂದ ಹೇಳಬೇಕು. ಮತ್ತೊಂದು ತುಂಬ ಖುಷಿ ಅಂದರೆ ಇವತ್ತು ನಾವು ಒಂದು ಅದ್ಭುತವಾದ, ನಮಗೆ ತುಂಬ ಇಷ್ಟವಾದ ಒಬ್ಬ ಸೈನಿಕನನ್ನು ನಾನು ಇವತ್ತು ಮಿಸ್ ಮಾಡ್ಕೋತಾ ಇದ್ದೇವೆ. ಯಾಕಂದರೆ ಅವರು ಇವತ್ತು ಬರಬೇಕಿತ್ತು, ಅವರನ್ನು ಗುರುತಿಸಬೇಕು, ಪುರುಷೋತ್ತಮ್ ನಾಯ್ಕ ಅವರನ್ನು ಗುರುತಿಸ್ಬೇಕಂತ ತುಂಬ ಆಸೆಯಲ್ಲಿದ್ವಿ. ಆದರೆ ತುರ್ತು ಪರಿಸ್ಥಿತಿಯಿಂದ ಮೊನ್ನೆ ಆದ ಒಂದು ಯುದ್ಧದ ಇದರಲ್ಲಿ ಅವರಿಗೆ ಬರಲಿಕ್ಕೆ ರಜೆ ಸಿಗಲಿಲ್ಲ. ಇಲ್ಲಾಂದರೆ ಅವರನ್ನು ನಾವು ಇವತ್ತು ಭೇಟಿಯಾಗುವ ಅವಕಾಶ ಇತ್ತು. ಆದರೂ ಅವರನ್ನು ಈ ಸಂದರ್ಭದಲ್ಲಿ, ಯಾಕಂದರೆ ಇಲ್ಲಿ ಸರ್ನವರು ನಮಗೆ ಯಾವ ರೀತಿ ಅಡಿಪಾಯ ಹಾಕಿಕೊಟ್ಟಿದ್ದಾರೆ. ಡಾಕ್ಟರ್ಸ್ ಇದ್ದಾರೆ, ಶಿಕ್ಷಕಿಯರಿದ್ದಾರೆ, ಬೇರೆ ಬೇರೆ ವ್ಯವಹಾರ ಮಾಡಿಕೊಂಡು ದೊಡ್ಡ ದೊಡ್ಡ IT-BT ಕಂಪನಿಯಲ್ಲಿದ್ದವರಿದ್ದಾರೆ, ಎಲ್ಲರಿದ್ದಾರೆ. ಎಲ್ಲರೂ ಕೂಡ ಸಣ್ಣವರು ದೊಡ್ಡವರಂತ ಒಂದು ನೋಡದೆ ನಮ್ಮ ಈ ಒಂದು 99-2000 ಸಾಲಿನ ಎಲ್ಲ ಸ್ನೇಹಿತರನ್ನು ನೋಡಬೇಕು, ಗುರುಗಳನ್ನು ಮಾತಾಡಿಸ್ಬೇಕು, ಪ್ರೀತಿಯಿಂದ ಅವ್ರ ಜೊತೆ ಬೆರಿಬೇಕಂತ ಒಂದು ಆಸೆಯಿಂದ ಬಂದಿದ್ದಾರೆ. ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ಇಲ್ಲಿ ಬಂದಂತೆ ಎಲ್ಲ ಈಗ ಚಂಡೆ ವಾದಕರಿಗೂ ಎಲ್ಲರಿಗೂ ಅವರು ಕೂಡ ಅಷ್ಟೇ ನಮಗೊಂದು ಬೆಳಿಗ್ಗೆನ ಒಂದು ಉಮೇದು, ನಮಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಬಂದಾಗಲೇ ಒಂದು ನಮ್ಮನ್ನೆಲ್ಲ ಎಬ್ಬಿಸಿದ್ದು ಚಂಡೆ ಅವರು. ಹಾಗಾಗಿ ಅವರಿಗೆ ನಮ್ಮದು ಒಳ್ಳೆಯ ಫೋಟೋ ತೆಗೆದ ಫೋಟೋಗ್ರಾಫರು, ಮ್ಯೂಸಿಕ್ ಎಲ್ಲರಿಗೂ ಕೂಡ ಇಲ್ಲಿ ಬಂದಂಥ ಎಲ್ಲರಿಗೂ, ಮುಖ್ಯವಾಗಿ ಗುರುಗಳಿಗೂ ಕೂಡ. ಮತ್ತು ನಮ್ಮದು ಇಲ್ಲಿ ಗುರುಗಳು ಮಾತ್ರ ಅಲ್ಲ, ಇಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದ ರಾಮಣ್ಣ ಇರ್ಬೋದು, ನಮ್ಮದು ಎಲ್ಲ ಪ್ರತಿಯೊಬ್ಬರು ಯಾರು ಆಫೀಸಲ್ಲಿ ವರ್ಕ್ ಮಾಡಿದ್ದಾರೆ ಅವರಿಗೆಲ್ಲ ಕೂಡ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ನನ್ನ 2 ಅನಿಸಿಕೆಯನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಮೋಡ ಇಲ್ಲದೆ ಮಳೆ ಬಂದು ಹೋದಾಗ ಆಯ್ತಲ್ವಾ, ಅದು ಕರಾಟೆ ಬಾಯಲ್ಲೂ ಕೂಡ ಇದೆ ಅನ್ನುವಂಥದ್ದು ಸ್ಪಷ್ಟ ಆಯಿತು. ಅವರ ಅನಿಸಿಕೆಗೆ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ನಮ್ಮ ಮಿತ್ರ ಸಂಪತ್ತಾಚಾರ್ಯ ಅವರು ಹೇಳ್ತಾರೆ, ನಿಮ್ಮದು ಅನಿಸಿಕೆ ಇದ್ದರೆ ಹೇಳಿ ಅಂತ. ನಾನು ಒಂದು ರೀತಿ ಯಾವ ಪರಿಸ್ಥಿತಿಯಲ್ಲಿದ್ದೇನೆ ಹೇಳಿದರೆ, ಇಲ್ಲಿಯವನೇ ಆದರೆ ನಿಮ್ಮ ಬ್ಯಾಚಿನವ ಅಲ್ಲ ಅನ್ನುವಂಥದ್ದು. 1 ವರ್ಷ ಸೀನಿಯರ್ ಆಗಿದ್ದೇನೆ, ಆದರೆ ಇದೇ ಶಾಲೆಯವ. ಯಾವ ಗುರುಗಳಿಂದ ನೀವೆಲ್ಲ ಪಾಠವನ್ನು ಆಲಿಸಿದ್ದೀರಿ, ಯಾವ ಗುರುಗಳೆಲ್ಲ ನಿಮ್ಮನ್ನು ರೂಪಿಸಿದ್ದಾರೆ, ಅವರೇ ನಮಗೆ ಗುರುಗಳಾಗಿದ್ದದ್ದು, ಅದಂತೂ ಸತ್ಯ. ಆದ್ದರಿಂದ ಅನಿಸಿಕೆಗೆ ಅಷ್ಟು ಹಿನ್ನೆಲೆ ಬೇಕಾದಷ್ಟು ಅನ್ನುವಂಥ ಭಾವನೆಯಿಂದ ನನ್ನ ಅನಿಸಿಕೆಯಲ್ಲಿ ಒಂದು ರೀತಿ ಏನು ಹೇಳಿ, ನವರಸಗಳು ಕೂಡ ಕೂಡಿ ಇರತಕ್ಕಂಥ ಅನಿಸಿಕೆ ಆಗಿರ್ತದೆ ಅಂತ. ಈಗ ಅದು ನಮ್ಮ ದಿನೇಶ್ ಹೆಗಡೆ ಅವರು ಹೇಳಿದರು, ಅಲ್ಲ ಭಯಂಕರ ಇದ್ದವ ಹುಡುಗ ಅಂತ. ಬಂದಾದ ಕೂಡಲೇ ಪ್ರವೀಣ್ ಟೀಚರ್ ಹೇಳಿದರು,
ನೀನು ನನಗೆ ಎರಡೆರಡು ಸರ್ತಿ ಥ್ಯಾಂಕ್ಸ್ ಹೇಳಬೇಕು ನೀನು, ನನ್ನನ್ನು ಮರಿಲಿಕ್ಕೆ ಇಲ್ಲ ನೀನು ಅಂತ. ನನಗೆ ಅವರನ್ನು ಮರಿಲಿಕ್ಕೆ ಆಗೋದೇ ಇಲ್ಲ. ಅಂಥ ಒಂದು ರೀತಿ ಟೀಚರ್ ಅವರು. ಅವರದ್ದೇ ಕುರಿತಾಗಿ ಒಂದು ಸಂಗತಿ ಹೇಳ್ತೇನೆ, ಅನಿಸಿಕೆ ಮತ್ತು ಈ ಶಾಲೆಯಿಂದ ನಾನು ಪಡ್ಕೊಂಡಿರ್ತಕ್ಕಂತಹ ದೊಡ್ಡ ಉಪಕಾರ, ನನ್ನ ಜೀವನಕ್ಕೆ ಇವತ್ತಿಗೂ ಕೂಡ ಸಹಾಯಕ್ಕೆ ಬರತಕ್ಕಂತಹ ಸಂಗತಿ, ಅದನ್ನು ನಾನು ಹೇಳಬೇಕು. ನಾವಿರುವಾಗ KMCಯಿಂದ ಮೆಡಿಕಲ್ ಚೆಕಪ್ ಅಂತ ನಡೀತಾ ಇತ್ತು, ತಮಗೆ ಗೊತ್ತಿರ್ಬೋದು. ಡೆಂಟಲ್ ಚೆಕಪ್ಗೆ ಅಂತ ಒಂದಷ್ಟು ಡಾಕ್ಟರ್ಸ್ ಎಲ್ಲ ಬಂದು ಮಾಡ್ತಾಯಿದ್ರು. ಅದು 8th C, ಇಲ್ಲೇ ಇದೇ ಕ್ಲಾಸು. 8th C ಎಲ್ಲಿದ್ದೆ, ನಮ್ಮ ಪ್ರವೀಣ ಪ್ರಭುಗಳು ನಮಗೆ ಕ್ಲಾಸ್ ಟೀಚರ್. ಅವರು ನನ್ನನ್ನು ಹೆಸರು ಕರೆದು ಹೇಳಿದ ನೆನಪೇ ಇಲ್ಲ ನನಗೆ. ಭಟ್ಟ ಅಂತ, ಅದು ಟ್ರೇಡ್ ಮಾರ್ಕ್, ಅದು ಹಾಗೆ ಕರೆಯೋದವರು. ಬಹಳ ಪ್ರೀತಿ ಅಂತೂ ಹಾಗೆ ಮಾಡ್ತಾಯಿದ್ರು. ಅದು ಏನಾಗಿದೆ, 8th C ಮೆಡಿಕಲ್ ಕ್ಯಾಂಪ್ ಆಗ್ತಾ ಉಂಟು, ಲೈನಲ್ಲಿ ಕಳಿಸ್ತಾ ಇದ್ದಾರೆ. ಕಳಿಸಿ ಒಂದಷ್ಟು ಎಲ್ಲ ಆದಮೇಲೆ ವಾಪಸ್ ಬಂದಾಗ ಹುಡುಗರನ್ನು ಫಸ್ಟ್ ಬಿಟ್ಟರು. ನಮ್ಮದಾಯಿತು, ನಾವು ಹುಡುಗರು ಬಂತು. ಇಲ್ಲಿ ಏನಾಗಿದೆ ಹೇಳಿದರೆ, ನನ್ನ ಎದುರಲ್ಲಿ ಒಬ್ಬ ಇದ್ದ ಹುಡುಗ ಒಂದು ಹುಡುಗಿಯ ಹೆಸರು ಬೇಡ ಬಿಡಿ, ಅದನ್ನು ಹಿಡ್ಕೊಂಡು ಏನು ಮಾಡಬೇಕು, ಒಂದು ಹುಡುಗಿಯ ಒಂದು ಚೀಲವನ್ನು ಜಿಪ್ ತೆಗೆದು ಅದರ ಪುಸ್ತಕವನ್ನು ಎತ್ತಿ ಕೆಳಗೆ ಹಾಕಿ ಏನೋ ಒಂದು ರೀತಿ ಡೆಂಟಲ್ ಚೆಕಪ್ಪಿಗೆ ಮುಗಿಸಿ ಬಂದವ ಮೆಂಟಲ್ನ ಹಾಗೆ ಮಾಡಿದ ಕ್ಲಾಸ್ನ ಒಳಗೆ. ಅಂತೂ ಹಾಗಾಯಿತು. ಇಲ್ಲಿ ಏನಾಗಿದೆ, ಚೀಲವ ಕೆಳಗೆ ಬಿದ್ದಿದೆ, ಅವ ಮಾಡಿದ ಚೀಲ ಕೆಳಗೆ ಬಿದ್ದಿದೆ. ನಾನು ಹೋದವ ನೋಡ್ತೇನೆ, ಬಾಕಿದ್ದೆಲ್ಲ ಚೀಲ ಸರಿ ಉಂಟು. ಅಲ್ಲ, ನಾನು ಸೀದದವಂತಲ್ಲ, ಅಷ್ಟು ಅದರ ಮುಂದೆ ತಂಟೆ ಮಾಡಲೇ ಇಲ್ಲ, ಅದರ ನಂತರ ತಂಟೆ ಮಾಡಲೇ ಇಲ್ಲ, ನಾನು ಹೇಳೋದೇ ಇಲ್ಲ. ನಮ್ಮದು ಅದೇ ಕಾರ್ಯಕ್ರಮ. ಆ ಮಧ್ಯದಲ್ಲಿ ಆ ದಿವಸ ಮಾತ್ರ ಸಭ್ಯನಾಗಿದ್ದೆ ನಾನು. ಏನಾಗಿದೆ ಹೇಳಿದರೆ, ಆ ಬಿದ್ದ ಚೀಲವನ್ನು ಎತ್ತಿ ಮೇಲಕ್ಕೆ ಇಡುವ ಹೊತ್ತಲ್ಲಿ ಆ ಚೀಲ ಯಾವ ಹುಡುಗಿದ್ದೋ ಅವಳು ಬಂದಳು. ನನ್ನ ಹತ್ರ ಏನೂ ಹೇಳಲಿಲ್ಲ, ಕ್ಲಾಸ್ ಟೀಚರ್ ಹತ್ರ ಹೋಗಿ ಹೇಳಿದ್ಲು. ಕ್ಲಾಸ್ ಟೀಚರ್ ನಮ್ಮ ಮೇಡಮ್. ಹೀಗೆ ಅವ ಹರಿಪ್ರಸಾದ ಬಂದ, ನನ್ನ ಚೀಲದ ಜಿಪ್ಪು ತೆಗೆದ, ಪುಸ್ತಕ ಎಲ್ಲ ಕೆಳಗೆ ಹಾಕಿದ. ಕರೆದ್ರು. ಅಲ್ಲಿ ಪ್ರಯೋಗಶಾಲೆ ಅಂತ ಇತ್ತಲ್ಲ, ಈ ಮೂಲೆಯಲ್ಲಿ ಈಗ ನಾವು ಹೊರಗೆ ಹೋಗ್ತೇವೆ, ಅಲ್ಲೊಂದು ಪ್ರಯೋಗಶಾಲೆ ಅಂತ ಇತ್ತು. ಕರೆದ್ರು. ಹೌದಾ ಭಟ್ಟ, ನೀನು ಅವಳು ಚೀಲ ಮುಟ್ಟಿದ್ದು ಹೌದಾ? ನಾನು ಹೌದು ಹೇಳಿದೆ, ನಾನು ಮುಟ್ಟಿದ್ದು ಹೌದು, ಅದರಲ್ಲಿ ಏನು ಸಹ ಎರಡು ಮಾತಿಲ್ಲ, ಮುಟ್ಟಿದ್ದು ಹೌದು. ಹೌದಾ? ಅಯ್ಯೋ, ಅಷ್ಟೇ ಆದದ್ದು. ಮತ್ತೆ ನನ್ನ ಹತ್ರ ಅವರು ಬೇರೆ ಪ್ರಶ್ನೆ ಮಾಡಲಿಲ್ಲ, ನನಗೆ ಮತ್ತೆ ಉತ್ತರ ಹೇಳಲಿಕ್ಕೆ ಅವಕಾಶ ಇಲ್ಲ. ಆ ಪ್ರಯೋಗಶಾಲೆ, ನೀವು ನಂಬಲಿಕ್ಕಿಲ್ಲ, ಆ ಪ್ರಯೋಗಶಾಲೆಯಿಂದ ನೀವು ಬರಲಿಲ್ಲ ಆವಾಗ, ಅದು ನೆಕ್ಸ್ಟ್ ಬ್ಯಾಚ್ ನೀವು. ಆ ಪ್ರಯೋಗಶಾಲೆಯಿಂದ ನನ್ನನ್ನು ಹಿಡ್ಕೊಂಡು ಒಂದು ಉತ್ಸವ ಬಲಿಯನ್ನು ಕರ್ಕೊಂಡು ಹೋಗ್ತೇವಲ್ಲ, ಹಾಗೆ ದರ ಅಂತ ಇರ್ಕೊಂಡು ಹೋಗಿ ಮುಖ್ಯೋಪಾಧ್ಯಾಯರ ಚೇಂಬರ್ನ ಹತ್ರ ಕರ್ಕೊಂಡು ಹೋದರು. ಇಲ್ಲಿ ಏನಾಗಿದೆ ಗೊತ್ತುಂಟು, ಇಲ್ಲಿ 8th A ವಸಂತಿ ಟೀಚರ್, ಆಗ 8th B ಯಲ್ಲಿ ಪ್ರಾಯಃ ನಮ್ಮ ಯಶೋಧ ಟೀಚರ್ ಇದ್ದರು. ಇವರೆಲ್ಲ ಈ ಉತ್ಸವವನ್ನು, ಗಲಾಟೆಯನ್ನು, ಚಂಡೆ ಇದ್ದಾದಗಳೆಲ್ಲ ಇರೋ ನಾವು ನೋಡ್ತೇವಲ್ಲ, ಈ ಉತ್ಸವ ಗಲಾಟೆ ಅವರು ಪಾಠ ಬಿಟ್ಟುಕೊಂಡು ನಮ್ಮನ್ನು ನೋಡ್ತಾ ಇದ್ದಾರೆ. ಹೀಗಾಗ್ತಾ ಉಂಟು. ಹೋದರು. ಆ ದಿವಸ ಏನು ಯಾವತ್ತೂ ಅಷ್ಟು ಸಿಟ್ಟು ಬರುವುದಿಲ್ಲ ಪ್ರವೀಣ್ ಟೀಚರಿಗೆ. ಆದರೆ ಆ ದಿವಸ ಎಂಥ ಯಜಮಾನರ ಹತ್ರ ಮನಸ್ತಾಪ ಮಾಡ್ಕೊಂಡು ಬಂದಿದ್ದಾರೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸಿಟ್ಟಲ್ಲಿದ್ದರು. ಆಯಿತಾ, ಹಿಡ್ಕೊಂಡು ಬಂದರು. ನಮ್ಮ ಚಂದ್ರಯಾಚಾರ್ಯ ಹತ್ರ ಹೋದರು. ನಿಮ್ಮ ಊರಿನ ಹುಡುಗ ಇಂಥದ್ದು ಮಾಡ್ತಾ ಇದ್ದಾನೆ, ಇವತ್ತು ಒಂದು ಹುಡುಗಿಯ ಬ್ಯಾಗಿನ ಜಿಪ್ ತೆಗ್ದ, ಇನ್ನು ನಾಳೆ ಎಂಥದ್ದು ಕತೆ ಅಂತ ಹೇಳಿದರು. ಅವರು ಸರ್ ಮೊದಲೇ ಶಿಸ್ತಿನವರು, ಅವ್ರಿಗೆ ಇಂಥದ್ದೆಲ್ಲ ಆಗೋದಿಲ್ಲ. ಅವರು ಹೇಳಿ, ನೀನು ಹಾಳಾಗೋದಲ್ಲದೆ ಊರಿನ ಹೆಸರು ಹಾಳು ಮಾಡ್ತೀಯಾ. ಅವರು ಒಂದಷ್ಟು ಪನಿಷ್ಮೆಂಟು ಕೊಟ್ಟರು. ನನಗೇನಾಯಿತು ಗೊತ್ತಾ, ಅದಕ್ಕಿಂತ ಹಿಂದೆಯೂ ತಪ್ಪು ಮಾಡಿದ್ದೇವೆ ಬೇಕಾದಷ್ಟು, ಎಲ್ಲರ ಒಂದಷ್ಟು ಆಗಿದೆ ಬಿಡಿ, ಆ ನಂತರವೂ ಕೂಡ ಆಗಿದೆ. ಆದರೆ ಆ ದಿವಸ ನಾನು ತಪ್ಪು ಮಾಡಲಿಲ್ಲ. ಆ ದಿವಸ ನಾನು ನಿಜವಾಗಿ ತಪ್ಪು ಮಾಡಲಿಲ್ಲ. ಮತ್ತು ಸ್ವಲ್ಪ ಆಘಾತ ಆಯಿತು. ಒಂದು ಹುಡುಗಿ ವಿಷಯದಲ್ಲಿ ನನಗಿಂತ ಒಂದು ರೀತಿಯ ಅಪಮಾನ, ಅದು ಇಡೀ ಶಾಲೆಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುವಾಗ ನೋಡಿದ್ದು ನೀವು ನಂಬಲಿಕ್ಕಿಲ್ಲ ಮಿತ್ರರೇ. 8, 9, 10 10ನೇ ಕ್ಲಾಸ್ ಮುಗಿಯುವವರೆಗೆ ನಾನು ಹೃತ್ಪೂರ್ವಕವಾಗಿ ಪ್ರವೀಣ್ ಟೀಚರನ್ನು ದ್ವೇಷ ಮಾಡಿದ್ದೇನೆ. ನೀವು ನಂಬ್ತೀರೋ ಇಲ್ಲೋ, ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ಇವತ್ತು ಅವರನ್ನು ತುಂಬ ಪ್ರೀತಿಸ್ತೇನೆ. ಆದ್ದರಿಂದ ಇವತ್ತು ನನಗೆ ಹೇಳುವಂಥ ಅಧಿಕಾರ ಇದೆ. ತುಂಬ ದ್ವೇಷ ಮಾಡಿದ್ದೇನೆ ಹೃತ್ಪೂರ್ವಕವಾಗಿ. ನಾನು ಎಷ್ಟೋ ಸರ್ತಿ ಎಣಿಸಿದುಂಟು, ಬರುವಾಗ ಬಸ್ ಆಚೆ ಆಗಿ ಈಚೆ ಆಗಬೇಕು, ಅವ್ರು ಬರಬಾರ್ದು, ಹೀಗೆಲ್ಲ ಯೋಚನೆ ಮಾಡಿದ್ದಿದೆ. ಆದರೆ ಮತ್ತೆ 10ನೇ ಕ್ಲಾಸ್ ಮುಗಿದಾದ ಮೇಲೆ ಒಂದು ದಿವಸ ಪ್ರವೀಣ್ ಟೀಚರ್ ಸ್ಥಾನದಲ್ಲಿ ನಾನು ನಿಂತುಕೊಂಡು ಯೋಚನೆ ಮಾಡಿದೆ. ಅಷ್ಟರವರೆಗೆ ಅದಾಗಲಿಲ್ಲ, ಅದು ಬಾಲಿಶತನ ಆಗಲಿಲ್ಲ. ಅದಾದ ಮೇಲೆ ನಾನು ಪ್ರವೀಣ್ ಟೀಚರ್ ಸ್ಥಾನದಲ್ಲಿ ಕೂತ್ಕೊಂಡು ಯೋಚನೆ, ಟೀಚರ್ ಯಾಕೆ ಹೀಗೆ ಮಾಡಿದರು, ಏನು ವೈಯಕ್ತಿಕ ದ್ವೇಷ ಉಂಟಾ, ಏನಿಲ್ಲ, ಮತ್ತು ಯಾಕೆ ಮಾಡಿದರು. ಆಗ ಗೊತ್ತಾದದ್ದು ನೋಡಿ,
ಮಕ್ಕಳಲ್ಲಿ ಆಗ ಇನ್ನೂ ಕೂಡ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಇರಲಿಲ್ಲ. ಆವಾಗ ಹೆಣ್ಣು ಮಕ್ಕಳೇ, ಗಂಡು ಮಕ್ಕಳೇ ಅಲ್ಲ, ಒಂದು 25 ವರ್ಷದ ಹಿಂದೆ. ಈಗೆಲ್ಲ ಎಂಥದಿಲ್ಲ, ಒಟ್ಟೊಟ್ಟಾಗಿದೆ ಬಿಡಿ. ಹಿಂದೆ ಹಾಗಿತ್ತು. ಆದ್ದರಿಂದ ಈಗ ಒಬ್ಬ ಹುಡುಗ ಮೊದಲ ಹಂತದ ಕಕ್ಷೆಯಲ್ಲೇ ಪಾಠವನ್ನು ಕಲಿತಾ ಇರುವಾಗ ಇಂಥ ರೀತಿಯ ಅಪಸವ್ಯವನ್ನು ಮಾಡ್ತಾನೆ ಹೇಳಿದರೆ ಮುಂದೆ ಸಮಾಜಕ್ಕೆ ಏನಾಗ್ಬೋದು? ಆ ಕಳಕಳಿ ಇತ್ತು ಅವರಿಗೆ, ಅದರಿಂದ ಸಿಟ್ಟು ಬಂತು. ಆದ್ದರಿಂದ ಆ ಸಿಟ್ಟು ಅನ್ನುವಂಥದ್ದು ಮೇಲ್ಮಟ್ಟಕ್ಕೆ ಹೋಗಿ ಒಂದಷ್ಟು ಗದರಿಸ್ತಕ್ಕಂಥದ್ದು, ಹೆದರಿಸ್ತಕ್ಕಂಥದ್ದು ಕೆಲಸವನ್ನು ಅವರು ಮಾಡಿ ಆ ಶಿಸ್ತಿನ ಪುನರಾವರ್ತನೆಗೆ ಅವರು ಬೀಜಾಂಕುರ ಹಾಕಿದರು. ಇವತ್ತಿಗೂ ಕೂಡ ನಾನು ನನ್ನ ಮಕ್ಕಳನ್ನು ಹ್ಯಾಂಡಲ್ ಮಾಡುವಾಗ ಬಹಳ ಜಾಗೃತೆಯಾಗಿ ಆ ದಿವಸವನ್ನು ನೆನಪಿಸ್ಕೊಳ್ತೇನೆ, ಬಹಳ ಜಾಗೃತೆಯಿಂದ ನೆನಪಿಸ್ಕೊಳ್ತೇನೆ. ಯಾಕೆ ಹೇಳಿದರೆ ಸತ್ಯ, ಒಬ್ಬ ಸ್ಟೂಡೆಂಟ್ ಏನಾದರೂ ಸಮಸ್ಯೆಯನ್ನು ಹೊತ್ಕೊಂಡು ಬಂದ ಅಥವಾ ಒಬ್ಬನ ಮೇಲೆ ಕಂಪ್ಲೇಂಟ್ ಉಂಟು ಅಂತ ಹೇಳಿದರೆ 2 ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ನನಗೆ ಆ ದಿವಸದ ಘಟನೆ ಅನ್ನುವಂಥದ್ದು ಸಹಕಾರಿಯಾಯಿತು. ಒಂದು, ನಾನು ಅಧ್ಯಾಪಕನಾಗಿ ಯೋಚನೆ ಮಾಡ್ತೇನೆ, ಮತ್ತೊಂದು ನಾನು ವಿದ್ಯಾರ್ಥಿಯಾಗಿ ಯೋಚನೆ ಮಾಡ್ತೇನೆ. ಆಗ ಒಂದು ನ್ಯಾಯೋಚಿತ ಆಗಿರತಕ್ಕಂತಹ ನ್ಯಾಯವನ್ನು, ಉಚಿತ ಆಗಿರತಕ್ಕಂತಹ ನ್ಯಾಯವನ್ನು ವಿದ್ಯಾರ್ಥಿ ಪಾಲಿಗೆ ಕೊಡಲಿಕ್ಕಾಗ್ತದೆ. ಇದು ನನಗೆ ಆ ಒಂದು ರೀತಿಯ ಬೀಜಾಂಕುರವನ್ನು ಮಾಡಿಸಿದ್ದು ಯಾರು ಹೇಳಿದರೆ ನಮ್ಮ ಪ್ರವೀಣ್ ಟೀಚರ್ ಅಂತ. ತುಂಬ ಖುಷಿಯಾಗ್ತದೆ. ಎಲ್ಲ ಅಧ್ಯಾಪಕರು ಕೂಡ, ಇಲ್ಲಿ ಯಶೋಧ ಟೀಚರ್ ಆಗಿರ್ಬೋದು, ನಮ್ಮ ರಮಾಕಾಂತ್ ಸರ್ ಎಂಥ ಮಾಸ್ಟ್ರು ಅಂತ ಹೇಳಿದರೆ ಅವರು ಬೈದ ಇತಿಹಾಸವೇ ಇಲ್ಲ. ಒಬ್ಬ ಸ್ಟೂಡೆಂಟ್ ಎದ್ದು ನಿಂತು ನಮಗೆ ರಮಾಕಾಂತ್ ಸರ್ ಬೈದಿದ್ದಾರೆ ಅಂತ ಹೇಳಿದರೆ ನಮ್ಮ ಹೆಸರು ಚೇಂಜ್ ಮಾಡ್ಬೋದು. ಅಂಥ ಒಂದು ರೀತಿಯ ಮೃದು ಸ್ವಭಾವ. ನಮ್ಮ ಪ್ರಭುಗಳು, ಅವರು ಸಾಕ್ಷಾತ್ ಪ್ರಭುಗಳಾಗಿದ್ದರು, ವಾಸುದೇವ ಪ್ರಭುಗಳು. ಎಲ್ಲರೂ ಕೂಡ ಮೆಚ್ಚತಕ್ಕಂತಹ ಅಧ್ಯಾಪಕರಾಗಿದ್ದರು. ಚಂದ್ರಯಾಚಾರ್ಯ ಸರಿದ್ದು ಒಂದು ಪರ್ಸನಾಲಿಟಿ ಹೇಗೆ ಅಂತ ಹೇಳಿದರೆ ಅದು ವೆರಿ ಪರ್ಸನಾಲಿಟಿ. ಅವರು ಇಲ್ಲಿ ಮೆಟ್ಲು ಇಳಿತಾರೆ ಅಂತ ಹೇಳಿದರೆ ಅಲ್ಲಿ ಮೆಟ್ಟಿನ ಶಬ್ದ ನಿಂತ ಇತ್ತು. ಅಂಥ ಶಿಸ್ತು, ಅದು ವೇಷ, ಅದು ಆಗ್ತಕ್ಕಂಥ ಅಂಗಿ ಆಗಿರ್ಬೋದು, ಹೇಳ್ತಕ್ಕಂಥ ಪಾಠ, ಆ ಪೈಥಾಗರಸ್ನ ಪ್ರಮೇಯ ಅದು ಮತ್ತೆ ಜೀವನದಲ್ಲಿ ಉಪಯೋಗಕ್ಕೆ ಬರಲಿಲ್ಲ, ಅದು ಬೇರೆ. ಆದರೆ ಅವರು ಮಾಡ್ತಾ ಇದ್ದಂಥ ಪೈಥಾಗರಸ್ನ ಪ್ರಮೇಯ ಅದು ಒಂದೊಂದು ಹೇಳ್ತಕ್ಕಂಥದ್ದು ಲಂಬ, ಏನು ಚಂದ, ಅದನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಶಿವರಾಮ್ ಶೆಟ್ಟರು ಅವರ ಇಂಗ್ಲೀಷ್ ಆಗಿರ್ಬೋದು, ಅವರ ಲೆಕ್ಕ ಆಗಿರ್ಬೋದು, ಅದ್ಭುತ ಆಗಿರುವಂಥದ್ದು. ಸೂರ್ಯ ಸರ್ NCCಯದ್ದು ಕಮಾಂಡರ್ನ ಹಾಗೆ. ಯಾವ ಸೈನಿಕನಿಗೂ ಇಲ್ಲದ ಒಂದು ರೀತಿಯ ಗತ್ತು ನಮ್ಮ ಸೂರ್ಯ ಸರಿಗಿತ್ತು ಅಲ್ವಾ? ನಾನು ಎಷ್ಟೋ ಸರ್ತಿ ಎಣಿಸ್ತಾ ಇದ್ದೆ, ಕ್ಲಾಸಲ್ಲಿ ಹಿಂಗೆ ಬಂದು ಹಾಗೆ ಹೋಗಿ ಅದೊಂದು ತಿರುಗುವ ಸ್ಟೈಲ್ ಇದೆ ಅವರು. A+B = A² B² ಅಂತ ಹೇಳುವಾಗ ಹಿಂಗೆ ತಿರುಗ್ತಾ ಇದ್ರು. ಅದು ರಜನಿಕಾಂತ್ಗೂ ಆಗಲ್ಲ. ಅಂಥ ಒಂದು ರೀತಿಯ ಒಂದು ನಾಯಕನ ಗುಣ ಅನ್ನುವಂಥದ್ದು ದೈವದತ್ತವಾಗಿ ನಮ್ಮ ಸರಿಗಿತ್ತಲ್ಲ, ಅಂಥವರನ್ನು ನಾವು ಪಡ್ಕೊಂಡಿದ್ದೇವೆ. ನಮ್ಮ ರಂಗಪ್ಪ ಸರ್ ಎಷ್ಟೂ ಒಂದು ರೀತಿಯ ಆತ್ಮೀಯತೆ ಅಂತ ಹೇಳಿದರೆ ಸಹಜವಾಗಿ ಕೂತ್ಕೊಂಡು ಮಕ್ಕಳನ್ನು ಬರಸೆಳೆದುಕೊಂಡು ಪಾಠ ಮಾಡುವಂತಹ ಒಂದು ರೀತಿಯ ಮುಗ್ಧ ಮಕ್ಕಳು, ಆ ಮುಗ್ಧ ಮನಸ್ಥಿತಿ ಅನ್ನೋಂಥದ್ದು. ಸಮಾಜ ಭಾಗ 2 ಅಂತ ಇತ್ತು ನಮಗೆ, ಅದಕ್ಕಿದ್ದದವರು ಸಮಾಜ ಭಾಗ 2. ಅದು ಒಂದಷ್ಟು ರಾಜಧಾನಿಗಳು, ಒಂದಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟ ಎಂಥ ಚಂದದ ಪಾಠ, ಅದನ್ನು ಮರೀಲಿಕ್ಕೆ ಸಾಧ್ಯ ಉಂಟಾ? ಮತ್ತು ಗೃಹಪತಿ ಶಾಸ್ತ್ರಿಗಳು ನಮಗೆ NCCಗವರಿದ್ದರು, ಸ್ಕೌಟಿಗವರಿದ್ದರು, ಮತ್ತು ರಮಕಾಂತ್ ಸರ್ ಕೂಡ ಸ್ಕೌಟಿಗಿದ್ದರು. ಅಲ್ಲಿ ಬರ್ತಕ್ಕಂತಹ ಶಿಸ್ತು, ನೀವು ಗೃಹಪತಿ ಶಾಸ್ತ್ರಿಗಳು ಸಿಟ್ಟು ಮಾಡ್ಕೊಂಡದ್ದು ನೋಡಿದ್ದೀರಾ? ಮುಖ ಅದು ನಗೆ ಮುಖವೇ, ಅದರಲ್ಲಿ ಸಿಟ್ಟೇ ಇಲ್ಲ. ಪಾಪ ಒಳಗೆ ತುಂಬ ಸಂಕಷ್ಟ, ಏನೇನೋ ಸಮಸ್ಯೆಗಳಿದ್ದರೂ ಕೂಡ ಮುಖದಲ್ಲಿ ತೋರಿಸ್ತಾ ಇರಲಿಲ್ಲಲ್ಲ. ಅಂಥ ಮಹಾವ್ಯಕ್ತಿಯ ಒಂದು ರೀತಿಯ ಗರಡಿಯಲ್ಲಿ ಪಳಗಿದವರು ನಾವು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಮತ್ತು ಗೀತಾ ಟೀಚರ್ನ ಇಂಗ್ಲೀಷ್ ಮತ್ತು ಬಯಾಲಜಿ ಉಂಟಲ್ಲ, ಅದು ಅದ್ಭುತ. ಅವರು ನೋಟ್ಸ್ ಕೊಡ್ತಾಯಿದ್ರು, ಅದು ನೋಟ್ಸ್ ತುಂಬ ಸ್ಪೀಡ್, ಅದು ಫಾಸ್ಟು, ಅದನ್ನು ಬರ್ಕೊಳ್ಳಿಕ್ಕಾಗೋದಿಲ್ಲ. ನಾವು ಕೊನೆಗೆ ಏನು ಮಾಡ್ತಾ ಇದ್ದದ್ದು ಹೇಳಿದರೆ, ಫಸ್ಟ್ ನೋಟ್ಸ್ ಸ್ಟಾರ್ಟ್ ಮಾಡಿದ್ದು, ಕೊನೆಗೆ ನಮ್ಮ ಸೈನ್ ಹಾಕ್ತಾ ಇದ್ದದ್ದು ನೋಟ್ಸ್ ಬುಕ್ಕಲ್ಲಿ. ಒಂದು ದಿವಸ ಗೊತ್ತಾಯಿತು ಟೀಚರಿಗೆ, 2 ದಿವಸ ಕೊಟ್ಟು ಇಡೀ ವರ್ಷದ ನೋಟ್ಸನ್ನು ಬರೆಸಿದ್ದಾರೆ. ಅದು ಹಾಗೆ ಬರೆಸಿದ್ರಿಂದ ನಾವು ಆ ವರ್ಷ ಪಾಸಾಯಿತು, ಇಲ್ಲದಿದ್ರೆ ಗೋವಿಂದ. ಅಂಥ ಟೀಚರ್, ಅಂಥ ಶಿಸ್ತು. ನಮ್ಮ ಆನಂದ್ ನಾಯ್ಕ್ ಸರ್ ಇವತ್ತು ಕೂಡ ಈ ಕಾರ್ಯವನ್ನು ಮುಖ್ಯೋಪಾಧ್ಯಾಯರಾಗಿ ಮುಂದುವರಿಸ್ತಾ ಇದ್ದಾರೆ. ರಾಘವ್ ಸರ್ ಕಲೆಯ 5 ಪೈಸೆಯ ಬೆಲೆಯೂ ಕೂಡ ಕೊಡಲಿಕ್ಕಿಲ್ಲದಂತಹ ಆ ಬಾಲತನದಲ್ಲಿ ಆ ಕಲೆಯ ಮಹತ್ವವನ್ನು, ಒಂದು ಅನ್ನು ಎಷ್ಟು ರೀತಿ ಬರೀಲಿಕ್ಕಾಗ್ತದೆ, ಅದಕ್ಕೆ ಶ್ಯಾಡೋ, ಅದಕ್ಕೆ ಕಲರಿಂಗು, ಏನು ಚಂದ. ಇವತ್ತಿಗೂ ಕೂಡ ಆ ಡ್ರಾಯಿಂಗ್ ಬುಕ್ ನಮ್ಮ ಹತ್ರ ಇದೆ, ಅದನ್ನು ನೋಡುವಾಗ ನೆನಪಾಗ್ತದೆ. ಯಾವ ಹಳದಿಗೆ ಮತ್ತು ಕೇಸರಿ ಬಣ್ಣ ಬರೆಸುವ ಬಗೆ ಹೇಗೆ, ಮತ್ತು ಹಸಿರಿಗೆ ಹಚ್ಚ ಹಸಿರು ಮತ್ತು ಒಂದು ಲೈಟ್ ಗ್ರೀನ್ ಅಂತ ಹೇಳ್ತೇವೆ, ಆ ಕಲರ್ ಬರೆಸುವ ಬಗೆ ಹೇಗೆ, ತುಂಬ ಚೆನ್ನ.
ಇವತ್ತು ಪ್ರಾಯ ಮಕ್ಕಳಿಗೆ ಎಷ್ಟು ಸಿಗ್ತದೋ ಗೊತ್ತಿಲ್ಲ, ಅದನ್ನೆಲ್ಲ ಕಲಿಸಿದ್ದಾರೆ. ನಮ್ಮ ಮಾಲಿನಿ ಟೀಚರ್ ಆಗಿರ್ಬೋದು, ಮತ್ತಿನ್ನು ತುಂಬಷ್ಟು ನಮ್ಮ ಶಿವರಾಮ್ ನಾಯ್ಕ್ ಸರು, ವಾರಿಜಿ ಟೀಚರ್ ಅಂತೆಲ್ಲ ಇದ್ದರು ಆವಾಗ. ಅವರೆಲ್ಲ ತುಂಬ ಅದ್ಭುತವಾಗಿ ನಮ್ಮನ್ನು ಕೆತ್ತತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ಮೂರ್ತಿ ಅಂತ ಇದ್ದರೆ ತಲೆ ಭಾಗವನ್ನು ಮುಖ್ಯ ವ್ಯಕ್ತಿ ಕೆತ್ತುತ್ತಾನೆ. ಕೈ, ಕಾಲು, ಉಗುರುಗಳು ಮತ್ತು ಬೆರಳುಗಳು, ಕಾಲುಗಳು, ತೋಳುಗಳು ಇತ್ಯಾದಿಗಳನ್ನು ಕೆತ್ತತಕ್ಕಂಥದ್ದು ಕೆಲಸವನ್ನು ಒಂದಷ್ಟು ವ್ಯಕ್ತಿಗಳು ಮಾಡ್ತಾರೆ. ಹೀಗೆ ಒಂದಷ್ಟು ವ್ಯಕ್ತಿಗಳ ಆ ಒಂದು ರೀತಿಯ ಸಂಪೂರ್ಣ ಸಹಕಾರದಿಂದ ಒಂದು ಪಾಷಾಣ, ಒಂದು ವಸ್ತು ಮೂರ್ತಿಯಾಗಿ ಪರಿವರ್ತಿತ ಆಗ್ತದೆ. ಅದನ್ನು ಇಷ್ಟು ಮಂದಿ ಸೇರಿಕೊಂಡು ಮಾಡಿದಾರಲ್ಲ, ಅವರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಕೂಡ ಅದು ಕಡಿಮೆಯೇ ಸರಿ. ಇಂತಹ ಗುರು ವೃಂದಕ್ಕೆ ನಾನು ನತೋಸ್ಮಿ ನಮೋ ನಮಃ ಅಂತ ಹೇಳ್ತಾ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಡಾಕ್ಟರ್ ಉದಯಕುಮಾರ ಸರಳತಾಯ ಅವರು. ಶಿರೂರು ಮಠದ ದಿವಾನರು, ಮಹಾವಾಗ್ಮಿಗಳು, ವಿದ್ವಾಂಸರು. ಈ ಶಾಲೆಗೆ ಮತ್ತು ಶಿರೂರು ಮಠಕ್ಕೆ ಪೂರ್ವದಿಂದ ಒಂದು ಸಂಬಂಧ ಅನ್ನುವಂಥದ್ದಿದೆ. ಅದರಿಂದ ಅದನ್ನು ಮರಿಬಾರ್ದು, ಅದನ್ನು ಬಿಡಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಮಠದ ಮುಖ್ಯ ವ್ಯಕ್ತಿಗಳನ್ನು ಇವತ್ತು ಮುಖ್ಯ ಅತಿಥಿಗಳಾಗಿ ನಾವು ಕರೆದಿದ್ದೇವೆ. ಶ್ರೀಯುತರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಉದಯಕುಮಾರ ಸರಳತಾಯರಿಗೆ ಹೂವನ್ನು ಕೊಟ್ಟು ಆತ್ಮೀಯವಾಗಿ ಸ್ವಾಗತಿಸ್ತಾಗಿದ್ದಾರೆ ಶ್ರೀ ಸಂಪತ್ ಆಚಾರ್ಯ ಇವರು. ಅವರ ಮಠದ್ದೇ ಸಂಬಂಧಪಟ್ಟ ಒಂದು ಶಾಖೆಯಲ್ಲಿ ಇವತ್ತು ಅಷ್ಟಮಂಗಲ ಪ್ರಶ್ನೆ ನಡೀತಾ ಇದೆ. ನಿಜವಾಗಿ ಬರಲಿಕ್ಕಾಗೋದಿಲ್ಲ, ಇವತ್ತು ಅವರಿಗೆ ಅಷ್ಟ ಅನಿವಾರ್ಯತೆ ಇದೆ. ಅವರ ಆ ಮಠದ ಮುಖ್ಯ ವ್ಯಕ್ತಿ ಆದದ್ರಿಂದ ಅವರು ಇರಲೇಬೇಕು. ಹಾಗಿದ್ದರೂ ಕೂಡ ನಮ್ಮ ಅಭಿಮಾನದಿಂದ, ನಮ್ಮ ಪ್ರೀತಿಯಿಂದ ನಾವು ಕೊಟ್ಟ ಕರೆಗೆ ಮನ್ನಿಸಿ ಇಲ್ಲಿಗೆ ಬಂದು ಅತಿಥಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆತ್ಮೀಯರೇ, ಇನ್ನು ಕೆಲವೇ ಹೊತ್ತಿನಲ್ಲಿ ನಾವು ಅತ್ಯಂತ ಹಾರ್ದವಾಗಿ ನಿರೀಕ್ಷಿಸ್ತಾ ಇರತಕ್ಕಂತಹ ಗುರುವಂದನಾ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ. ನಾನು ನಮ್ಮ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ಎದುರಿನ ಆ ಟಿಪಾಯಿಯನ್ನು ಸ್ವಲ್ಪ ಸರಿಸಬೇಕು, ಅಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಈ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ಶಿರೂರು ಮಠದ ದಿವಾನರಾಗಿರತಕ್ಕಂತಹ ಶ್ರೀ ಉದಯಕುಮಾರ ಸರಳತಾಯ ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ನಾವು ನಿರೀಕ್ಷೆ ಮಾಡ್ತಾ ಇದ್ದಂತಹ ಗುರುವಂದನಾ ಅನ್ನುವಂತಹ ಅತ್ಯಪೂರ್ವ ಕಾರ್ಯಕ್ರಮ ಈಗ ನಮ್ಮ ಮುಂದೆ ನಡೀಲಿಕ್ಕಿದೆ. ಪ್ರತಿಯೊಬ್ಬ ಗುರುಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ನಾವೆಲ್ಲ ನಿಂತು ಚಪ್ಪಾಳೆ ತಟ್ಟಿ ಗೌರವವನ್ನು ಸಮರ್ಪಿಸೋಣ ಅಂತ ಹೇಳ್ತಾ ಚಂಡೆಯವರಿಗೆ ನಾವು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಅವರು ತಯಾರಾಗಿರಬೇಕು. ಎರಡು ಪಡಲಿ. ಸರಿ. ಮೊದಲಾಗಿ ಗುರುವಂದನಾ ಕಾರ್ಯಕ್ರಮಕ್ಕೆ ಆಸನವನ್ನು ಸ್ವೀಕರಿಸಬೇಕಾಗಿ ನಮ್ಮ ಅವತ್ತಿನ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಚಂದ್ರಯ್ಯಾಚಾರ್ಯ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಮಿತ್ರರೇ, ನಮ್ಮ ಪ್ರೌಢಶಿಕ್ಷಣ ಅವಧಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದುಕೊಂಡು ಆ ಸ್ಥಾನವನ್ನು ಸಮ್ಯಕ್ ನಿರ್ವಹಿಸಿದ ಕೀರ್ತಿ ಅದು ಚಂದ್ರಯ್ಯಾಚಾರ್ಯರಿಗೆ. ಇವತ್ತಿಗೂ ಕೂಡ ಅದೇ ರೀತಿ ಇದ್ದಾರೆ. 25 ವರ್ಷಗಳು ಸಂದಿತು. ಆದರೆ ಆ ಶಿಸ್ತು, ಆ ಶ್ರೇಷ್ಠ ವ್ಯಕ್ತಿತ್ವ, ಆ ಮೇರು ವ್ಯಕ್ತಿತ್ವಕ್ಕೆ ಕಿಂಚಿತ್ತೂ ಕುಂದು ಬರಲಿಲ್ಲ. ನಮ್ಮದು ಒಂದೇ ಊರು. ಆ ಊರಿನಲ್ಲೂ ಕೂಡ ಆ ಛಾಪನ್ನು ಬಿಡದೆ ತಮ್ಮಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಹಕಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೋ ಆ ರೀತಿಯ ಸಹಕಾರವನ್ನು ಕೊಟ್ಟು ಇವತ್ತಿಗೂ ಕೂಡ ವಿದ್ಯಾದಾನವನ್ನು ಮಾಡ್ತಾ ಇರತಕ್ಕಂತಹ ಮಹಾವ್ಯಕ್ತಿ ನಮ್ಮ ಆತ್ಮೀಯ ಗುರುಗಳಾಗಿರತಕ್ಕಂತಹ ಶ್ರೀ ಚಂದ್ರಯ್ಯಾಚಾರ್ಯ ಇವರನ್ನು ಅಭಿನಂದಿಸಬೇಕಾಗಿ ಡಾಕ್ಟರ್ ಉದಯಕುಮಾರ ಸರಳತಾಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಆತ್ಮೀಯರೇ, 1969ರಿಂದ 2005ರವರೆಗೆ 25 ವರ್ಷಗಳಷ್ಟು ಕಾಲ ದೀರ್ಘ ಅವಧಿಯಲ್ಲಿ ಅಧ್ಯಾಪನ ವೃತ್ತಿಯನ್ನು ಮಾಡಿ ಅನೇಕ ಶಿಷ್ಯ ಪ್ರಶಿಷ್ಯರನ್ನು ತಮ್ಮ ಹೆಸರಲ್ಲಿ ಮತ್ತೆ ವಿಶೇಷವಾಗಿ ನಿರ್ಮಾಣ ಮಾಡಿದ ನಿರ್ಮಾತೃ ಶ್ರೀ ಚಂದ್ರಯ್ಯಾಚಾರ್ಯ ಇವರು 100 ವರ್ಷದ ದೀರ್ಘ ಜೀವನವನ್ನು ಶ್ರೀ ಚಂದ್ರಯ್ಯಾಚಾರ್ಯರಿಗೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ವಿಶೇಷವಾಗಿ ಅನುಗ್ರಹ ಮಾಡಲಿ ಅನ್ನುವಂತಹ ಶುಭ ಆಶಂಸನೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ, ತಮ್ಮ ಒಂದು ರೀತಿಯ ಕೃಪಾದೃಷ್ಟಿ ಯಾವತ್ತೂ ಶಿಷ್ಯರ ಪಾಲಿಗೆ ಸರ್ವದಾಗಿರಲಿ ಅನ್ನುವಂಥದ್ದನ್ನು ಕೇಳಿಕೊಳ್ತಾ ನಾವೆಲ್ಲ ಮಾಡಿರತಕ್ಕಂತಹ ಗುರುವಂದನಾ ಕಾರ್ಯಕ್ರಮ ಶ್ರೀ ಚಂದ್ರಯ್ಯಾಚಾರ್ಯ ಇವರಿಗೆ ಸರ್ ಧನ್ಯವಾದ. ಮುಂದೆ ನಮ್ಮಿಂದ ಗುರುವಂದನಾ ಕಾರ್ಯಕ್ರಮವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ ಶ್ರೀ ರಂಗಪ್ಪ ಸರ್ ಮತ್ತು ಶ್ರೀ ಗೀತಾ ಟೀಚರ್ ಇವರು. ಆತ್ಮೀಯರೇ, 1969ರಿಂದ 2001ರವರೆಗೆ ಸಮಾಜಶಾಸ್ತ್ರದಲ್ಲಿ ಅದ್ವಿತೀಯವಾಗಿ ಪಾಠವನ್ನು ಮಾಡಿ ಶಿಷ್ಯರ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಶಾಶ್ವತವಾಗಿ ಕುಳಿತ ಕೀರ್ತಿ ಅದು ನಮ್ಮ ರಂಗಪ್ಪ ಸರ್ ಇದ್ದಾದರೆ, 1970ರಿಂದ 2004ರವರೆಗೆ ಇಂಗ್ಲೀಷ್ ಮತ್ತು ಬಯಾಲಜಿ ಅನ್ನತಕ್ಕಂತಹ ವಿಷಯದ ಕುರಿತಾಗಿ ಅದ್ಭುತವಾಗಿ ಪಾಠವನ್ನು ಮಾಡಿ ಇವತ್ತಿಗೂ ಶಿಷ್ಯರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ ಕೀರ್ತಿ ಅದು ನಮ್ಮ ಗೀತಾ ಟೀಚರ್ ಇವರದ್ದು. ಇಬ್ಬರಿಗೂ ಕೂಡ ವಿದ್ಯಾರ್ಥಿಗಳು ಗುರುವಂದನೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಶ್ರೀ ರಂಗಪ್ಪ ಸರ್ಗೆ ನಮ್ಮ ಉದಯಕುಮಾರ್ ಸರಳತ್ತಾಯರು ಶಾಲನ್ನು ಹೊದಿಸಿ, ಪೇಟವನ್ನು ಇಳಿಸಿ, ಮಾಲೆಯನ್ನು ಹಾಕಿ, ಫಲಪುಷ್ಪವನ್ನು ಕೊಟ್ಟು ಜ್ಞಾನ ಪ್ರಸಾರವನ್ನು ಈ ಭೂಮಿಯಲ್ಲಿ ಮೊಟ್ಟ ಮೊದಲು ಮಾಡಿದ ಶ್ರೀಕೃಷ್ಣ ಗೀತೋಪದೇಶದ ಸ್ಮರಣಿಕೆಯನ್ನು ಕೊಟ್ಟು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ವಿದ್ಯಾಜೀವನದ ಆ ಮಹಾ ಕಟ್ಟಡದ 2 ಮುಖ್ಯ ಕಂಬಗಳಾಗಿದ್ದಂಥವರು ಶ್ರೀ ರಂಗಪ್ಪ ನಾಯಕ ಮತ್ತು ಗೀತಾ ಟೀಚರ್ ಇವರು. ಇಬ್ಬರನ್ನೂ ಕೂಡ ನಾವು ಯಾವತ್ತೂ ಮರೆಯಲಿಕ್ಕಿಲ್ಲ. ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ, ಗುರುವಂದನೆಯನ್ನು ಸ್ವೀಕರಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಮುಂದೆ ಗುರುವಂದನಾ ಕಾರ್ಯಕ್ರಮಕ್ಕೆ ಹೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಗೆ ಕೊಟ್ಟು ಬಂದಿರತಕ್ಕಂತಹ ಮತ್ತಿರುವರು ಗುರುಗಳು, ಒಬ್ಬರು ಶ್ರೀ ಶಿವರಾಮ್ ಶೆಟ್ಟಿ ಇವರು, ಮತ್ತೋರ್ವರು ಶ್ರೀ ವಾಸುದೇವ ಪ್ರಭುಗಳು ಇವರು. ಇಬ್ಬರು ಕೂಡ ಆಸನವನ್ನು ಗ್ರಹಣ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಶಿವರಾಮ್ ಶೆಟ್ಟಿ 1976ರಿಂದ 2007ರವರೆಗೆ ಸಮಾಜ ಮತ್ತು ಇಂಗ್ಲೀಷ್ ಈ 2 ವಿಷಯದ ಕುರಿತಾಗಿ ಆಳವಾದ ಅಧ್ಯಯನವನ್ನು ವಿದ್ಯಾರ್ಥಿಗಳಿಗೆ ಅಧ್ಯಾಪನದ ಮುಖಾಂತರವಾಗಿ ಮಾಡಿ ಸಾರ್ಥಕ ಅಧ್ಯಾಪಕ ಜೀವನವನ್ನು ನಡೆಸಿದ ಒಂದು ರೀತಿಯ ಮೇರು ವ್ಯಕ್ತಿತ್ವ ನಮ್ಮ ಶಿವರಾಮ್ ಶೆಟ್ಟಿಯವರದ್ದಾದರೆ, 1976ರಿಂದ 2012ರವರೆಗೆ ಸಮಾಜ ವಿಜ್ಞಾನಶಾಸ್ತ್ರ ಮತ್ತು ಗಣಿತ ಶಾಸ್ತ್ರದಲ್ಲಿ ಅದ್ಭುತ ಆಗಿರತಕ್ಕಂತಹ ಪಾಂಡಿತ್ಯವನ್ನು ಪಡೆದು ಅದನ್ನು ವಿದ್ಯಾರ್ಥಿಗಳಿಗೆ ಧಾರೆ ಎರೆದು ಇವತ್ತೂ ಕೂಡ ಲೆಕ್ಕದಲ್ಲಿ ಕಿಂಚಿತ್ತೂ ಚ್ಯುತಿ ಬರದ ರೀತಿಯಲ್ಲಿ ನಮ್ಮನ್ನು
ತಯಾರು ಮಾಡಿದ ಕೀರ್ತಿ ಇದ್ದರೆ ಅದು ವಾಸುದೇವ ಪ್ರಭುಗಳದ್ದಾಗ್ತದೆ. ಅವರಿಗಿಬ್ಬರಿಗೂ ಕೂಡ ಮತ್ತೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಶಾಲನ್ನು ಹೊದಿಸಿ, ಪೇಟವನ್ನು ಧರಿಸಿ, ಫಲಪುಷ್ಪವನ್ನು ಇತ್ತು ಕೃಷ್ಣ ಅರ್ಜುನನಿಗೆ ಉಪದೇಶ ನೀಡಿದ ಪಾರ್ಥಸಾರಥಿಯ ಪ್ರತಿಕೃತಿಯನ್ನು ಕೊಟ್ಟು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದ ನೆನಪನ್ನು ಶಾಶ್ವತವಾಗಿ ಮೂಡಿಸಿರತಕ್ಕಂತಹ ಕೀರ್ತಿ ಅದು ಶಿವರಾಮ್ ಶೆಟ್ಟಿ ಮತ್ತು ವಾಸುದೇವ ಪ್ರಭುಗಳದ್ದು. ಅವರಿಗೆ ಮಾಡ್ತಕ್ಕಂತಹ ಅಭಿನಂದನೆ ನಿಜವಾಗಿಯೂ ಕೂಡ ನಮಗೆ ಹೆಮ್ಮೆಯನ್ನು ತಂದಿದೆ. ಧನ್ಯವಾದಗಳು ಶ್ರೀ ವಾಸುದೇವ ಪ್ರಭುಗಳಿಗೆ, ಧನ್ಯವಾದಗಳು ಶ್ರೀ ಶಿವರಾಮ್ ಶೆಟ್ಟಿ ಇವರಿಗೆ. ಮುಂದೆ ಗುರುವಂದನೆಗೆ ಅಪ್ಪಣೆಯನ್ನು ಕೊಟ್ಟು ಇವತ್ತು ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಆತ್ಮೀಯ ಗುರುಗಳಾಗಿರತಕ್ಕಂತಹ ಶ್ರೀ ಸೂರ್ಯಕುಮಾರ್ ಸರ್ ಮತ್ತು ಶ್ರೀ ರಮಾಕಾಂತ್ ಸರ್ ಇಬ್ಬರೂ ಕೂಡ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಸೂರ್ಯಕುಮಾರ್ ಸರ್ ಮತ್ತು ಶ್ರೀ ರಮಾಕಾಂತ ಸರ್ ಇವರು ಒಬ್ಬರು NCC ಮತ್ತೊಬ್ಬರು ಸ್ಕೌಟ್. 1984ರಿಂದ 2019 ಕಾಲದವರೆಗಿನ ದೀರ್ಘ ಅವಧಿಯಲ್ಲಿ ಅಧ್ಯಾಪನವನ್ನು ಮತ್ತು ಗಣಿತಶಾಸ್ತ್ರ, ವಿಜ್ಞಾನಶಾಸ್ತ್ರ ಹಾಗೂ NCC ಈ ವಿಷಯದಲ್ಲಿ ಅಧ್ಯಾಪನವನ್ನು ನಡೆಸಿದವರು ಶ್ರೀ ಸೂರ್ಯಕುಮಾರ್ ಸರ್. ಆದರೆ 1984ರಿಂದ 2018ರವರೆಗೆ ಇಂಗ್ಲೀಷ್ ಮತ್ತು ಸಮಾಜಶಾಸ್ತ್ರದಲ್ಲಿ ಅಧ್ಯಯನವನ್ನು ನಡೆಸಿ ಮತ್ತು ಅಧ್ಯಾಪನ ವೃತ್ತಿಯನ್ನು ಆಯ್ಕೆ ಮಾಡಿ ನಮಗೆ ಅಧ್ಯಾಪನವನ್ನು ನಿರಂತರವಾಗಿ ನಡೆಸಿದವರು ಶ್ರೀ ರಮಾಕಾಂತ್ ಸರ್ ಇವರು. ಇಬ್ಬರಿಗೂ ಕೂಡ ವಿದ್ಯಾರ್ಥಿಗಳ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆ. ಸೂರ್ಯಕುಮಾರ್ ಸರ್ ಮತ್ತು ರಮಾಕಾಂತ್ ಸರ್
ಆತ್ಮೀಯರೇ, ಒಂದು ಆಶ್ಚರ್ಯ ಅಂತ ಹೇಳಿ 35 ವರ್ಷಗಳ ಕಾಲ ಅಧ್ಯಾಪನವನ್ನು ನಡೆಸಿದವರು ಇಬ್ಬರಿಬ್ಬರು ಕೂಡ. ಚಿಕ್ಕ ವಿಷಯ ಅಲ್ಲ. ನಮಗೀಗ 40-41 ವರ್ಷ. 35 ವರ್ಷ ಅಧ್ಯಾಪನ ಆ ವೃತ್ತಿಯನ್ನು ಮಾಡಿದ ದೀರ್ಘಕಾಲದ ಅವಧಿಯ ಅನುಭವ ಅನ್ನುವಂಥದ್ದು ಇವರಿಬ್ಬರದ್ದು ಕೂಡ. ನಮ್ಮ ಅಭಿನಂದನೆಗೆ ಮನ್ನಿಸಿ ಇಲ್ಲಿಗೆ ಬಂದಂತಹ ತಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮುಂದೆ ನಮ್ಮಿಂದ ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾನು ಶ್ರೀ ಗೃಹಪತಿ ಶಾಸ್ತ್ರಿಗಳಿಗೆ, ಶ್ರೀಮತಿ ಯಶೋಧ ಟೀಚರ್ಗೆ ಮುಂಬರಲಿಕ್ಕೆ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, 1985ರಿಂದ 2021ರವರೆಗಿನ ದೀರ್ಘಕಾಲದ ಅಧ್ಯಾಪನ ವೃತ್ತಿಯನ್ನು ಮಾಡಿದವರು ಶ್ರೀ ಗೃಹಪತಿ ಶಾಸ್ತ್ರಿಗಳು. ಆಗ ಹೇಳಿದ ಹಾಗೆ ಅಜಾತ ಶತ್ರು, ಯಾರಲ್ಲೂ ಕೂಡ ಯಾವತ್ತೂ ಕೂಡ ಕಹಿ ನುಡಿಯನ್ನು ಬಿರು ನುಡಿಯನ್ನು ನುಡಿಯದೆ ವಿದ್ಯಾರ್ಥಿಗಳು ಸ್ವಂತ ಮಕ್ಕಳ ಭಾವದಿಂದ ಪಾಠವನ್ನು ಮಾಡ್ತಾ ಇದ್ದವರು. ಕನ್ನಡ ಮತ್ತು ಹಿಂದಿ ಈ ವಿಷಯದಲ್ಲಿ ಅಧ್ಯಯನ ಅನ್ನುವಂಥದ್ದು ಆಳವಾಗಿದ್ದದ್ದು ಅವರ ಪಾಠದಲ್ಲೇ ಅದು ಅಭಿವ್ಯಕ್ತ ಆಗ್ತಾಯಿತ್ತು. ಅಂಥ ಗುರುಗಳು. ಮತ್ತು ಯಶೋಧ ಟೀಚರ್ 1987ರಿಂದ 2021ರವರೆಗಿನ ದೀರ್ಘಕಾಲದ ಒಂದು ಅಧ್ಯಾಪನ ವೃತ್ತಿಯನ್ನು ಈ ಸಂಸ್ಥೆಯಲ್ಲಿ ನಡೆಸಿದವರು ಶ್ರೀಮತಿ ಯಶೋಧ ಅವರು ವಿಜ್ಞಾನ ಮತ್ತು ಗಣಿತಶಾಸ್ತ್ರದಲ್ಲಿ ಅವರ ಪಾಂಡಿತ್ಯ ಅನ್ನುವಂಥದ್ದು ಅದು ಕಡಲೆಕಾಯಿಯನ್ನು ತಿಂದ ರೀತಿಯಲ್ಲಿ ಪಾಠ ಮಾಡುವಾಗಲೇ ಅರ್ಥ ಆಗ್ತಾಯಿತ್ತು, ಅನುಭವ ವೇದ್ಯ ಆಗ್ತಾಯಿತ್ತು. ಅಂಥ ನಮ್ಮ ಆತ್ಮೀಯ ಗುರುಗಳು ಇರುವರಿಗೂ ಕೂಡ ನಮ್ಮಿಂದ ಸಮರ್ಪಣೆ ಆಗ್ತಕ್ಕಂತಹ ಶ್ರೀ ಗೃಹಪತಿ ಶಾಸ್ತ್ರಿಗಳು ಮತ್ತು ಶ್ರೀಮತಿ ಯಶೋಧ ಟೀಚರ್ ನಮ್ಮ ವಿದ್ಯಾರ್ಥಿ ಜೀವನದ ಅಚ್ಚುಮೆಚ್ಚಿನ ಅಧ್ಯಾಪಕರಲ್ಲಿ ಒಬ್ಬರಾಗಿದ್ದಂತಹವರು. ಅವರ ಅಭಿನಂದನೆ ನಿಜವಾಗಿಯೂ ಕೂಡ ನಮಗೆ ಸಂತೋಷ ಮತ್ತು ಹೆಮ್ಮೆಯನ್ನು ತರಿಸ್ತಕ್ಕಂತಹ ಸಂಗತಿ. ಮುಂದೆ ನಮ್ಮ ಮುಂದೆ ಬರಲಿಕ್ಕಿದ್ದಾರೆ. ನಮ್ಮಿಂದ ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕು ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಶ್ರೀಮತಿ ಪ್ರವೀಣ ಪ್ರಭು ಮತ್ತು ಶ್ರೀ ರಾಘವ ಸರ್ ಇವರಲ್ಲಿ ನನ್ನ ಕೋರಿಕೆ. ಶ್ರೀ ರಾಘವ ಸರ್ ಅವರು 1984ರಿಂದ 2018ರವರೆಗೆ ದೀರ್ಘಕಾಲದವರೆಗೆ ಮತ್ತು ಕಲೆಯನ್ನು, ಆ ಕಲಾ ಪ್ರಚಾರವನ್ನು, ಕಲಾ ಸೇವೆಯನ್ನು ತಮ್ಮ ಕಕ್ಷೆಯಿಂದಲೇ ವಿಶೇಷವಾಗಿ ನಡೆಸ್ತಾ ಶಾಲೆಯಲ್ಲಿ ಇನ್ನಿತರ ಒಂದಷ್ಟು ಶಿಸ್ತಿನ ವಿಚಾರಕ್ಕೆ ತಾವು ಮುಖ್ಯ ರೂವಾರಿಗಳಾಗ್ತಾ ಶಾಲೆಯಲ್ಲಿ ಯಾವ ರೀತಿ ವಿದ್ಯಾರ್ಥಿ ತನ್ನ ವಿದ್ಯಾರ್ಥಿ ಜೀವನವನ್ನು ಕಾಣಬೇಕು ಅನ್ನುವಂಥದ್ದನ್ನು ನಮಗೆ ಸಂದೇಶವನ್ನು ನೀಡುತ್ತಾ ಅಚ್ಚುಕಟ್ಟಾಗಿ ಆ ಕೆಲಸವನ್ನು ನಿರ್ವಹಿಸಿದ ಒಬ್ಬ ವ್ಯಕ್ತಿ ನಮ್ಮ ಪ್ರೀತಿಯ ಗುರುಗಳು ಶ್ರೀ ರಾಘವ ಸರ್. ಆದರೆ ಮತ್ತು ಪ್ರವೀಣ ಪ್ರಭುಗಳ ಬಗ್ಗೆ ನಾನು ಹೇಳಬೇಕು ಅಂತಲೇ ಇಲ್ಲ, ನಿಮಗೆ ಗೊತ್ತಿದೆ. ನಾವು ಅವರ ಶಿಷ್ಯರು, ನಮ್ಮ ತಲೆ ಬಿಳಿಯಾಗಿದೆ. ನಮ್ಮ ಟೀಚರ್ ನೋಡಿ ಹೇಗುಂಟು, ಒಂದು ತಲೆಯೂ ಕೂಡ ಬಿಳಿಯಾಗದೆ ಇನ್ನೂ ಕೂಡ ಅದೇ ರೀತಿಯ ಒಂದು ರೀತಿಯ ಯೌವನವನ್ನು ಕಾಪಾಡಿಕೊಂಡು ಅದು ಆ ವಿದ್ಯೆಯಿಂದಲೋ ಏನೋ ಅದನ್ನು ಕಾಪಾಡಿಕೊಂಡು ನಮ್ಮ ಮುಂದೆ ಅದೇ ಆವತ್ತಿನ ಪ್ರವೀಣ್ ಟೀಚರ್ ಆಗಿ ಇವತ್ತು ಕೂಡ ಕಾಣ್ಕೊಳ್ತಾ ಇದ್ದಾರೆ. ಅವರ ಇಂಥ ಒಂದು ರೀತಿಯ ಸದಾ ಯೌವನ ಅನ್ನುವಂಥದ್ದು ಶಾಶ್ವತವಾಗಿರಲಿ ಅಂತ ಆಶಿಸ್ತಾ ಅವರಿಗೆ ಮಾಡತಕ್ಕಂತಹ ಗೌರವ ಸಮರ್ಪಣೆ.
ಆತ್ಮೀಯರೇ, 1987ರಿಂದ 2015ರವರೆಗೆ ಅಧ್ಯಾಪನ ಸೇವೆಯನ್ನು ನಡೆಸಿ ಮತ್ತು VRS ತಗೊಂಡಿರತಕ್ಕಂಥವರು ನಮ್ಮ ಮೆಚ್ಚಿನ ಗುರುಗಳಾಗಿರ್ತಕ್ಕಂತಹ ಶ್ರೀ ಪ್ರವೀಣ ಪ್ರಭುಗಳು. ಅಧ್ಯಾಪನ ವೃತ್ತಿಯನ್ನು ಕಿಂಚಿತ್ತೂ ಕೂಡ ವೃತ್ತಿಗೆ ಲೋಪ ಬರದ ರೀತಿಯಲ್ಲಿ ಅದನ್ನು ನಡೆಸಿ ವಿದ್ಯಾರ್ಥಿಗಳ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ ಚಿನ್ಮಯ ಮೂರ್ತಿ ನಮ್ಮ ಪ್ರವೀಣ ಪ್ರಭುಗಳು. ಆ ಇಬ್ಬರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾಗಿದ್ದೇವೆ. ಮುಂದೆ ಈ ಎದುರಿಗೆ ಅಭಿನಂದನಾ ಆಸನಕ್ಕೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಶ್ರೀಮತಿ ಮಾಲಿನಿ ಮತ್ತು ಶ್ರೀ ಆನಂದ್ ಸರ್ ಇವರನ್ನು ನಾನು ಎದುರಿಗೆ ಆಹ್ವಾನಿಸ್ತಾಗಿದ್ದೇನೆ. ಆತ್ಮೀಯರೇ, ಅವತ್ತು ನಮಗೆ ಹಿಂದಿ ಪಾಠವನ್ನು ಮಾಡಿದ ಮಹಾನುಭಾವರು ಆನಂದ್ ಸರ್ ಇವತ್ತಿಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದಾರೆ. ಅವತ್ತು ಬ್ಯಾಟ್ ಹಿಡಿಯದ ಹೆಣ್ಣುಮಕ್ಕಳಿಗೆ ಬ್ಯಾಟನ್ನು ಹಿಡಿಸಿ ವಾಲಿಬಾಲ್ ಆಡಲಿಕ್ಕೆ ಬರದಂತಹ ಮಕ್ಕಳ ಕೈಯಲ್ಲಿ ಆ ಆಟವನ್ನು ಆಡಿಸಿ, ಖೋಖೋ ಇತ್ಯಾದಿಗಳ ಪಂದ್ಯ ಒಂದು ಪಕ್ಷ ಇತ್ತು ಅಂತ ಹೇಳಿದರೆ ಅವರನ್ನು ಹುರಿದುಂಬಿಸಿ, ಈ ಹತ್ತಿರದ ಒಂದಷ್ಟು ಶಾಲೆಯಲ್ಲಿ ಅತಿ ದೊಡ್ಡ ಕಪ್ಪನ್ನು ಹೈಸ್ಕೂಲ್ ಪರ್ಕಳ ಹೈಸ್ಕೂಲೇ ಪಡಿತಾ ಇದ್ದದ್ದು ಹೌದಾದರೆ ಅದಕ್ಕೆ ಮುಖ್ಯ ಕಾರಣ ಇಬ್ಬರು, ಒಂದು ರಾಮಚಂದ್ರ ಸರ್ ಮತ್ತೊಂದು ಮಾಲಿನಿ ಮೇಡಮ್. ಅಂಥ ರೀತಿಯಲ್ಲಿ ಮಕ್ಕಳನ್ನು ಹುರಿದುಂಬಿಸ್ತಾ ಒಳ್ಳೆಯ ರೀತಿಯಲ್ಲಿ ಮಕ್ಕಳಲ್ಲಿ ಚಟುವಟಿಕೆಯನ್ನು ಬರೀ ಓದು ಮಾತ್ರ ಅಲ್ಲ, ಮಾನಸಿಕವಾದ ಚಟುವಟಿಕೆ ಮಾತ್ರ ಅಲ್ಲ, ದೈಹಿಕವಾಗಿ ಕ್ರಿಯಾಶೀಲತೆ ಇದ್ದಾಗ ಮಾತ್ರ ಮನಸ್ಸು ಯಾವತ್ತು ಚುರುಕಾಗಿರ್ತದೆ ಅನ್ನುವಂಥದ್ದನ್ನು ಮೊದಲು ಅರಿಬೇಕಾದಂತಹ ಅನಿವಾರ್ಯತೆ. ಆ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿ ನಮ್ಮಲ್ಲಿ ಒಂದು ರೀತಿ ಲೇಜಿನೆಸ್ಸನ್ನು, ಸೋಮಾರಿತನವನ್ನು ದೂರ ಮಾಡಿದ ಕೀರ್ತಿ ಇದ್ದರೆ ಅದು ನಮ್ಮ ಮಾಲಿನಿ ಟೀಚರ್ಗೆ. ರಾಷ್ಟ್ರ ಭಾಷೆಯಲ್ಲಿ ಒಂದು ರೀತಿಯ ಪ್ರೀತಿ ಹುಟ್ಟಲಿಕ್ಕೆ ಕಾರಣ ಹೌದಾದರೆ ಅದು ಆನಂದ್ ಸರ್ ಅವರಿಗೆ. ಶ್ರೀಮತಿ ಮಾಲಿನಿ ಟೀಚರ್ 1987ರಿಂದ 2024ರವರೆಗಿನ ದೀರ್ಘಕಾಲದ ಅಧ್ಯಾಪನ ವೃತ್ತಿ, ಆ ಸೇವೆ. ಶ್ರೀ ಆನಂದ್ ಸರ್ 1998ರಿಂದ ಸ್ಟಿಲ್ ಇವತ್ತಿನವರೆಗೂ ಕೂಡ ಮುಖ್ಯ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾಗಿದ್ದಾರೆ. ಈರುವರೆಗೆ ಮಹಾನೀಯರಿಗೆ ನಮ್ಮ ಹೃದಯ ತುಂಬಿದ ಅಭಿನಂದನೆಗಳು. ಶ್ರೀಮತಿ ಮಾಲಿನಿ ಟೀಚರ್ ಮತ್ತು ಶ್ರೀ ಆನಂದ ನಾಯಕ್ ಇವರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಸಮರ್ಪಿಸ್ತಾಗಿದ್ದೇನೆ. ಆನಂದ್ ಸರ್ನ ಕಾಲದಲ್ಲಿ ನಮ್ಮ ಶಾಲೆ ಮತ್ತಷ್ಟು ಬೆಳಗಲಿ, ಒಂದಷ್ಟು ವಿದ್ಯಾರ್ಥಿಗಳು ಸಮಾಜಕ್ಕೆ ಕೀರ್ತಿಯನ್ನು ತರತಕ್ಕಂತಹ ರೀತಿಯಲ್ಲಿ ಮೂಡಿ ಬರಲಿ ಅನ್ನುವಂತಹ ಆಶಯವನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ವ್ಯಕ್ತಪಡಿಸೋಣ ಅಂತ ಹೇಳ್ತಾ, ಬಡಗುಬಿಟ್ಟು ಪಂಚಾಯತ್ ಅಧ್ಯಕ್ಷರು ಶ್ರೀ ಕೇಶವ ಕೋಟ್ಯಾನ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೂ ಕೊಟ್ಟು ಸ್ವಾಗತಿಸಬೇಕು ಅಂತ ನಮ್ಮ ಮಿತ್ರರಲ್ಲಿ ಕೇಳ್ಕೊಳ್ತಾ ಇರ್ತೇನೆ. ಶ್ರೀ ಕೇಶವ ಕೋಟ್ಯಾನ್ರಿಗೆ ಹೃತ್ಪೂರ್ವಕ ಸ್ವಾಗತ. ಇನ್ನೂ ಅನೇಕ ಆತ್ಮೀಯರೇ, ಇನ್ನೂ ಅನೇಕ ಗುರುಗಳು ಇವತ್ತು ಬರಬೇಕಿತ್ತು. ನಮಗೆ ಆ ದಿವಸ ಪಾಠ ಮಾಡಿದ ಗುರುಗಳೆಲ್ಲ ಕೆಲವರಿಗೆ ಅನನುಕೂಲ, ಕೆಲವರಿಗೆ ಆಗ್ತಾಗಿಲ್ಲ, ಕೆಲವರಿಗೆ ಆರೋಗ್ಯದ ತೊಂದರೆ, ಮತ್ತು ಕೆಲವರು ನಮ್ಮ ಆಶೀರ್ವಾದ ನಮ್ಮ ಮನೆಯಿಂದಲೇ ನಿಮ್ಮ ಮೇಲೆ ಸರ್ವದಾಗಿರುತ್ತದೆ ಅಂತ ಹೇಳಿ ಶುಭ ಹಾರೈಕೆಯನ್ನು ಆವತ್ತೇ ಹೇಳಿದ ದಿವಸದ ಹೇಳಿಕೆಯ ದಿವಸದಲ್ಲೇ ಮಾಡಿ ನಮ್ಮನ್ನು ಹರಿಸಿಬಿಟ್ಟಿದ್ದಾರೆ. ಅಂಥವರ ಪೈಕಿ ಶ್ರೀಮತಿ ವಸಂತಿ ಟೀಚರ್ 1985ರಿಂದ 2021ರವರೆಗೆ ಕನ್ನಡ ಮತ್ತು ಸಮಾಜಶಾಸ್ತ್ರವನ್ನು ಬೋಧಿಸ್ತಾ ಇದ್ದಂತಹ ನಮ್ಮ ಟೀಚರ್ ಅವರು ನಮಗೆ ಶುಭಾಶಂಸನೆಯನ್ನು ವಿಶೇಷವಾಗಿ
ಆಹ್ವಾನದ ದಿವಸದಲ್ಲೇ ಕೊಟ್ಟು ಕಳಿಸಿದ್ದಾರೆ. ಅದರಂತೆ ವಾರಿಜ ಟೀಚರ್ ಇವಾಗ ಕೊಪ್ಪದಲ್ಲಿ ತಮ್ಮ ಅಧ್ಯಾಪನ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. 1994ರಿಂದ 2002ರವರೆಗೆ ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಮತ್ತು ಸಮಾಜಶಾಸ್ತ್ರದಲ್ಲಿ ಅಧ್ಯಯನವನ್ನು ನಡೆಸಿ ನಮಗೆ ಅಧ್ಯಾಪನವನ್ನು ಮಾಡಿಸ್ತಾ ಇದ್ದರು. ಈಗ ಎಕ್ಸಾಮ್ ಡ್ಯೂಟಿಯಲ್ಲಿ ಇದ್ದ ಕಾರಣ ವ್ಯಾಲ್ಯುವೇಷನ್ ಅದರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಅವರಿಗೆ ಬರಲಿಕ್ಕಾಗಲಿಲ್ಲ. ಅವರು ಕೂಡ ಶುಭಾಶಂಸನೆಯನ್ನು ನಮಗೆ ಕೋರಿದ್ದಾರೆ. ಅದರಂತೆ ರಾಮಚಂದ್ರ ಸರ್ ಪಿ ಟಿ ಸರ್ ಅವರು ತುಂಬ ಖುಷಿಪಟ್ಟರು ನಮ್ಮ ಕಾರ್ಯಕ್ರಮಕ್ಕೆ. ಇಂಥ ಒಂದು ಕಾರ್ಯಕ್ರಮ ನೀವು ನಡೆಸ್ತಾ ಇರುವಂಥದ್ದೇ ಗುರುಗಳ ಮೇಲಿನ ಪ್ರೀತಿ ತೋರಿಸ್ತದೆ, ನಾವು ಅದಕ್ಕೆ ಚಿರಋಣಿ, ನಿಮಗೆ ಒಳ್ಳೆಯದಾಗಲಿ ಅನ್ನುವಂತಹ ಆಶಯ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಶ್ರೀ ಪ್ರಭಾಕರ್ ಭಟ್ರು ಸಂಸ್ಕೃತ ಅಧ್ಯಾಪಕರು, ಕದ್ರಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ದಾರೆ. ಇವತ್ತು ಅವರ ತಾಯಿಯ ವೈದಿಕ ತುಂಬ ಆಸೆಪಟ್ಟರು ಬರಬೇಕು ಅಂತ, ಆದರೆ ಅನನುಕೂಲ ಇದ್ದದ್ರಿಂದ ಅವರು ಕೂಡ ಆಶೀರ್ವಾದ ಮಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಅದರಂತೆ ಭೌತಿಕವಾಗಿ ನಮ್ಮಲ್ಲಿ ಇಲ್ದಿದ್ರೂ ಕೂಡ ಹಾಗೆ ಸ್ಮರಣೆ ಮಾಡಿದ ಹಾಗೆ ಶ್ರೀ ಶ್ರೀನಿವಾಸ್ ನಾಯಕರು ಇವರೆಲ್ಲರೂ ಕೂಡ ನಮ್ಮನ್ನು ತೀಡಿ ನಮ್ಮನ್ನು ರೂಪಿಸಿದಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವದ ವ್ಯಕ್ತಿಗಳಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಗುರುವಂದನ ಒಂದು ರೀತಿಯ ಕುಸುಮವನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಮುಂದಕ್ಕೆ ನಾನ್ ಟೀಚಿಂಗ್ ಅಂದರೆ ಬೋಧನೇತರ ಕ್ರಿಯೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಆ ರೀತಿ ನಮ್ಮನ್ನು ತಿದ್ದಿದ, ಆ ರೀತಿ ನಮ್ಮನ್ನು ತೀಡಿದ, ಅಲ್ಲೂ ಕೂಡ ಒಂದಷ್ಟು ಜ್ಞಾನವನ್ನು ಕೊಟ್ಟ, ಅಲ್ಲೂ ಕೂಡ ಒಂದಷ್ಟು ನಮಗೆ ಬೇಕಾದಂತಹ ಸಂಗತಿ ಸಹಕಾರವನ್ನು ಕೊಟ್ಟಂತಹ ನಮ್ಮ ಪರಮಾತ್ಮೀಯ ವ್ಯಕ್ತಿಗಳನ್ನು ಕೂಡ ಗುರುತಿಸ್ತಕ್ಕಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಒಂದೇ ಬಾರಿಗೆ ನಾವು ಮುಂಭಾಗದಲ್ಲಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಚಂದ್ರನಾಯಕ್ ಇವರು ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ನಾರಾಯಣ್ ನಾಯಕ್ ಇವರು ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ರಾಮಚಂದ್ರ ನಾಯಕ್ ಇವರು ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದರಂತೆ ಶ್ರೀ ಕೃಷ್ಣ ಇವರು ಮುಂಭಾಗದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅರುಣಾಚಲ ಶ್ರೀ ಚಂದ್ರ ನಾಯಕ್ ಇವರು 1966ರಿಂದ 2004ರವರೆಗಿನ ದೀರ್ಘಕಾಲದವರೆಗೆ ಈ ಶಾಲೆಯ ಆಫೀಸಿನ ಮುಖ್ಯ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಂತಹ ವ್ಯಕ್ತಿ. ಶ್ರೀ ನಾರಾಯಣ್ ನಾಯಕ್ ಅವರು ಲೈಬ್ರೇರಿಯನ್ ಆಗಿದ್ದರು. ಯಾವ ಪುಸ್ತಕವನ್ನು ಯಾವ ಹೊತ್ತಿಗೆ ಹೋಗಿ ಕೇಳಿದರೂ ಕೂಡ ಯಾವತ್ತೂ ಆಗೋದಿಲ್ಲ ಅಂತ ಹೇಳಿದ ವ್ಯಕ್ತಿಯೇ ಅಲ್ಲ ಅವರು. ಮಕ್ಕಳು ಕಲಿತಾರೆ ಅಂತ ಹೇಳಿದರೆ ತುಂಬ ಇಷ್ಟಪಟ್ಟುಕೊಂಡು ಆ ಪುಸ್ತಕ ಒಂದು ಪಕ್ಷ ಮೇಲಿದ್ದರೂ ಕೂಡ ಅದನ್ನು ತೆಗೆದು ನಮಗೆ ಕೊಟ್ಟು ಅದು ವಾಪಸ್ ಮಾತ್ರ ಜಾಗ್ರತೆಯಲ್ಲಿ ಕೊಡಬೇಕು ಅಂತ ಒಂದು ಎಚ್ಚರಿಕೆಯ ಪುಟ್ಟ ನುಡಿಯನ್ನು ಹೇಳಿ ಅದರ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇದ್ದಂಥವರು ಶ್ರೀ ನಾರಾಯಣ್ ನಾಯಕ್ ಅವರು. ಮತ್ತು ರಾಮಣ್ಣ ಅವರನ್ನು ಮರೆಯೋದು ಹೇಗೆ? NCCಯಲ್ಲಿ ಇದ್ದಂಥ ಎಲ್ಲ ಮಕ್ಕಳಿಗೆ ಗೊತ್ತಿದೆ, ನಮಗೆ ತಿಂಡಿ ಸಿಗ್ತಾ ಇದ್ದದೇ ರಾಮಚಂದ್ರರಿಂದ. ಅವರನ್ನು ಒಂದು ರೀತಿ ಗೆಳೆತನ ಮಾಡಿಕೊಂಡಿತ್ತು ಅಂತ ಹೇಳಿದರೆ ಏನು ಶಿರವೋ ಉಪ್ಪಿಟ್ಟು ಏನು ಕೂಡ ಇದ್ದರೂ ಕೂಡ ಸ್ವಲ್ಪ ಜಾಸ್ತಿ ಬೀಳ್ತದೆ ಅನ್ನುವಂಥದ್ದು ಆ ಕಾಲದ ನಂಬಿಕೆ ಇತ್ತು. ಅಂಥ ರಾಮಣ್ಣ ಎಲ್ಲರೊಡನೆ ಹಾರ್ದವಾಗಿದ್ದುಕೊಂಡು ಎಲ್ಲರ ಒಡನೆ ಒಂದು ರೀತಿಯ ಸ್ನೇಹ ಭಾವವನ್ನು ತಾಳ್ತಾ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದವರು ಶ್ರೀ ರಾಮಚಂದ್ರ ನಾಯಕ್ ಇವರು. ಮತ್ತೊಬ್ಬ ಕೃಷ್ಣ, ನಮ್ಮ ಉಡುಪಿ ಕೃಷ್ಣ ಇಡೀ ಜಗತ್ತನ್ನು ಪರಿಪಾಲನೆ ಮಾಡಿದರೆ, ನಮ್ಮ ಈ ಕೃಷ್ಣ ಈ ಶಾಲೆಯನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಒಬ್ಬ ಕಳ್ಳನಿಗೂ ಕೂಡ ಒಳಗೆ ಬರದ ರೀತಿಯಲ್ಲಿ ತಾವು ಸರ್ವದಾ ಅದನ್ನು ಕಾಪಿಟ್ಟುಕೊಂಡು ಕಾಯ್ತಕ್ಕಂಥ ಕೆಲಸವನ್ನು ಮಾಡ್ತಾ ನಮಗೆ ಬಹಳ ಆತ್ಮೀಯರಾಗಿದ್ದುಕೊಂಡು ಆ ಕೆಲಸವನ್ನು ನಿರ್ವಹಿಸ್ತಾಗಿದ್ದವರು. ಈ 4 ಜನಕ್ಕೂ ಮಾಡತಕ್ಕಂಥ ಅಭಿನಂದನೆ ಅದು ನಿಜವಾಗಿ ಕೂಡ ನಮಗೆ ತುಂಬ ಸಂತೃಪ್ತಿಯನ್ನು ತಂದಂತಹ ಅಭಿನಂದನೆ. ವಿದ್ಯಾರ್ಥಿಗಳೇ, ಜೋರಾದ ಚಪ್ಪಾಳೆ ನಿಮ್ಮಿಂದ ಮೂಡಿ ಬರಲಿ. ಈ ಕಾರ್ಯಕ್ರಮವನ್ನು ಅಧ್ಯಕ್ಷರಾಗಿದ್ದಂತಹ ಶ್ರೀ ಅರುಣಾಚಲ ಹೆಗಡೆಯವರು ನಡೆಸ್ತಾ ಇದ್ದಾರೆ.
ರಾಮರಾಜ್ಯಕ್ಕೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಕಾರಣ ಆದರೆ ನಾವಿದ್ದ ಸಂದರ್ಭದಲ್ಲಿ ನಮ್ಮ ಈ ಸ್ಪರ್ಕಳ ಪ್ರೌಢಶಾಲೆಯ ಒಂದು ರೀತಿಯ ವ್ಯವಸ್ಥೆಗೆ ಈ ನಮ್ಮ ನಾರಾಯಣ, ಚಂದ್ರ ಮತ್ತು ರಾಮಚಂದ್ರ, ಕೃಷ್ಣ ಇವರು 4 ಜನ ಆವಾಗ ಕಾರಣ ಆಗಿದ್ದರು. ಅಂಥವರು ನಮ್ಮ ಕರೆಗೆ ಹೋಗಿಟ್ಟು ಬಂದಿದ್ದಾರೆ. ನಮ್ಮ ಆತ್ಮೀಯ ಅಭಿನಂದನೆಯನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ಅವರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳುತ್ತಾಗಿದ್ದೇನೆ. ಈಗ ಅಭಿನಂದನೆಯನ್ನು ಸಲ್ಲಿಸಿ ಆದ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ಗುರುಗಳಿಗೆ ಒಂದು ಅಭಿನಂದನಾ ಗೀತೆಯನ್ನು ನಾವು ಹೇಳಬೇಕು ಅಂತ ಬಯಸಿ ತಯಾರಾಗಿದ್ದಾರೆ. ಆ ವಿದ್ಯಾರ್ಥಿಗಳನ್ನೆಲ್ಲ ನಾವು ಮೇಲಕ್ಕೆ ಕರಿತಾಗಿದ್ದೇವೆ. ಅಭಿನಂದನಾ ಗೀತೆಯನ್ನು ಎಲ್ಲ ವಿದ್ಯಾರ್ಥಿಗಳು, ವಿಶೇಷವಾಗಿ ಯಾರಿದ್ದಾರೆ ಅಭ್ಯಾಸ ಮಾಡಿದ್ದಾರೆ, ಅವರು ಬಂದು ಹೇಳಿ ಗುರುಗಳಿಗೆ ತಮ್ಮ ಗೀತಾ ನುಡಿಯನ್ನು, ಗೀತಾ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಮುಂಭಾಗಕ್ಕೆ ಬರಬೇಕು ಅಂತ ವಿದ್ಯಾರ್ಥಿ ಮಿತ್ರರು ಕೇಳ್ಕೊಳ್ತಾ ಇದ್ದಾರೆ. ಬನ್ನಿ.
ನಮ್ಮನೆ ಗುರುವೇ ನಿಮಗೆ ಶರಣು ನಾವು ಭಾವಪೂರ್ಣ ವಂದನೆ ವಂದನೆ. ಬೆಳಕು ನಡೆದು ಬಂದ ಹಾಗೆ ನೀವು ನಮ್ಮ ಶಾಲೆಗೆ, ನೀವೇ ತಾಯಿ ನೀವೇ ತಂದೆ ನಂಬಿದವರ ಪಾಲಿಗೆ. ಬೆಳಕು ನಡೆದು ಬಂದ ಹಾಗೆ ನೀವು ನಮ್ಮ ಶಾಲೆಗೆ, ನೀವೇ ತಾಯಿ ನೀವೇ ತಂದೆ ನಂಬಿದವರ ಪಾಲಿಗೆ. ತಿಳಿವಿನಿಂದ ತೆರೆದು ನೀವು ನಮ್ಮ ಮನದ ಬಾಗಿಲು, ತಿಳಿವಿನಿಂದ ತೆರೆದು ನೀವು ನಮ್ಮ ಮನದ ಬಾಗಿಲು. ಸಿಕ್ಕಿದೀಗ ನಾಳೆ ಬಾನು ರೆಕ್ಕೆ ಬಿಚ್ಚಿ ಹಾರಲು, ಸಿಕ್ಕಿದೀಗ ನಮಗೆ ಬಾನು ರೆಕ್ಕೆ ಬಿಚ್ಚಿ ಹಾರಲು. ಗುರುವೇ ನಿಮಗೆ ಶರಣು ನಾವು ಭಾವಪೂರ್ಣ ವಂದನೆ ವಂದನೆ. ಕಲಿತ ಹಾಗೆ ವಿನಯಶೀಲರಾದರೆ ಧನ್ಯತೆ. ನೀವು ಕಟ್ಟಿಕೊಟ್ಟ ಬುದ್ಧಿ ಸರಳ ಮಾನವೀಯತೆ. ಕಲಿತ ಹಾಗೆ ವಿನಯಶೀಲರಾದರೆ ಧನ್ಯತೆ. ನೀವು ಕಟ್ಟಿಕೊಟ್ಟ ಬುದ್ಧಿ ಸರಳ ಮಾನವೀಯತೆ. ಮಮತೆ ಮತ್ತು ಸಮತೆಗಿಂತ ಉಂಟೆ ಬೇರೆ ಪ್ರಾರ್ಥನೆ. ಮಮತೆ ಮತ್ತು ಸಮತೆಗಿಂತ ಉಂಟೆ ಬೇರೆ ಪ್ರಾರ್ಥನೆ. ಮಾನವಂತರಾಗಿ ನಡೆದು ನೆನೆಯುತ್ತೇವೆ ನಿಮ್ಮನೆ. ಮಾನವಂತರಾಗಿ ನಡೆದು ನೆನೆಯುತ್ತೇವೆ ನಿಮ್ಮನೆ. ಗುರುವೇ ನಿಮಗೆ ಶರಣು ನಾವು ಭಾವಪೂರ್ಣ ವಂದನೆ. ಸಲಹುತ್ತೀರಿ ನಮ್ಮನೆ, ಸಲಹುತ್ತೀರಿ ನಮ್ಮನೆ. ಗುರುವೇ ನಿಮಗೆ ಶರಣು ನಾವು ಭಾವಪೂರ್ಣ ವಂದನೆ ವಂದನೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಕಂಠದಿಂದ ಗೀತೆ ಅನ್ನತಕ್ಕಂತಹ ಕುಸುಮದಿಂದ ಗುರುಗಳನ್ನೆಲ್ಲ ಅರ್ಚಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ನಮ್ಮ ಕರೆಗೆ ಓಗೊಟ್ಟು ಬಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದ ಈ ಪರ್ಕಳ ಹೈಸ್ಕೂಲು ಮತ್ತು ಶಿರೂರು ಮಠಕ್ಕೆ ಒಂದು ರೀತಿಯ ಸಂಬಂಧ ಇರುವಂಥ ಹಿನ್ನೆಲೆಯಲ್ಲಿ ಆ ಮಠದ ದಿವಾನರಾಗಿರತಕ್ಕಂತಹ ಪ್ರಸ್ತುತ ಪೀಠಾಧಿಪತಿಗಳ ಪೂರ್ವಾಶ್ರಮದ ತಂದೆಯಾಗಿರತಕ್ಕಂತಹ ವಿದ್ವಾಂಸರು ಡಾಕ್ಟರ್ ಉದಯಕುಮಾರ್ ಸರಳತ್ತಾಯರು ತಮ್ಮ ಅನಿಸಿಕೆಯನ್ನು ನಮ್ಮ ಮುಂದೆ ಇಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಈ ಪರ್ಕಳದ ಸ್ಕೂಲಿನಲ್ಲಿ ಇವತ್ತೊಂದು ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀರಿ. ಇವತ್ತಿನ ಒಂದು ಔಚಿತ್ಯ ಏನು ಅಂತ ಕೇಳಿದರೆ, ಈ ಊರಿನ ದೇವರಿಗೆ ಬ್ರಹ್ಮಕಲಶದ ಮಹೋತ್ಸವ. ನಿಮಗೆಲ್ಲರಿಗೂ ಗೊತ್ತುಂಟು, ನಮ್ಮ ಹಿಂದೂ ಧರ್ಮದಲ್ಲಿ ಮೊದಲ ಪೂಜೆ ಯಾರಿಗೆ ಮಾಡೋದು? ಗಣಪತಿಗೆ. ನಮ್ಮಲ್ಲಿ ಗಣಪತಿಯೂ ಇದ್ದಾನೆ.
ಆದರೆ ಗಣಪತಿಗಿಂತಲೂ ಮೊದಲು ಪೂಜೆ ಮಾಡೋದು ಯಾರು ಅನ್ನೋದು ಗೊತ್ತುಂಟಾ? ಗುರುಗಳಿಗೆ. ಗುಂಗುರುಭ್ಯೋ ನಮಃ ಗಂಗಣಪತಯೇ ನಮಃ, ಮತ್ತೆ ಗಣಪತಿಗೆ. ಹಾಗಾಗಿ ಗುರು ವಂದನೆ ಎನ್ನುವಂಥದ್ದು ಇವತ್ತಿನ ಕಾಲಕ್ಕೆ, ಇವತ್ತಿನ ದಿನಕ್ಕೆ ಅದು ಅತ್ಯಂತ ಸೂಕ್ತವಾದದ್ದು. ಆ ಗುರು ವಂದನೆಯನ್ನು ಕೂಡ ಯಾರತ್ರ ಮಾಡಿಸಿದ್ರು ಅಂತ ಕೇಳಿದರೆ ಗುರುಪೀಠದಿಂದ ಮಾಡಿಸಿದ್ರಿ. ಈಗ ನಾವಿಲ್ಲಿ ಬಂದು ನಿಂತಿದ್ದೇವೆ ಕೇಳಿದರೆ ನಾವಾಗಿ ನಿಂತದ್ದಲ್ಲ. ಮತ್ತೇನು ಕೇಳಿದರೆ ಆಚಾರ್ಯ ಮಧ್ವರ ಒಂದು ಸಂಸ್ಥಾನ, ವಾಮನತೀರ್ಥ ಸಂಸ್ಥಾನ, ಶಿರೂರು ಮಠ. ಹಾಗಾದರೆ ಇವತ್ತು ಅಲ್ಲಿರುವ ಯತಿಗಳು ಯಾರು ಕೇಳಿದರೆ ವೇದವರ್ಧನ ತೀರ್ಥ ಸ್ವಾಮೀಜಿಯವರು. ಅವರು ಅಂತ ಕೇಳಿದರೆ ಮಧ್ವಾಚಾರ್ಯರ ಸನ್ನಿಧಾನ ಅಂತ ಲೆಕ್ಕ. ಅವರ ರೆಪ್ರೆಸೆಂಟಾಗಿ ನಾವು ಬಂದದ್ದೇ ಹೊರತು ಇಲ್ಲದಿದ್ದರೆ ನಮಗೂ ಇಲ್ಲಿಗೂ ಯಾವ ಸಂಬಂಧಗಳೂ ಇಲ್ಲ. ಹಾಗಾದರೆ ಈ ಸಂಬಂಧಗಳು ಯಾರು ಕಲ್ಪಿಸಿದ್ದು ಕೇಳಿದರೆ ಕೃಷ್ಣನೇ ಕಲ್ಪಿಸಿದ್ದು. ಆ ಕೃಷ್ಣ ಏನು ಹೇಳಿದ ಭಗವದ್ಗೀತೆಯಲ್ಲಿ? ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅಂದರೆ ನಿಮ್ಮದು ಡ್ಯೂಟಿಯನ್ನು ನೀವು ಮಾಡಿ, ಅದರದ್ದು ರಿಸಲ್ಟ್ ಏನಾಗತ್ತೆ, ಫಲ ಏನಾಗತ್ತೆ ಅಂಥೇಳಿ ಅದರ ಬಗ್ಗೆ ನೀವು ನಿರೀಕ್ಷೆ ಮಾಡಬೇಡಿ. ಮತ್ತು ಹಾಗಾದರೆ ಯಾರು ಕೊಡೋದು? ನಾವು ಕೆಲಸ ಮಾತ್ರ ಮಾಡಿದರೆ ಆಯಿತಾ ಕೇಳಿದರೆ ಅದರದ್ದು ಫಲ ಕೊಡುವವು ತಾನು ಅಂತ ಕೃಷ್ಣ ತಾನು ಸಂದೇಶ ಕೊಟ್ಟದ್ದು. ಹಾಗಾದರೆ ಇವತ್ತು ಈ ಅಧ್ಯಾಪಕರೆಲ್ಲ ತಮ್ಮ ಕರ್ತವ್ಯವನ್ನು ನಿಭಾಯಿಸಿದರು. ಏನು ಮಾಡಿದರು ಕೇಳಿದರೆ, ನಿಮ್ಮ ಏನೊಂದು ಬ್ಯಾಚಿನವರಿದ್ದಾರಲ್ಲ ಆ ಬ್ಯಾಚಿನವರಿಗೆ ಪಾಠ ಮಾಡಿದರು. ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ಇದೇ ವ್ಯತ್ಯಾಸ. ಏನು? ನಮ್ಮ ಡ್ಯೂಟಿ ನಾವು ಮಾಡಿದೆ, ಪಾಠ ಮಾಡಿದೆ, ಓದೋದು ಬಿಡೋದು ಅವರ ಹಣೆ ಬರ, ಏನು ಬೇಕಾದರೆ ಆಗಲಿ ಅಂತ ಹೇಳುವ ಈ ಜಾಯಮಾನ ಈ ಕಾಲದ್ದು. ಆ ಕಾಲದ್ದು ಹಾಗಲ್ಲ. ಮತ್ತು ನೀವು ಎಲ್ಲಿಯಾದರೂ ಫಂಕ್ಷನಲ್ಲಿ ಸಿಕ್ಕಿದರೆ, ದೇವಸ್ಥಾನದಲ್ಲಿ ಸಿಕ್ಕಿದರೆ, ಅಥವಾ ಇನ್ನೊಂದು ಮನೆಯಲ್ಲಿ ಸಿಕ್ಕಿದರೆ ಹೇಗೆ ಓದಿ ಆಗಿದಾ ಇಲ್ವಾ ಎಲ್ಲದನ್ನು ವಿಚಾರಿಸ್ತಾ ಇದ್ದರು. ಯಾಕೆ ಕೇಳಿದರೆ ಆತ ಶಾಲೆಯಲ್ಲಿ ಮಾತ್ರ ತನ್ನ ವಿದ್ಯಾರ್ಥಿ ಅಂತಲ್ಲ, ಇವತ್ತು ಕೂಡ ಈ ಅಧ್ಯಾಪಕರು ಏನು ಮಾತಾಡ್ತಾರೆ ಗೊತ್ತಾ? ನಮ್ಮ ವಿದ್ಯಾರ್ಥಿಗಳು ಅಂತ. ನೋಡಿ, ಇದು ಮುಖ್ಯ. ಇವತ್ತು ಅವತ್ತಿನಿಂದ ಇವತ್ತಿನ ಕೂಡ ಈ ವಿದ್ಯಾರ್ಥಿಗಳು ನಮ್ಮ ಗುರುಗಳು ಅಂತ ನೆನಪಿಟ್ಟುಕೊಂಡಿದ್ದಾರಲ್ಲ, ಅದು ಮುಖ್ಯ. ಹಾಗಾದರೆ ನಮ್ಮ ಗುರುಗಳು ಅಂತ ನೆನಪಿಟ್ಟುಕೊಂಡಿದ್ದೇವೆ ಅಂತ ನಾವು ಬೊಬ್ಬೆ ಹೊಡೆಯುವುದು ಬೇರೆ, ಅದನ್ನು ತೋರಿಸಬೇಕಲ್ಲ. ಆ ತೋರಿಸುವ ಫಂಕ್ಷನ್ ಇದಷ್ಟೇ, ಬಿಟ್ಟರೆ ಮತ್ತೇನೂ ಅಲ್ಲ. ಇಲ್ಲಿ ಕೊಟ್ಟಂತಹ ಒಂದು ವಸ್ತುಗಳು ಅದೇನು ಅಧ್ಯಾಪಕರಿಗೆ ಅಗತ್ಯವೇ ಇಲ್ಲ, ಅವರಿಗೆ ಬೇಕಾಗಿಯೂ ಇಲ್ಲ. ಯಾಕೆ ಕೇಳಿದರೆ ಇವತ್ತು ಎಲ್ಲರೂ ಸಶಕ್ತರೇ. ಇವತ್ತು ಕೊಟ್ಟದ್ದು ಎಷ್ಟು ಹಣ ಕೊಟ್ಟಿರ್ಬೋದು ನೀವು? ಹಣ ಕೊಡಲಿಲ್ಲ. ಮತ್ತು ಒಂದು ಶಾಲು, ಈ ಶಾಲ್ ಎನ್ನುವಂಥದ್ದು ಅವರ ಮನೆಯ ಕವಾಟಲ್ಲಿ ಉಂಟಾ ಇಲ್ವಾ ಕೇಳಿ, ಪ್ರತಿಯೊಬ್ಬರ ಹತ್ರವೂ ಎಲ್ಲರ ಹತ್ರವೂ ಉಂಟು. ಆಮೇಲೆ ಒಂದು ಹಾರ, ಆ ಹಾರ ಹಾಕಿಕೊಂಡು ತಿರ್ಗಾಡ್ಲಿಕ್ಕೆ ಆಗ್ತದ? ಅದು ಇವತ್ತು ಮಾತ್ರ, ಮತ್ತೆ ಕೂಡಲೇ ತೆಗೆದಿಟ್ರು. ನಾನು ಹೇಳಿದೆ ಅದನ್ನು ಹಾಕಿಕೊಂಡು ಕೂತ್ಕೊಳ್ಳಿ ಸ್ವಲ್ಪ, ನಮಗೆ ನೋಡಲಿಕ್ಕೆ ಚೆಂದ ಆಗ್ತದೆ ಅಂತ. ತಲೆಗೆ ಟೋಪಿ. ನೋಡಿ, ಇವತ್ತು ಕೊಟ್ಟಂತಹ ವಸ್ತುವನ್ನು ಅವರು ಹಾಕಿಕೊಂಡ್ರೆ ನಮಗೆ ಖುಷಿ, ಆದರೆ ಅವರಿಗೆ ಅಯ್ಯೋ ಮೊದಲೇ ಸೆಕೆ, ಪುನಃ ಇದನ್ನು ಹೊದ್ದುಕೊಂಡ್ರೆ ಕೂತ್ಕೊಳ್ಳೋದು ಹೇಗೆ ಅಂತೇಳಿ ಆಗತ್ತೆ. ಹಾಗಾಗಿ ಹಿಂಸೆ ಆಗತ್ತೆ. ಆದರೂ ಕೂಡ ಯಾಕೆ ಕೊಟ್ಟದ್ದು ಕೇಳಿದರೆ, ಕೊಟ್ಟ ವಸ್ತು ಪ್ರಧಾನ ಅಲ್ಲ, ಅದರ ಹಿಂದೆ ಇರುವ ಭಾವ ಪ್ರಧಾನ. ಈ ಶಾಲ್ ಅಂತ ಕೇಳಿದರೆ ಬಟ್ಟೆ, ಅದು ಮಾನ ಮುಚ್ಚುವ ವಸ್ತು. ಹಾಗಾದರೆ ಇವತ್ತು ವಸ್ತ್ರ ಇಲ್ಲ ಅಂತ ಕೊಟ್ಟದ್ದಲ್ಲ ನಿಮಗೆಲ್ಲ. ಈ ವಿದ್ಯಾರ್ಥಿಗಳು ಕೊಟ್ಟದ್ದು ವಸ್ತ್ರ ಏನು ಕೇಳಿದರೆ ಗೌರವ. ನಿಮಗೆ ಹೋದಲ್ಲಿ ಬಂದಲ್ಲಿ ನಿಮಗೆ ಗೌರವ ಸಿಕ್ಕಬೇಕು. ನಾವು ನಿಮಗೆ ಗೌರವಿಸ್ತಾ ಇದ್ದೇವೆ. ಯಾಕೆ? ನೀವು ಗುರುಗಳು. ಗುರು ಶಬ್ದದಿಂದಲೇ ಗೌರವ ಅಂತ ಶಬ್ದ ಹುಟ್ಟಿಕೊಂಡದ್ದು. ಹಾಗಾದರೆ ಅದರ ಪ್ರತೀಕ ಬಟ್ಟೆಯೇ ಹೊರತು ಮತ್ತೇನೂ ಅಲ್ಲ. ಹಾಗಾಗಿ ಅದು ಪ್ರೀತಿಯಿಂದ ಕೊಟ್ಟ ಬಟ್ಟೆ, ಅದು ಗೌರವಕ್ಕೆ ಪ್ರೀತಿಯಾದದ್ದು. ಇನ್ನೊಂದು ಮಾಲೆ ಯಾಕೆ ಕೊಟ್ಟದ್ದು ಗೊತ್ತುಂಟಾ? ನಮಗೆ ಹೋದಲ್ಲಿ ಬಂದಲ್ಲಿ ಎಲ್ಲ ಮಾಲೆ ಹಾಕ್ತಾರೆ. ಹರಿಯವರಿಗೆ ಸಹ ಕರೆಕ್ಟ್ ಗೊತ್ತುಂಟದು. ಸ್ವಲ್ಪ ವೈದಿಕ ಧರ್ಮದಲ್ಲಿದ್ದವರಿಗೆ ಗೊತ್ತುಂಟು. ಹೋದಲ್ಲಿ ಬಂದಲ್ಲಿ ಎಲ್ಲ ಹಾರ ತುರಾಯಿ ಹಾಕ್ತಾರೆ. ಅಥವಾ ಒಂದು ಮಾತಾಡುವವರಿಗೆ ಸ್ವಲ್ಪ ಗೌರವಗಳು ಎಲ್ಲ ಕಡೆ ಸಿಗ್ತದೆ. ಅವರಿಗೆ ಮಾತ್ರ ಅಲ್ಲ, ಇಲ್ಲಿದ್ದ ಈ ಬ್ಯಾಚಿನ ಮಕ್ಕಳು ಕೂಡ ಯಾರೂ ಕೂಡ ಜೈಲಿಗೆ ಹೋಗಿ ಮರ್ಡರ್ ಮಾಡಿಕೊಂಡಂತಹ ಒಂದು ಯಾವ ಕೆಟ್ಟ ಚಾರಿತ್ರ್ಯವನ್ನು ಮಾಡದೇ ಇದ್ದದ್ರಿಂದ ಸಮಾಜದಲ್ಲಿ ಅವರನ್ನು ಅವರವರ ಫೀಲ್ಡಲ್ಲಿ ಎಲ್ಲರೂ ಗುರುತಿಸಿದ್ದಾರೆ. ಹೆಣ್ಣು ಮಕ್ಕಳು ಅಂತಾದರೆ ಗಂಡಂದಿರು ಗುರುತಿಸ್ತಾರೆ, ಅವರ ಫ್ಯಾಮಿಲಿಯವರು ಗುರುತಿಸ್ತಾರೆ, ಅವರ ಉದ್ಯೋಗದಲ್ಲಿ ಗುರುತಿಸ್ತಾರೆ. ಇದೆಲ್ಲ ಗುರುತಿಸುವಿಕೆ ಎನ್ನುವಂಥದ್ದು ಕೊಟ್ಟದ್ದು ಎಲ್ಲಿಂದ ಕೇಳಿದರೆ ಇಲ್ಲಿಂದ. ಹಾಗಾಗಿ ನಮಗೆ ಕೊಟ್ಟ ಗೌರವ, ನಮಗೆ ಇರುವ ಏನು ಹಾರ ಉಂಟು ಅದು ನಿಮ್ಮಿಂದ ಬಂದ ಅದು ಆಹಾರ. ಅದಕ್ಕೆ ಆ ಹಾರವನ್ನು ಹಾಕಿ ಗೌರವವನ್ನು ಕೊಟ್ಟಿದ್ದಾರೆ. ಇನ್ನು ಕೊಟ್ಟಂಥದ್ದು ಫಲವಸ್ತುಗಳು. ನೀವೆಲ್ಲ ಹೇಳ್ತೀರಿ, ಅಲ್ಲ ಮಾರ್ರೆ ನಮಗಿದೆಲ್ಲ ಯಾಕೆ ಅಂತ. ಈ ಪ್ರಾಯ ಆದವರಿಗೆ ಸ್ವಲ್ಪ ಹಲ್ಲೆಲ್ಲ ಬಿದ್ದು ಹೋಗುತ್ತೆ, ಆದರೆ ತಿನ್ನುವ ಚಟ ಮಾತ್ರ ಬಿದ್ದೋಗೋದಿಲ್ಲ. ನಿಮಗೆ ಗೊತ್ತಿರ್ಬೋದು, ಒಂದು ಚಕ್ಕುಲಿ ಇದ್ದರೆ ಅದನ್ನು ಹುಡಿ ಮಾಡಿ ಆದರೂ ತಿನ್ನಬೇಕು. ಹಿಂದೆ ಎಲ್ಲ ಈ
ಅಡಿಕೆ ತಿನ್ನುವಾಗ ಅದನ್ನು ಕುಟ್ಟಿ ಅದನ್ನು ಅಡಿಕೆ ತಿಂತಾಯಿದ್ರು, ಯಾಕೆ ಜಗಿಲಿಕ್ಕೆ ಹಲ್ಲಿಲ್ಲ ಅಂತ. ಆದರೆ ಅಷ್ಟು ಪ್ರಾಯದವರು ಯಾರೂ ಇಲ್ಲಿಲ್ಲ, ಆದರೂ ಹೇಳಿದ್ದು. ಅಂದರೆ ಏನು ಕೇಳಿದರೆ ತಿನ್ನುವ ಬಯಕೆ ಎಲ್ರಿಗೂ ಇರ್ತದೆ. ಅದಕ್ಕೋಸ್ಕರ ಏನು ಕೇಳಿದರೆ ಹಣ್ಣುಗಳನ್ನು ಕೊಟ್ಟಿದ್ದಾರೆ. ಯಾವ ಫುಡ್ಡು ತಗೊಳ್ಬೇಕು, ಯಾವ್ಯಾವುದು ಜಂಕ್ ಫುಡ್ಡು ತಗೊಳ್ಳೋದಿಲ್ಲ. ಅದು ಫಲ ಎನ್ನುವಂಥದ್ದು ಒಳ್ಳೆಯ ರುಚಿಕರ ಇರಬೇಕು ಅಂತ ಅದಕ್ಕಂತಹ ಎರಡೆರಡು ಹಣ್ಣುಗಳನ್ನು ಕೊಟ್ಟಿದ್ದಾರೆ. ಅದು ತುಂಬ ಕೊಡಲಿಕ್ಕೆ ಹೋಗಲಿಲ್ಲ, ತಿಂದರೆ ಮತ್ತೆ ಅಜೀರ್ಣ ಆದರೆ ಕಷ್ಟ ಅಂತ. ಹಾಗಾದರೆ ಏನು ಕೇಳಿದರೆ ಹಣ್ಣು ಕೊಟ್ಟ ಉದ್ದೇಶ ಆಹಾರ. ನೋಡಿ, ಇವತ್ತು ನಾವು ತಿಂತಾ ಇದ್ದೇವೆ ಏನಾದರೂ ಉದ್ಯೋಗ ಮಾಡಿ ಅಂತ ಹೇಳಿದರೆ ಅದಕ್ಕೆ ಕಾರಣ ಏನು ಕೇಳಿದರೆ ಮೊದಲಿದ್ದು ಆಹಾರ ನೀವೇ. ನೀವು ಅವತ್ತು ಪೆಟ್ಟು ಕೊಟ್ಟು ತಿದ್ದದೆ ಅಥವಾ ಏನಾದರೂ ಒಂದು ಉಪಕಾರ ಮಾಡದೇ ಇರ್ತಿದ್ರೆ ನಾವು ಇವತ್ತು ಈ ಸ್ಟೇಜಲ್ಲಿ ಇರ್ತಾ ಇರಲಿಲ್ಲ. ನೀವು ಏನೋ ಮೋಹದಿಂದಲೋ ಅತ್ಯಧಿಕವಾದ ಪ್ರೀತಿಯಿಂದಲೋ ಹೋಗಲಿ ಸಾಯಲಿ ಅಂತ ಬಿಡ್ತಾ ಇದ್ದರೆ, ತಿದ್ದದೇ ಇದ್ದರೆ ಇವತ್ತು ಪ್ರತಿಯೊಬ್ಬರು ಕೂಡ ಒಂದೊಂದು ವಿಗ್ರಹ ಆಗ್ತಾ ಇರಲಿಲ್ಲ. ಆ ವಿಗ್ರಹ ಆಗಬೇಕಾದ್ರೆ ನೀವೆಲ್ಲ ಸೇರಿ ಕೆತ್ತಿದ್ದೀರಿ. ನೀವು ಹೇಳ್ಬೋದು ಟೀಚರ್ಸಿಗೆ ಸರಿ, ನಾವು ನಾನ್ ಟೀಚಿಂಗ್ ನಮಗೇನು ಅಂತ ಕೇಳಬಹುದು. ಒಂದು ತಿಳ್ಕೊಳ್ಳಿ, ಪಾಠ ಅಂತ ಕೇಳಿದರೆ ಕ್ಲಾಸಿನಲ್ಲಿ ಪುಸ್ತಕ ಹಿಡಿದು ಮಾಡಿದ್ದು ಮಾತ್ರ ಪಾಠ ಅಲ್ಲ. ಇಡೀ ಶಾಲೆಗೆ ಬಂದ ನಂತರ ಅಥವಾ ಅವರ ಜೀವನದಲ್ಲಿ ಏನಾದರೂ ಒಂದು ತಿದ್ದಿದ್ರೆ ಅದು ಒಂದು ದೊಡ್ಡ ಪಾಠವೇ. ಒಬ್ಬರು ಅಧ್ಯಾಪಕರು PT ಟೀಚರಿಗೆ ಹೇಳಿದರು, ಖೋ ಖೋ ಆಟ ಆಡಿಸಿದರು, ಇನ್ನೊಬ್ಬರು ಹೇಳಿದರು ಲೈಬ್ರರಿಯಲ್ಲಿ ಪುಸ್ತಕ ಕೊಡ್ತಾ ಇದ್ದರು, ಎಲ್ಲವೂ ಪಾಠವೇ. ಹಾಗಾಗಿ ಯಾವ ಮಕ್ಕಳು ತಪ್ಪು ಮಾಡಿದ್ರು ಅವರು ತಿತ್ತಾ ಇದ್ದರು. ಈಗಿನವರು ಹಾಗೆಲ್ಲ, ಅದು ಅವರ ಸ್ಟೂಡೆಂಟ್, ನಾನು ಯಾಕೆ ಮಾತಾಡಬೇಕು ಅಂತ ಹೇಳ್ತೇವೆ. ಆದರೆ ಆ ಕಾಲದಲ್ಲಿ ಹಾಗೆ ಇರಲಿಲ್ಲ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅಂತ ಪ್ರತಿಯೊಬ್ಬರು ತಿದ್ದಿದ್ದಾರೆ. ಹಾಗಾಗಿ ಅವರನ್ನೂ ಕೂಡ ಈ ವೇದಿಕೆಯಲ್ಲಿ ಅವರು ಗೌರವಿಸಿದ್ದಾರೆ. ಇದು ಅತ್ಯಂತ ಯುಕ್ತವಾದದ್ದು. ಕೊಟ್ಟದ್ದು ಮೆಮಂಟೋ ಯಾವುದು ಕೇಳಿದರೆ ಭಗವದ್ಗೀತೆ. ಏನು ಅದು ಹೇಳುತ್ತದೆ? ನೀವು ನಿಮ್ಮ ಕರ್ತವ್ಯ ಮಾಡಿ ಫಲವನ್ನು ನಾನು ಕೊಡ್ತೇನೆ ಅಂತ ಹೇಳಿದ ಭಗವಂತ ಆ ಸಂದೇಶವನ್ನು ಬಿತ್ತಲಿಕ್ಕೋಸ್ಕರ ಅದೇ ಭಗವದ್ಗೀತೆಯ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನು ಕೇಳಿದರೆ, ಈ ಪ್ರಾಯ ಆದ ನಂತರ ರಿಟೈರ್ಡ್ ಅಂತ ಹೇಳ್ತೀರಿ. ಯಾಕೆ ರಿಟೈರ್ಡ್ ಅಂತ ಗೊತ್ತುಂಟಾ? 60 ವರ್ಷಕ್ಕೋ 50 ವರ್ಷಕ್ಕೋ ರಿಟೈರ್ಡ್ ಆಗಿ ಕಳಿಸಿದರು. ಕಾರಣ ಇಷ್ಟೇ, ನಿಮಗೆ ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ನಡಿಲಿಕ್ಕೆ ಕೊಡುವುದಿಲ್ಲ, ಮತ್ತೆಂತಕ್ಕೆ ಹೋಗಿ ಮನೆಯಲ್ಲಿ ರೆಸ್ಟ್ ಮಾಡಿ ಕೂತ್ಕೊಳ್ಳಿ ಅಂತ. ರೆಸ್ಟ್ ಅಂದರೆ ಏನು? ಅಧ್ಯಾಪಕ ವೃತ್ತಿಯಿಂದ ನಿಮಗೆ ವಿಶ್ರಾಂತಿಯೇ ಹೊರತು ಜೀವನದಿಂದ ಅಲ್ಲ. ಇದು ನೀವು ತಿಳ್ಕೊಳ್ಬೇಕು. ಎಷ್ಟೋ ಜನ ಶಾಲೆಯಿಂದ ಬಿಟ್ಟಾಯಿತು, ಇನ್ನೆಂಥದ್ದು ನಮ್ಮನ್ನು ಯಾರು ಕೇಳ್ತಾರೆ, ನಮಗೆ ಇದ್ರೇನು ಹೋದ್ರೇನು, ಯಾವಾಗ ನಾವು ಹೋಗ್ತೇವೆ ಅಂತ ನೆಗೆಟಿವ್ ಮಾತಾಡಿದರೆ ಮಾತಾಡಬೇಡಿ. ಮತ್ತೇನು ಕೇಳಿದರೆ, ಕೊನೆ ಕಾಲದವರೆಗೂ ಕೂಡ ನಮ್ಮಿಂದ ಸಮಾಜಕ್ಕೆ ಒಳ್ಳೆಯದಾಗುವ ಕೆಲಸಗಳನ್ನು ನಾವು ಮಾಡ್ತಾನೇ ಇರಬೇಕು, ಮಾರ್ಗದರ್ಶನಗಳನ್ನು ಮಾಡಬೇಕು. ಕೊನೆಗೆ ಬೆಡ್ ರೀಡನಾಗಿ ಮಲಗಿದ್ದು ಏಳಲಿಕ್ಕೆ ಆಗದೇ ಇದ್ದರೂ ಕೂಡ ಆಗ ಭಗವಂತನ ನಾಮಸ್ಮರಣೆ ಮಾಡ್ತಾ ಕಾಲವನ್ನು ಕಳಿಬೇಕು. ಅದಕ್ಕೋಸ್ಕರ ಅಂತಹ ಒಂದು ಬೇಜಾರಿದ್ದರೆ ಅದೆಲ್ಲವನ್ನು ಕಳೆಯುವವನು ಯಾರು ಕೇಳಿದರೆ ಕೃಷ್ಣ. ಅದಕ್ಕೋಸ್ಕರ ಕೃಷ್ಣ ತಾನು ಭಗವದ್ಗೀತೆ ಉಪದೇಶವನ್ನು ಕೊಡ್ತಾ ಹೇಳ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಪಾರ್ಥೋ ಧನುರ್ಧರ ಅಂತ. ನೀವು ನಿಮ್ಮ ಯೋಗವನ್ನು ಮಾಡಿ, ನಿಮ್ಮ ಕರ್ತವ್ಯವನ್ನು ಮಾಡಿ, ಆಗ ಖಂಡಿತ ನಿಮಗೆ ಭಗವಂತನ ಅನುಗ್ರಹ ಆಗತ್ತೆ ಎನ್ನುವಂಥದ್ದನ್ನು ಕೊಡುವಂತಹ ಭಗವದ್ಗೀತೆಯ ಪ್ರತಿಕೃತಿಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇದಿಷ್ಟನ್ನೆಲ್ಲ ನೋಡಿದಾಗ ಇದು ಬೇರೆಯವರಿಗೆ ಸ್ಫೂರ್ತಿಯಾಗಬೇಕು. ಏನು ಕೇಳಿದರೆ ಒಂದು ಚಿಕ್ಕ ಘಟನೆ ಹೇಳ್ತೇನೆ. ಮಣಿಪಾಲದಲ್ಲಿ MITಯಲ್ಲಿ ಅಧ್ಯಾಪಕರೆಲ್ಲ ಇದ್ದರು. ಈ ಅಧ್ಯಾಪಕ ಪೋಸ್ಟಿಗೆ ಯಾರಾದರೂ ಬರ್ತಾರಾ ಕೇಳಿದರೆ ಯಾರೂ ಪಕ್ಕ ಬರೋದೇ ಇಲ್ಲ ಟೀಚಿಂಗ್ ಪೋಸ್ಟಿಗೆ. ಯಾಕೆ ಕೇಳಿದರೆ ಎಲ್ಲ ಸಾಫ್ಟ್ವೇರ್. ನಿಮ್ಗೆ ಗೊತ್ತಿರ್ಬೋದು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಎಷ್ಟು ತಾನು ತಿಂಗಳಲ್ಲಿ ದುಡಿತಾನ ಅಷ್ಟು ಒಬ್ಬ ಅಧ್ಯಾಪಕ ದುಡಿಯೋದಿಲ್ಲ. ಈ MITಯಲ್ಲಿ ಲೆಕ್ಚರ್ಸಿಗೆ ಹೆಚ್ಚಂದರೆ 80,000 90,000 ಇರ್ಬೋದು. ಸಾಫ್ಟ್ವೇರ್ ಹತ್ರ ಕೇಳಿ, ಅವನ ಪ್ಯಾಕೇಜ್ ಮಾತಾಡ್ತಾನೆ. ಹಾಗಾಗಿ ಎಲ್ಲರೂ ಕೂಡ ಅದಕ್ಕೆ ಹೋಗ್ತಾರೆ ಹೊರತು ಈ ಅಧ್ಯಾಪಕ ವೃತ್ತಿಗೆ ಬರೋದಿಲ್ಲ. ಆಗ ನಿಜವಾಗಿ ಆಲೋಚನೆ ಮಾಡಿ, ಒಬ್ಬ ಅಧ್ಯಾಪಕ ತಾನು ತೆಕೊಂಡು ಹೇಳ್ತಾನೆ, ನನಗೆ ಹಣ ಒಂದೇ ಮುಖ್ಯ ಅಲ್ಲ, ಇಷ್ಟು ಜನ ಎಷ್ಟು ದುಡಿತಾರಲ್ಲ ಅದು ತಾನೇ ದುಡಿದಷ್ಟು ಹಣ ಅಂತ. ಇವತ್ತು ಯಾವುದು ಹಣ ಅಂದರೆ ಲಿಕ್ವಿಡ್ ಕ್ಯಾಶ್ ಅಲ್ಲ. ಇವತ್ತು ಇಲ್ಲಿ ಇಷ್ಟು ಅಭಿಮಾನದಿಂದ ಎಲ್ಲರೂ ಬಂದಿದ್ದೀರಲ್ಲ, ಈ ಹಣದ ಎದುರು ಆ ಹಣ ಏನೂ ಅಲ್ಲ. ನೀವು ನೋಡಿಬೇಕಾದ್ರೆ ಸಾಫ್ಟ್ವೇರ್ ಹಾರ್ಡ್ವೇರ್ ಅಂತ ಇಟ್ಟುಕೊಂಡು ಆಫೀಸಲ್ಲಿ ಉದ್ಯೋಗ ಮಾಡ್ಬೋದು, ಅವನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಕೋಟಿ ಅಂತ ಉಂಟು, ಏನೂ ಉಪಯೋಗ ಇಲ್ಲ. ಯಾಕೆ ಕೇಳಿದರೆ ಅವನ ಆಫೀಸರ್ಸು ಕೂಡ ಅವನನ್ನು ಹೆಚ್ಚು ಪರಿಗಣನೆ ಮಾಡೋದಿಲ್ಲ. ಏನು ಮರೆ ಬರ್ತಾನೆ, ನಮ್ಮಲ್ಲಿದ್ದ ಈ 2 ವರ್ಷ ಇಲ್ಲಿದ್ದ, ಆಮೇಲೆ ಇನ್ಕ್ರಿಮೆಂಟ್ ಸಿಗ್ತದೆ ಅಂತ ಇನ್ನೊಂದಕ್ಕೆ ಹರಿದ, ಅಲ್ಲಿಂದ ಹರಿದ. ಇಲ್ಲಿದ್ದ ಯಾವ ಅಧ್ಯಾಪಕರು ಹೀಗೆ ಹಾರಿದವರು ಇಲ್ಲ. ಮತ್ತೇನು ಕೇಳಿದರೆ ಆ ಕಾಲದಲ್ಲಿ ಒಂದು ಸಂಸ್ಥೆಗೆ ಸೇರಿದರೆ ಅಲ್ಲೇ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದವರೇ ಇರೋದು. ಹಾಗಾದರೆ ನಿಜವಾದ ಸಂಪತ್ತು ಯಾವುದು ಕೇಳಿದರೆ ಲಿಕ್ವಿಡ್ ಕ್ಯಾಶ್ ಮಾತ್ರ ಅಲ್ಲ, ಇದೆಲ್ಲವೂ ಸಂಪತ್ತೇ.
ನಿಮ್ಮ ಬಗ್ಗೆ ಇರುವ ಅಭಿಮಾನ ಉಂಟು ನೋಡಿ, ಇದರ ಎದುರುಗಡೆ ಆ ಹಣ ಏನೂ ಅಲ್ಲ. ಹಾಗಾಗಿ ನೀವು ಕೂಡ ಅಷ್ಟೇ, ಆಯಿತು ಸನ್ಮಾನ ಮುಗಿಯಿತು, ಆ ಬ್ಯಾಚಿನವರ ಕರ್ತವ್ಯ ಮುಗಿಯಿತು ಅಂತ ಅಧ್ಯಾಪಕರೆಲ್ಲ ಹೋಗೋದಲ್ಲ. ಮತ್ತೇನು ಕೇಳಿದರೆ ಇನ್ನು ಮುಂದೆ ಕೂಡ ಈ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡಬೇಕು. ಹಾಗಾಗಿ ಕೊನೆವರೆಗೂ ಕೂಡ ಈ ಶಾಲೆ ಇರ್ಬೋದು, ಶಾಲೆಯಲ್ಲಿ ಓದಿದ ಮಕ್ಕಳಿರ್ಬೋದು, ಇದು ಮಾತ್ರ ಅಲ್ಲ, ಇಡೀ ಊರಿನಲ್ಲಿರುವ ಪ್ರಜೆಗಳಿಗೆ ಮಾರ್ಗದರ್ಶನ ಮಾಡೋದು ವಯಸ್ಸಾದವರ ಕರ್ತವ್ಯ. ಇವತ್ತು ನಾವು ಎಲ್ಲ ಕಡೆ ಸಭೆ ಅಂತ ಹೇಳ್ತೇವೆ. ನಿಜವಾಗಿ ಕನ್ನಡದಲ್ಲಿ ಸಭಿಕರೆ ಅಂತ ಕರೀತಾರೆ. ನಿಜವಾಗಿ ಸಭಿಕರು ಅಂತ ಶಬ್ದ ಕೊಡುವುದೇ ಇಲ್ಲ, ಸಭ್ಯರು ಅಂತ ಕರಿಬೇಕು. ಹಾಗಾದರೆ ಈ ಸಭೆ ಅಂತ ಯಾವಾಗ ಬರ್ತದೆ ಅಂತ ಕೇಳಿದರೆ, ಯತ್ರ ವೃದ್ಧಾಹ, ವೃದ್ಧರಿದ್ದರೆ ಅದು ಸಭೆ ಅಂತೆ, ಇಲ್ಲದಿದ್ದರೆ ಅದು ಸಭೆ ಅಲ್ಲ. ನಾವು ಇವತ್ತೆಲ್ಲ ಕಡೆ ಹೇಳ್ತೇವೆ ಪ್ರವಚನಗಳಿಗೆಲ್ಲ ಹೋಗುವಾಗ ಯಂಗ್ಸ್ಟಾರ್ ಬರೋದಿಲ್ಲ ಅಂತ. ಆದರೆ ನಿಜವಾಗಿ ಸಭೆಗೆ ಯಾರಿರಬೇಕು ಕೇಳಿದರೆ ಪ್ರಾಯ ಆದವರು ಇರಬೇಕು, ಜ್ಞಾನವೃದ್ಧರು ವಯೋವೃದ್ಧರೂ ಆಗಿರಬೇಕು. ಹಾಗಾಗಿ ಅಂತಹ ಅಧ್ಯಾಪಕರ ವೃಂದ ಇವತ್ತು ಈ ಸಂಸ್ಥೆಗೆ ಇತ್ತು ಅಂತಾದರೆ ಇದಕ್ಕಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ. ಆದ್ದರಿಂದ ಇದು ಸ್ಫೂರ್ತಿಯಾಗಬೇಕು ಮಕ್ಕಳಿಗೆಲ್ಲ. ನಾನು ಕೇಳಿದೆ ಬೇರೆ ಮಕ್ಕಳು ಬರಲಿಲ್ವಾ ಅಂತ. ಯಾಕೆ ಕೇಳಿದರೆ ಇವತ್ತು ಎಲ್ಲ ಜಾಬ್ ಅಪಾರ್ಚುನಿಟಿ ನೋಡ್ತೀರಿ ನೀವು. ನೋಡಿ, ನಾನು ತುಂಬ ವಿದ್ಯಾರ್ಥಿಗಳನ್ನು ಕೇಳಿದ್ದೇನೆ, ಏನು ನೀನು ಯಾಕೆ ಆ ಸಬ್ಜೆಕ್ಟ್ ತಗೊಂಡೋದು ಕೇಳಿದರೆ ಅವ ಏನು ಹೇಳ್ತಾನೆ ಗೊತ್ತಾ, ನಾನು ಮೆಕ್ಯಾನಿಕಲ್ ಇಂಜಿನಿಯರ್, ನಾನು ಇನ್ನೊಂದು ಡಾಕ್ಟರ್ MBBS. ಯಾಕೆ ಅಂತ ಕೇಳಿದರೆ ಆತ ಏನು ಹೇಳ್ತಾನೆ ಗೊತ್ತಾ, ನನ್ನ ಅಜ್ಜನದೊಂದು ಹಾಸ್ಪಿಟಲ್ ಉಂಟು, ಅದು ನಡೆಸಲಿಕ್ಕೋಸ್ಕರ ನಾನು ಓದಬೇಕಾಗತ್ತೆ ಅಂತ. ಇನ್ನೊಬ್ಬ ಹೇಳ್ತಾನೆ ಅದಕ್ಕೆ ಸ್ಕೋಪ್ ಉಂಟು, ಅದಕ್ಕೋಸ್ಕರ ಹೋಗ್ತಾನೆ ಅಂತ. ಇವತ್ತು ಎಲ್ಲ ಕೂಡ ಅಷ್ಟೇ ಸ್ಕೋಪ್ ಅಂತ ಹೇಳ್ತಾರೆ. ನಿಜವಾಗಿ ನೀವು ಹೇಳಬೇಕು ಸ್ಕೋಪ್ ಅಂದರೆ ಅಂತ ಹೇಳಿ. ಸ್ಕೋಪ್ ಅಂದರೆ ಏನು ಹೇಳಿ? ಹಣ ಬರ್ತದೆ ಅಷ್ಟೇ. ಎವರ್ ಗ್ರೀನ್ ಫೀಲ್ಡ್. CA ಓದ್ತೇನೆ, ಯಾಕೆ CA ಓದೋದು ಕೇಳಿದರೆ ಅದರಲ್ಲಿ ತುಂಬ ಹಣ ಮಾಡ್ಬೋದು, ಮತ್ತು ಇದೆಲ್ಲ ಔಟ್ಡೇಟೆಡ್ ಆಗುತ್ತೆ ಅಂತ. ಅಲ್ಲ, ಯಾವತ್ತೂ ಕೂಡ ಹಣ ಒಂದೇ ಜೀವನ ಅಲ್ಲ. ಇವತ್ತು ಎಲ್ಲರೂ ಏನಾಗಬೇಕು ಹೇಳಿದರೆ ಒಬ್ಬ ಅಧ್ಯಾಪಕನಾಗಬೇಕು ಅಂತ ಹೇಳುವವರು ಬೆರಳೆಣಿಕೆ. ಅಂಥವರು ಇದನ್ನು ನೋಡಿ ಕಲಿಬೇಕು, ಅವರು ಅನುಭವಿಸಬೇಕು. ಏನು, ಒಬ್ಬ ಅಧ್ಯಾಪಕನಾದರೆ ಅವನಿಗೆ ಎಷ್ಟು ಗೌರವ ಸಿಗ್ತದೆ ಇವತ್ತು ಸಮಾಜದಲ್ಲಿ, ಅಷ್ಟು ಗೌರವ ಬೇರೆ ಯಾವ ಜಾಬಿಗೆ ಹೋದರೂ ಸಿಕ್ಕೋದಿಲ್ಲ. ಆದ್ದರಿಂದ ಆಲೋಚನೆ ಮಾಡಿ, ನಾವೆಲ್ಲ ಅಧ್ಯಾಪಕರಾಗಬೇಕು ಅಂತಾದರೆ ಇಂತಹ ಕಾರ್ಯಕ್ರಮದ ವೈಭವವನ್ನು ಮಾಡಲೇಬೇಕು. ಹಾಗಾಗಿ ಈ ಬ್ಯಾಚಿನವರು ಏನು ಮಾಡಿದ್ದೀರಲ್ಲ ಇದು ಸಾರ್ಥಕ ಅಂತ. ಯಾಕೆ ಸಾರ್ಥಕ ಅಂದರೆ ಅಧ್ಯಾಪಕರ ಮನಸ್ಸಿನಲ್ಲಿ ಒಂದು ಸಾರ್ಥಕ್ಯ ಬಂತು. ಆಗಲಿ ಇಷ್ಟೆಲ್ಲ ದೊಡ್ಡ ಜನ ಆಗಿದ್ದಾರಲ್ಲ ಅಂತ. ಯಾಕೆ ಹೇಳಿದರೆ ಸಂಪರ್ಕವೇ ಇರೋದಿಲ್ಲ, ಎಲ್ಲಿಯೋ ಇರ್ತೀರಿ, ಇವತ್ತು ಎಲ್ಲ ಸೇರಿದ್ದೀರಿ. ಹಾಗಾಗಿ ಈ ಕೊಟ್ಟ ಹಾರ ತುರಾಯಿ ಎಲ್ಲ ಸೆಕೆಂಡ್, ಮತ್ತೇನು ಫಸ್ಟ್ ಕೇಳಿದರೆ ಇಷ್ಟು ಜನ ಸೇರಿದ್ದೀರಿ ಎನ್ನುವುದೇ ಅದು ದೊಡ್ಡ ಧನ್ಯತಾ ಭಾವ, ಹೌದಾ ಅಲ್ವಾ? ಹಾಗಾಗಿ ಅಂತಹ ಧನ್ಯತೆ ಕೊಟ್ಟದ್ದು ಯಾರು ಕೇಳಿದರೆ ಭಗವಂತ. ಹಾಗಾಗಿ ಅಂತಹ ಭಗವಂತನಿಗೆ ಸಂಬಂಧಪಟ್ಟ ಜಾಗ ಇದು ಅಂತ ಈ ಸಂಸ್ಥೆಯವರು ನೆನಪಿಟ್ಟುಕೊಂಡಿದ್ದಾರೆ. ಆದರೆ ಅವರು ಮಾತ್ರ ಅಲ್ಲ, ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು. ಯಾಕೆ ಗೊತ್ತಾ, ಈ ಭೂಮಿ ನೆಲದಲ್ಲಿ ಮುಳುಗಿ ಹೋಗಿತ್ತಂತೆ ನೀರಿನಲ್ಲಿ. ಆಗ ವರಾಹ ದೇವರು ಬಂದು ಅದನ್ನು ಎತ್ತಿದ್ದು. ಹಾಗಾದರೆ ಎಲ್ಲ ಜಾಗವು ದೇವರದ್ದೇ. ಹಾಗಾದರೆ ದೇವರ ಜಾಗಕ್ಕೆ ದೇವರನ್ನು ನೆನಪಿಸಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಮುಂದಿನ ಪರ್ಯಾಯ ಇರುವುದೇ ಶಿರೂರು ಮಠದ ಪರ್ಯಾಯ. ಆ ಪರ್ಯಾಯ ಕಾಲದಲ್ಲಿ ತಾವೆಲ್ಲ ಬರಬೇಕು, ಕೃಷ್ಣದೇವರ ಸೇವೆ ಮಾಡಬೇಕು. ಆ ಸೇವೆ ಅಂತ ಹೇಳಿದ ಕೂಡಲೇ ಹಣ ಮಾತ್ರ ಅಂತ ಅಲ್ಲಿ ಆಲೋಚನೆ ಮಾಡಬೇಡಿ. ನೀವು ಬಂದವರು ಬಂದ ಅತಿಥಿಗಳಿಗೆ, ಬಂದ ಯಾರಾದರೂ ಟೂರಿಸಮ್ ಅಥವಾ ಯಾರಾದರೂ ಅತಿಥಿಗಳಿದ್ದರೆ ಅವರನ್ನು ಚಂದ ಮಾತಾಡಿ, ಊಟ ಆಗಲಿಲ್ವಾ, ಬಾಯಾರಿಕೆ ಆಗಲಿಲ್ಲ, ಬನ್ನಿ ಅಂತ ಕರ್ಕೊಂಡು ಹೋದರೆ ಸಾಕು, ಅದು ದೊಡ್ಡ ಅತಿಥಿ ಸತ್ಕಾರವೇ. ಅದು ಬಿಟ್ಟು ನೀವೆಂತ ಹೇಳ್ತೀರಿ, ಎಂಕ್ಲು ಮಠಕ್ಕೆ ಪೋಯ ಮಾರೆ ಏರ್ಲ ಕೇಳಣ ಹೇಳ್ಜಿ ಮಾರೆ, ಎಂಕ್ಲು ಒಂಜಿ ನೀರ್ಲ ಕೊರ್ಪೂಜೆ ಅಂತ ಯಾರು ಕೇಳಬೇಕು ಹೇಳಿ? ನಾನು ಒಬ್ಬನೇ ಕೇಳಬೇಕು. ಮಠದ ದಿವಾಣರು ಅವರು ಮಾತಾಡ್ಲಿಲ್ಲ, ಅದು ನಮ್ಮಿಂದ ಸಾಧ್ಯ ಉಂಟಾ? ಹಾಗಾದರೆ ಯಾರು ಮಾಡಬೇಕು, ಯಾರು ಸುಧಾರಿಸಬೇಕು ಕೇಳಿದರೆ ನೀವೇ ಎಲ್ಲ ಕೃಷ್ಣ ಭಕ್ತರಾಗಿ ಬಂದುಕೊಂಡು ಆ ಸೇವೆಯನ್ನು ಮಾಡಬೇಕು ಅಂತ ಈ ವೇದಿಕೆಯ ಮೂಲಕ ಹೇಳ್ತಾ, ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಗವಂತ ಅನುಗ್ರಹ ಮಾಡಿದ, ಅದು ನಿಮ್ಮೆಲ್ಲರ ಮೂಲಕ ಮಾಡಿಸಿದ ಈ ಕಾರ್ಯಕ್ರಮದಿಂದ ಧನ್ಯರು ನಾವು ಎನ್ನುವ ಭಾವ ನಮಗೆ ಬೆಳೆದಿದೆ. ಹಾಗಾಗಿ ಇದೆಲ್ಲ ಕಾರ್ಯಕ್ರಮಗಳನ್ನು ಕೃಷ್ಣನಿಗೆ ಅರ್ಪಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಎರಡು ಅರ್ಥದಲ್ಲಿ ನಮಗೆ ಇವತ್ತು ಸಾರ್ಥಕ ಆಗಿರತಕ್ಕಂತಹ ಅತಿಥಿಗಳು ಸಿಕ್ಕಿದ್ದಾರೆ. ಒಂದು, ಈ ನಮ್ಮ ಸಂಸ್ಥೆ ಮತ್ತು ಶಿರೂರು ಮಠಕ್ಕೊಂದು ಸಂಬಂಧ. ಎರಡನೇದಾಗಿ ಡಾಕ್ಟರ್ ಉದಯಕುಮಾರ ಸರಳತಾಯರು ಕೂಡ ಒಂದು 10-12 ವರ್ಷಗಳ ಕಾಲ ಆಯುರ್ವೇದ ಕಾಲೇಜಲ್ಲಿ ಅಧ್ಯಾಪನ ವೃತ್ತಿಯನ್ನು ಮಾಡಿದವರು. ಆದ್ದರಿಂದ ಆ ಗುರುತ್ವ ಅನ್ನುವಂಥದ್ದು ಅವರಲ್ಲೂ ಕೂಡ ಇದೆ. ಮತ್ತು ಶಿಷ್ಯರಲ್ಲಿ ಯಾವ ರೀತಿಯ ಮನೋಭಾವ ಅಥವಾ ಮನೋವಿಕೃತಿ ಇದೆಲ್ಲ ಯಾವ ರೀತಿ ಬರುವಂಥದ್ದಿದೆ ಅನ್ನುವಂಥದ್ದನ್ನು ಅವರು ಕೂಡ ಅನುಭವಿಸಿದ್ದಾರೆ. ಆದ್ದರಿಂದ
ತಮ್ಮ ಮನಸ್ಸಿನ ಅಂಬೋಣಕ್ಕೆ ಮತ್ತು ತಮ್ಮ ಶುಭ ಆಶಯಕ್ಕೆ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮಿಂದ ಗುರುವಂದನೆಯನ್ನು ಸ್ವೀಕರಿಸಿರತಕ್ಕಂತಹ ಗುರುಗಳ ಪೈಕಿ ಮುಖ್ಯ ಗುರುಗಳು, ಮುಖ್ಯೋಪಾಧ್ಯಾಯರು ಶ್ರೀ ಚಂದ್ರಯ್ಯಾಚಾರ್ಯರು ತಮ್ಮ ಮನದ ನುಡಿಯನ್ನು ನಮ್ಮ ಮುಂದೆ ಇಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ನಾವು ಕಲಿಸಿದ ಎಷ್ಟನೇ ಬ್ಯಾಚ್ 2000 ಇಸ್ವಿಯ ಬ್ಯಾಚಿನ ವಿದ್ಯಾರ್ಥಿಗಳೇ, ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮನ್ನು ಗೌರವಿಸಿದ್ದೀರಿ. ಈ ಶಾಲೆ ಡಾಕ್ಟರ್ ಮಾಧವ್ ಪೈ ಯವರಿದ್ದ 1964ರಲ್ಲಿ ಸ್ಥಾಪಿಸಲ್ಪಟ್ಟದ್ದು. ಆ ಸಂದರ್ಭದಲ್ಲಿ ನನ್ನ ಗುರುಗಳಾದ ಶ್ರೀ ಪಿ ನಾರಾಯಣ ನಾಯ್ಕರು ಮುಖ್ಯೋಪಾಧ್ಯಾಯರಾಗಿದ್ದರು. ಆ ಸಂದರ್ಭದಲ್ಲಿ ಒಂದೇ ಒಂದು ಸೆಕ್ಷನ್ 8 ಕ್ರಮೇಣವಾಗಿ ಅದು ಎಷ್ಟು ಬೆಳೆದು ಬಂದಿತ್ತು ಅಂತ ಹೇಳಿದರೆ, 8ನಲ್ಲಿ 5 ವಿಭಾಗ, 9ನಲ್ಲಿ 4 ವಿಭಾಗ, 10ನಲ್ಲಿ 3 ವಿಭಾಗ ಹೊಂದಿದ ಬೃಹತ್ ಶಾಲೆಯಾಗಿ ಬೆಳೆಯಿತು. ಇಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಅಧ್ಯಾಪಕರು ನೀಡುತ್ತಿದ್ದರು. ಗುಣಮಟ್ಟದ ಶಿಕ್ಷಣ ಅಂದರೆ ಏನು? ಬದುಕಿನ ಎಲ್ಲ ಆಯಾಮಗಳಲ್ಲಿಯೂ ಕೂಡ ಮನುಷ್ಯನ ವ್ಯಕ್ತಿತ್ವವನ್ನು ಮೇಲ್ದರ್ಜೆಗೆ ಏರಿಸುವಂಥ ಶಿಕ್ಷಣ ವಿದ್ಯಾರ್ಥಿಗಳಿಗೆ ದೊರೆಯುತ್ತಿತ್ತು. ಕ್ರಮೇಣವಾಗಿ ಇಂಗ್ಲಿಷ್ನ ವ್ಯಾಮೋಹ ಹೆತ್ತವರ ಒಂದು ಮನಸ್ಸು ಕನ್ನಡ ಮಾಧ್ಯಮದ ಶಿಕ್ಷಣಕ್ಕಿಂತಲೂ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಒಳ್ಳೆಯದು ಎಂಬ ಭಾವನೆ ಬಂದದ್ದರಿಂದ ನಮ್ಮಲ್ಲಿ ಕೂಡ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲಿಕ್ಕೆ ನಾವು ಶುರು ಮಾಡಿದ್ದು. ಅಲ್ಲಿ ನಾವು ಕನ್ನಡ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ದಾರೆ ಎರೆಯುತ್ತಿದ್ದೆವು. ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಎಷ್ಟು ಆಗ್ತದ ಅಂತ ನನಗೆ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಅಂತೂ ನೀವೆಲ್ಲ ಸೇರಿ ನಮ್ಮನ್ನು ತುಂಬ ಹೃದಯದಿಂದ ಗೌರವಿಸಿದ್ದೀರಿ. ಅದಕ್ಕೆ ನಾವು ತುಂಬ ಕೃತಜ್ಞತೆಯಿಂದ ನಿಮ್ಮನ್ನು ಅಭಿನಂದಿಸ್ತೇವೆ. ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಇಚ್ಛಿಸುವುದಿಲ್ಲ. ಒಂದನೇದಾಗಿ ನಾವು ಮಾತನಾಡಲಿಕ್ಕೂ ಆಗೋದಿಲ್ಲ. ಈಗ ಆವಾಗ ಬೆಳಿಗ್ಗೆ 9:45 ಬಂದರೆ ನಾನು ಪುಸ್ತಕ ನೋಡ್ತಿರಲಿಲ್ಲ. ಕೊನೆಯ ಪೀರಿಯಡ್ನ ತನಕವೂ ನಾನು ಮತ್ತು ಶ್ರೀನಿವಾಸ್ ನಾಯ್ಕರಿಗೆ ಪುಸ್ತಕ ನೋಡುವ ಹವ್ಯಾಸ ಇರಲಿಲ್ಲ. ಪುಸ್ತಕವೇ ಬೇಡ ನಮಗೆ, ಆ ನಿಟ್ಟಿನಲ್ಲಿ ಪಾಠ ಮಾಡಿದವರು. ಈಗ ವಯೋಸಹಜ ಮರೆವು ಜಾಸ್ತಿ. ಆದ್ದರಿಂದ ನಾವು ಎಣಿಸಿದ ಭಾವನೆಗಳೆಲ್ಲ ಮಾತಿನ ರೂಪದಲ್ಲಿ ಬರುವುದಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ನನಗೆ ಕರೆದು ಒಂದೆರಡು ಮಾತು ಆಡಿ ಅಂತ ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ನಿಮಗೆಲ್ಲ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮಿಂದ ಸನ್ಮಾನವನ್ನು, ಗುರುವಂದನೆಯನ್ನು ಸ್ವೀಕರಿಸಿ ನಮ್ಮನ್ನು ಮತ್ತಷ್ಟು ಒಂದಷ್ಟು ಸಾತ್ವಿಕದ ಕಡೆಗೆ ತೆರಳಲಿಕ್ಕೆ ಬೇಕಾದಂತಹ ಉತ್ತೇಜಕ ನುಡಿಯನ್ನು ನುಡಿದ ನಮ್ಮ ಮುಖ್ಯ ಗುರುಗಳು, ಆವತ್ತಿನ ದಿನಗಳಲ್ಲಿ ಮುಖ್ಯ ಗುರುಗಳಾಗಿದ್ದುಕೊಂಡು ನಮ್ಮನ್ನು ತೀಡಿದ ಶ್ರೀ ಚಂದ್ರಯ್ಯಾಚಾರ್ಯರಿಗೆ ನಾವು ಹೃದಯ ತುಂಬಿ ಧನ್ಯವಾದವನ್ನು ಸಮರ್ಪಿಸೋಣ. ಆತ್ಮೀಯರೇ, ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತಹ ಡಾಕ್ಟರ್ ಉದಯಕುಮಾರ ಸರಳತಾಯರು ಅವರ ಶಿರೂರು ಮಠದ ಶಾಖಾ ಮಠದಲ್ಲಿ ಇವತ್ತು ಅಷ್ಟಮಂಗಲ ಪ್ರಶ್ನೆ ಅದರ ಮಧ್ಯದಲ್ಲಿ ಬಂದಿದ್ದಾರೆ ಬಿಡುವು ಮಾಡಿಕೊಂಡು.
ಆದರೆ ಆ ಪ್ರಶ್ನೆಯನ್ನು ಮುಚ್ಚಬೇಕಿದ್ರೆ, ಆ ಪ್ರಶ್ನೆಯನ್ನು ಮುಗಿಸಬೇಕಿದ್ರೆ ಇವರು ತೆರಳಲೇಬೇಕಾದಂತಹ ಅನಿವಾರ್ಯತೆ ಇದೆ. ಆದ್ದರಿಂದ ಸಭೆಯಿಂದ ಅವರನ್ನು ವಿದಾಯ ಮಾಡ್ತಾ ಇದ್ದೇವೆ. ಅವರನ್ನು ಬೀಳ್ಕೊಡ್ಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳಲ್ಲಿ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಅರುಣಾಚಲ ಹೆಗಡೆಯವರು ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಶ್ರೀ ಉದಯಕುಮಾರ ಸರಳತಾಯರಿಗೆ ಪೇಟವನ್ನು ತುಡಿಸಿ, ಶಾಲನ್ನು ಹಾಕಿ, ಮಾಲೆಯನ್ನು ಹಾಕಿ ಕಾರ್ಯಕ್ರಮದ ಯಶಸ್ಸು, ಗುರುಗಳ ಮಹತ್ವ, ಶಿಷ್ಯರ ಕರ್ತವ್ಯ, ಗುರು ಶಿಷ್ಯರ ಬಾಂಧವ್ಯ, ಈ ಎಲ್ಲ ಸಂಗತಿಗಳ ಕುರಿತಾಗಿ ಬಹಳ ಅಚ್ಚುಕಟ್ಟಾಗಿ ತಮಗೆ ಕೊಟ್ಟಂಥ ಸಮಯದಲ್ಲಿ ನಮ್ಮ ಮುಂದೆ ಅದನ್ನು ಇಟ್ಟು ಅತಿಥಿಗಳ ಶುಭ ನುಡಿಯನ್ನು ನುಡಿದು ಶುಭ ಆಶಿಸಿದ ಶ್ರೀ ಡಾಕ್ಟರ್ ಉದಯಕುಮಾರ ಸರಳತಾಯ ಇವರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾಗಿದ್ದೇವೆ. ಇನ್ನು ಕೆಲವೇ ತಿಂಗಳಿನ ನಂತರ ಶಿರೂರು ಮಠದ ಪರ್ಯಾಯ ಉಡುಪಿ ಕೃಷ್ಣ ಮಠದಲ್ಲಿ ಸರ್ವಜ್ಞ ಪೀಠವನ್ನು ಪರಮಪೂಜ್ಯ ಶ್ರೀಪಾದಂಗಳವರು, ವೇದವರ್ಧನ ಶ್ರೀಪಾದಂಗಳವರು ಆ ಪೀಠವನ್ನು ಅಲಂಕರಿಸಲಿಕ್ಕಿದ್ದಾರೆ. ಆವಾಗ ನಮ್ಮ ಈ ಸಂಸ್ಥೆಯ ವತಿಯಿಂದಲೂ ಕೂಡ ವಿಶೇಷ ಆಗಿರತಕ್ಕಂತಹ ಸೇವೆ ಅವರು ಹೇಳಿದ ಹಾಗೆ ನಡೆಸುವಂತಾಗಲಿ ಅಂತ ಹೇಳ್ತಾ ಅವರಿಗೆ ಧನ್ಯವಾದವನ್ನು ಸಮರ್ಪಿಸಲಿದ್ದೇವೆ. ಆತ್ಮೀಯರೇ, ಇಲ್ಲಿ ನೆರೆದಂತಹ ಅನೇಕ ವಿದ್ಯಾರ್ಥಿಗಳ ಆಶಯದಂತೆ ಮತ್ತೋರ್ವ ಗುರುಗಳು ಈಗ ತಮ್ಮ ಆಂತರ್ಯದ ನುಡಿಯನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಶ್ರೀ ವಾಸುದೇವ ಪ್ರಭುಗಳು. ಇವತ್ತಿನ ಮೆಲ್ಲ ಮಾಡು 99 2 ಚೂರು ಜೋರು 99-2000 ಇಸ್ವಿಯ SLC ಬ್ಯಾಚಿನ ತಾವು ಏರ್ಪಡಿಸಿದಂತಹ ಈ ಒಂದು ಗುರುವಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಸೊಸೈಟಿಯ ಅಧ್ಯಕ್ಷರಾಗಿರುವಂತಹ ಅರುಣಾಚಲ ಹೆಗ್ಡೆಯವರೇ, ಹಾಗೆ ಆಗಮಿಸಿದಂತಹ ಎಲ್ಲ ಸಹೋದ್ಯೋಗಿ ಬಂಧುಗಳೇ, ಹಾಗೂ 99-2000 ಇಸ್ವಿಯ ಎಲ್ಲ ಪ್ರೀತಿಯ ಮಿತ್ರರೇ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ 1999-2000 ಈಗ 25, ಸುಮಾರು ಒಂದು 25 ವರ್ಷ. ಶಾಲೆಗೆ SLC ಬಿಡುವಾಗ ನಿಮಗೊಂದು 15 ವರ್ಷ, ಒಟ್ಟು ಟೋಟಲಿ 40 ವರ್ಷ ಲೆಕ್ಕ ಹಾಕ್ಬೋದು. ಈಗ ನೀವೆಲ್ಲರೂ 40 ವರ್ಷದಲ್ಲಿ ಇದ್ದೀರಿ, ಹೌದಾ? 40 ವರ್ಷದಲ್ಲಿ ಇರುವುದಂದರೆ ಇದೊಂದು ಜೀವನದ ಕಾಲಘಟ್ಟ. ಯಾಕೆ ಗೊತ್ತುಂಟಾ? ಸುಮಾರು 20-30 ಒಳಗೆ ಮದುವೆ ಆಗ್ತದೆ, ಜಾಬ್, ನಿಲ್ಲಿಕ್ಕೆ ಒಂದು ವ್ಯವಸ್ಥೆ, ಸಣ್ಣ ಪುಟಾಣಿಗಳು ಅವರ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆಯಲ್ಲಿ ಒಂದು ಸುವ್ಯವಸ್ಥೆಯನ್ನು ಕಾಣುವ ಒಂದು ಕುತೂಹಲ, ಆ ಮಟ್ಟವನ್ನು ನಿರೀಕ್ಷಿಸ್ತಾ ಇದ್ದೀರಿ ನೀವೀಗ. ಅಂತಹ ಸಂದರ್ಭದಲ್ಲಿ ಬಹುಶಃ ಈ ಶಾಲೆಯ ಒಂದು ನೆನಪು, ಇಲ್ಲಿ ಕಲಿಸಿದಂತಹ ಎಲ್ಲ ಗುರುಗಳ ಒಡನೆ ಒಂದು ಸಂವಾದ, ಅವನ್ನು ನೋಡಿ ಸಂತೋಷಪಡಿಸುವಂತಹ ಒಂದು ಆಲೋಚನೆ, ಇದೆಲ್ಲ ಒಗ್ಗೂಡಿಸಿಕೊಂಡು ನಿಮ್ಮನ್ನು ಮುನ್ನಡೆಸಿಕೊಂಡಂತಹ ನಮ್ಮ ದೇವೇಂದ್ರ ನಾಯ್ಕ ಅವ ನಿಜವಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ. ಅಲ್ಲ, ಶಾಲೆ ಬಿಟ್ಟು 25 ವರ್ಷ ಆಯಿತು. 25 ವರ್ಷದಲ್ಲಿ ಈ ಅಧ್ಯಾಪಕರನ್ನು, ಶಾಲೆಯನ್ನು ನೋಡುವಂಥ ಒಂದು ಕುತೂಹಲ ಮನಸ್ಸಿನಲ್ಲಿ ನಿಮಗೆ ಮೂಡಿದೆ ಅಲ್ಲ, ಅದಕ್ಕಿಂತ ದೊಡ್ಡ ಸಂತೋಷ ಬೇರೇನಿದೆ ಹೇಳಿ? ಅದು ನಿಮ್ಮ ದೊಡ್ಡ ಒಂದು ಭಾಗ್ಯ ಕೂಡ ಹೌದು. ಶಾಲೆ ಅಂದರೆ ನಿಮ್ಗೆ ಗೊತ್ತುಂಟು, ಒಂದು ತರಗತಿಯಲ್ಲಿ 40-50 ಮಕ್ಕಳಿದ್ದಾರೆ. 40-50 ಮಕ್ಕಳು ಕೂಡ ಒಂದೊಂದು ಥರ. ಒಬ್ಬರಿಗೆ ಒಮ್ಮೆ ಹೇಳಿದರೆ ಸಾಕಾಗ್ತದೆ, ಇನ್ನೊಬ್ಬರಿಗೆ 2 ಸರಿ ಹೇಳಬೇಕು, ಮತ್ತೊಬ್ಬನಿಗೆ 3 ಸರಿ ಹೇಳಬೇಕು, ಮತ್ತೊಬ್ಬನಿಗೆ 4 ಸರಿ ಹೇಳಬೇಕು, ಮತ್ತು ಕೆಲವರಿಗೆ ದಿವಸ ಹೇಳಬೇಕು. ಮನೆಯ ಪರಿಸ್ಥಿತಿ ಇರ್ತದೆ ಕ್ಲಾಸ್ನಲ್ಲಿ. ಹಾಗಾಗಿ ಅಂಥ ಪರಿಸ್ಥಿತಿ, ಅದು ಅವರವರ ಮಾನಸಿಕ ಏನಂದರೆ ಗ್ರಹಿಕೆ, ಮತ್ತೇನಲ್ಲ, ಮಾನಸಿಕ ಗ್ರಹಿಕೆ ಎಲ್ಲರದು ಒಂದೇ ಥರ ಆಗೋದಿಲ್ಲ. ಹಿಂದಿನ ಬೆಂಚಿನವರು ಅವರು ಹೆಡ್ರೋ ಏನೋ ಭಾವಿಸು ಸರಿಯಲ್ಲ, ಮುಂದಿನ ಬೆಂಚಿನವರು ಏನೋ ಹುಷಾರು ಅಂತ ಭಾವಿಸೋದು ಒಳ್ಳೆಯದಲ್ಲ. ಏನೋ ಶಾಲೆಯಲ್ಲಿ ಪಾಠ ಸರಿಯಾಗಿ ಕಲೀಲಿ ಅಂತ ಅವರನ್ನು ಏರಿಳಿಕೆ ಕ್ರಮದಲ್ಲಿ ಶಾಲೆಯಲ್ಲಿ ಕೂತ್ಕೊಡ್ತಾರೆ. ಆದರೆ ಹಿಂದಿನ ಬೆಂಚಿನ ಹುಡುಗರು ಅಂತಂದು ಗಾದೆ ಕೂಡ ಇದೆ.
ಮುಂದಿನ ಬೆಂಚಿನ ಹುಡುಗರು ಗೊತ್ತಾಗೋದು ಗಾದೆ ಇದೆ. ಆದರೆ ಗ್ರಹಿಕೆ ಸಾಮರ್ಥ್ಯ ಎಲ್ಲರಲ್ಲಿ ಇದೆ. ನಾವು ಹಿಂದಿನ ಬೆಂಚಿನವರಂತ ತಮಾಷೆ ಮಾಡೋದು ಬೇಡ. ಅವರು ಸಹ ಮೇಲೆ ಹೋಗ್ತಾರೆ, ಮೇಲೆ ಅಂದ್ರೆ ಬೇರೆ ಅಲ್ಲ, ಅವರ ವ್ಯವಹಾರ ಉದ್ಯೋಗಗಳಲ್ಲಿ ಅವರು ಕೂಡ ಮೇಲೆ ಹೋಗ್ತಾರೆ. ಹಾಗೆ ಮುಂದಿನ ಬೆಂಚಿಯವರು ಕುಳ್ಳರು ಅವರನ್ನು ತಿರಸ್ಕರಿಸಬೇಡ. ಕುಳ್ಳ ಏನು ಸಾಮಾನ್ಯದವನಲ್ಲ, ಅವ ಎಲ್ಲರನ್ನು ಮೆಲ್ಲುವ ಕುಳ್ಳ ಆಗ್ತಾನೆ. ಹಾಗಾಗಿ ಯಾರನ್ನು ನಾವು ದೂಷಿಸಿ ಪ್ರಯೋಜನ ಇಲ್ಲ. ಈಗ ಮಕ್ಕಳೇ, ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜಿಸಿ ಎಲ್ಲರನ್ನು ಗಮನ ಸೆಳೆದಿದ್ದೀರಿ. ಈ ಸಮಯದಲ್ಲಿ ನಾನು ಹೇಳುವುದೇನೆಂದರೆ, ಈಗ ನೋಡಿ, ಪರ್ಕಳ ಶಾಲೆ ನಿಮಗೆಲ್ಲ ಗೊತ್ತಿದೆ ಹೇಗೆ ಬೆಳೆದು ಬಂದಿದೆ ಅಂತ. ಆದರೆ ಒಂದೆರಡು ವಿಚಾರಗಳನ್ನು ನಿಮ್ಮ ಎದುರು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಮ್ಮ ಕನ್ನಡ ಮೀಡಿಯಂ ತೀರಾ ಸಂಕಷ್ಟದಲ್ಲಿದೆ ಅಂತ ಹೇಳಲಿಕ್ಕೆ ನನಗೇನು ಹೇಸಿಗಿಲ್ಲ. ಯಾಕೆಂದರೆ ಮಕ್ಕಳ ಸಂಖ್ಯೆ ಕಮ್ಮಿ ಆಗಿದೆ. ಮಕ್ಕಳ ಸಂಖ್ಯೆ ಕಮ್ಮಿ ಆದ್ದರಿಂದ ನಮಗೆ ಸರಿಯಾಗಿ ಶಿಕ್ಷಕರು ಸಿಕ್ಕುವುದಿಲ್ಲ ಸರ್ಕಾರದಿಂದ. ಹಾಗಾಗಿ 3-4 ಶಿಕ್ಷಕರನ್ನು ನಾವಿತ್ತು ಪೇಮೆಂಟ್ ಮಾಡಿ ಪಾಠ ಮಾಡಿಸ್ತಾ ಇದ್ದೇವೆ. ಒಂದು ವಿಚಾರ. ಎರಡನೇ ವಿಚಾರವಾಗಿ ಅವರಿಗೆ ಬೇಕಾದಂಥ ಯೂನಿಫಾರ್ಮ್, ಅವರೇ ಶಾಲೆಗೆ ಕಟ್ಟುವ ಫೀಸನ್ನು ಕೂಡ, ಈಗ ನೀವು ಇರುವಾಗ ನಿಮ್ಗೆ ಗೊತ್ತಿರ್ಬೋದು, ಇಷ್ಟೊಂದು ಸ್ವಲ್ಪ ಫೀಸೆಲ್ಲ ಕಟ್ತಾ ಇದ್ದೀರಲ್ಲ, ಆ ಫೀಸನ್ನೆಲ್ಲ ಇವತ್ತು ಶಾಲೆಯೇ ಭರಿಸ್ತಾ ಇದೆ. ಮಕ್ಕಳಿಂದ ಫೀಸ್ ತಗೊಳ್ತಾ ಇಲ್ಲ. ಅವರಿಗೆ ಯೂನಿಫಾರ್ಮನ್ನು ಶಾಲೆಯಲ್ಲೇ ಕೊಡ್ತಾ ಇದೆ. ಇದು ಕನ್ನಡ ಮೀಡಿಯಮ್ಗೆ ಹೇಳ್ತಾ ಇದ್ದವು. ಆದರೆ ಇದಕ್ಕೆಲ್ಲ ಹಣವನ್ನು ನಾವು ದಾನಿಗಳಿಂದ ಅಥವಾ ಶಿಕ್ಷಕರಿಂದ ಹೀಗೆ ಸಂಗ್ರಹಿಸಬೇಕಾಗ್ತದೆ. ಇದೊಂದು ನಿಮ್ಮ ಗಮನಕ್ಕೆ ಹೇಳ್ತಾ ಇದ್ದೇನೆ ನಾನು. ಅಂದರೆ ಕನ್ನಡ ಮೀಡಿಯಮ್ ಇಲ್ಲಿ ಉಳಿಬೇಕು. ಹಾಗಾಗಿ ಯಾಕೆಂದ್ರೆ ನೀವೆಲ್ಲ ಕನ್ನಡ ಮೀಡಿಯಮ್ನಲ್ಲಿ ಕಲ್ತವರು, ಕನ್ನಡ ಮೀಡಿಯಮ್ನಲ್ಲಿ ಕಲ್ತವರು ಏನು ಕಮ್ಮಿ ಇಲ್ಲ, ಎಲ್ಲ ಮಟ್ಟದಲ್ಲಿಯೂ ಮೇಲೆ ಇದ್ದಾರೆ. ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ಗೆ ವ್ಯತ್ಯಾಸ ಏನಂದರೆ, ಇಂಗ್ಲೀಷಿನಲ್ಲಿ ವ್ಯವಹಾರ ಸ್ವಲ್ಪ ಸುಲಭ ಆಗ್ತದೆ ಅಂತ ವಿಷಯ. ಇದರಲ್ಲಿ ಇಂಗ್ಲೀಷ್ ಮೀಡಿಯಮ್ ಮೇಲಲ್ಲ, ಕನ್ನಡ ಮೀಡಿಯಮ್ ಕೀಳಲ್ಲ, ಗೊತ್ತಾಯ್ತಲ್ಲ ಆ ವಿಚಾರ ಅಲ್ಲಿ ಇಲ್ಲಿ. ಹಾಗಾಗಿ ಇದು ಒಂದು ರೀತಿಯಲ್ಲಿ ನಿಮ್ಮ ವಿಚಾರಕ್ಕೆ ನಾನು ತಂದದ್ದು. ಇದೊಂದು ನಿಮ್ಮ ವಿಚಾರ ನಿಮ್ಮ ತಲೆಯಲ್ಲಿ ಇರಲಿ. ನೀವು ಆ ಬಗ್ಗೆ ಚಿಂತನೆ ಮಾಡಿ ಈ ಕಡೆ ಬರುವಾಗ, ಶಾಲೆಗೆ ಬರುವಾಗ ಅಥವಾ ಊರಿಗೆ ಬರುವಾಗ ಹೊರಗಿನವರಿದ್ದರೆ ಏನಾದರೂ ಕನ್ನಡ ಮೀಡಿಯಮಿಗೆ ಅಂತ ಎಷ್ಟು ಕೊಟ್ಟರು ಸಾಕಾಗ್ತದೆ. 500 ಕೊಡ್ಬೋದು, 1000 ಕೊಡ್ಬೋದು, ಮೇಲೂ ಕೊಡ್ಬೋದು. ಯಾಕೆಂದರೆ ಇದನ್ನು ಹೊಂದಿಸೋದು ಭಾಳ ಕಷ್ಟ ಆಗ್ತದೆ. ಮತ್ತು ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗೋದು ಕೂಡ ತುಂಬ ಕಷ್ಟ. ಏನೇ ಇರಲಿ, ನಮ್ಮಿಂದ ಸಹಾಯವನ್ನು ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ಅದಕ್ಕೆ ನಿಮ್ಮ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಹಾಗೂ ಈ ಶಾಲೆಯ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಹಳೆ ವಿದ್ಯಾರ್ಥಿಗಳೆಂದೇ ಆದದ್ದು, ಅವರ ಧನ ಸಹಾಯದಿಂದ ಆದದ್ದು. ಹಾಗಾಗಿ ಈಗ ನಮ್ಮ ದಿನೇಶ್ ಹೆಗ್ಡೆ ಹೇಳಿದ ಹಾಗೆ 60ನೇ ವರ್ಷ ಈಗ ನಡೀತಾ ಇದೆ. ಈ ವರ್ಷ ಆಚರಣೆ ಮಾಡುವ ಸಂಕಲ್ಪ ಮಾಡಿದ್ದೇವೆ. ಸ್ವಲ್ಪ ಇಲ್ಲಿ ಬದಲಾವಣೆ ಎಲ್ಲ ಮಾಡಲಿಕ್ಕೆ ಉಂಟು, ಹಣಕಾಸಿನ ವ್ಯವಸ್ಥೆ ಕೂಡ ಆಗಬೇಕು. ಆದ್ದರಿಂದ ನಿಮ್ಮ ಕೃಪಾಕಟಾಕ್ಷ ಶಾಲೆಯ ಮೇಲೆ ಇರಲಿ, ಸದಾ ಶಾಲೆಯ ನಮಗೆ ಇರಲಿ. ಹೀಗೆ ಈಗ ಈ ವರ್ಷ ಹೇಗೋ ಇದನ್ನೊಂದು ಮಾಡಿದ್ದೀರಿ, ಇನ್ನೂ ಕೂಡ ಮುಂದೆ ಅವಕಾಶ ಸಿಕ್ಕಿದಾಗ ಗುರುವಂದನೆ ಅಲ್ಲ, ಸ್ನೇಹ ಸಂಗಮ ಮಾತ್ರ, ಸ್ನೇಹ ಸಂಗಮ ಅಂತ ಮಾಡಿಕೊಂಡು 5 ವರ್ಷಕ್ಕೊಮ್ಮೆಯ ಒಂದು 10 ವರ್ಷಕ್ಕೊಮ್ಮೆ ಮಾಡಿದರೆ ನಿಮ್ಮ ಪರಸ್ಪರ ಸಂಪರ್ಕ ಒಳ್ಳೆಯದಾಗಿರ್ತದೆ, ಒಂದು ನೆನಪುಳಿಯುತ್ತದೆ, ಶಾಲೆ ಒಂದು ನೆನಪುಳಿತಂತ ಹಾರೈಸಿ ನಿಮಗೆಲ್ಲ ಶುಭವಾಗಲಿ ಅಂತ ಹಾರೈಸಿ ದೇವರು ಒಳ್ಳೆ ಮಾಡಲಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತಾರೆ. ವಾಸುದೇವ ಪ್ರಭುಗಳ ಪ್ರಭುವಚನಕ್ಕೆ ನಾವೆಲ್ಲ ಧನ್ಯವಾದವನ್ನು ಸಮರ್ಪಿಸಲೇಬೇಕು. ನಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಆಶೀರ್ವಾದ ಕೊಟ್ಟು ಮುಂದಿನ ಜೀವನ ಅನ್ನುವಂಥದ್ದು ಚೆನ್ನಾಗಿ ಸಾಗಲಿ. ಮತ್ತು ಇಂಥ ಕಾರ್ಯಕ್ರಮ ಗುರುವಂದನೆ ಅನ್ನುವಂಥದ್ದು ಅಲ್ಲದಿದ್ದರೂ ನಿಮ್ಮ ಸ್ನೇಹ ಸಮ್ಮಿಲನ ಅನ್ನುವಂಥದ್ದು ಆವಾಗ ಆಗ್ತಾ ಇರಲಿ, ಆ ಬಾಂಧವ್ಯ ಅನ್ನುವಂಥದ್ದು ಶಾಶ್ವತವಾಗಿ ಉಳಿಲಿ ಅನ್ನುವಂತಹ ಅವರ ಶುಭ ನುಡಿಗೆ ನಾವು ಧನ್ಯವಾದವನ್ನು ಹೇಳ್ತಾಗಿದ್ದೇವೆ. ಈಗ ಪ್ರಸ್ತುತ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾಗಿರತಕ್ಕಂತಹ ಶ್ರೀ ಆನಂದ್ ಸರ್ ಅವರು ತಮ್ಮ 2 ನುಡಿಯನ್ನು, ಸವಿನುಡಿಯನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಎಲ್ಲರಿಗೂ ವಂದಿಸ್ತಾ, ವೇದಿಕೆ ಮೇಲೆ ಆಸೀನಿತರಾಗಿರುವಂತಹ ನಮ್ಮ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವಂಥ ಶ್ರೀ ಬಿ ಅರುಣಾಚಲ ಹೆಗಡೆಯವರೇ, ಹಾಗೆ ನಮ್ಮ ಶಾಲೆಯಲ್ಲಿ ಅನೇಕ ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಅಥವಾ ಶಿಕ್ಷಕರಾಗಿ ದುಡಿದಂತಹ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಈ ಶಾಲೆಗೆ ಪಾದಾರ್ಪಣೆ ಗೈಯುವಾಗ ನೀವು ನನಗಿಂತ 1 ವರ್ಷ ಸೀನಿಯರ್ಸ್, ನಾನು ಆ ಕ್ರಮದಲ್ಲಿ ಒಬ್ಬ ಜೂನಿಯರ್. ನೀವು ನನಗೆ 2ನೇ ಬ್ಯಾಚ್ ವಿದ್ಯಾರ್ಥಿಗಳು. ನಾನು 98ರಲ್ಲಿ ಬಂದದ್ದು,
ನೀವು 2009 ಇಸ್ವಿಯ ವಿದ್ಯಾರ್ಥಿಗಳು. ಆದರೆ ಮುಖ ಮಾತ್ರ ಹಾಗೆಯೇ ಇದೆ. ಇವತ್ತಿಗೂ ಹೆಸರು ಸರಿಯಾಗಿ ನೆನಪಿದೆ. ಈಗಿನ ಮಕ್ಕಳ ಹೆಸರು ನೆನಪಾಗೋದಿಲ್ಲ. ಈಗ ಇರುವ ಮಕ್ಕಳು ಸಾಧಾರಣ ಒಂದು 30 ಮಕ್ಕಳಿದ್ರು ಒಂದು ತರಗತಿಯಲ್ಲಿ ಹೆಸರು ನೆನಪಾಗೋದಿಲ್ಲ. ಆದರೆ ನೀವು ಆವಾಗ ಸಾಧಾರಣ ಒಂದು 60-65 ಮಕ್ಕಳಿದ್ರೂ ಸಹಿತ ಎಲ್ಲರದ್ದು ನೆನಪಿದೆ. ಇವತ್ತಿಗೂ ಹಾಗೇ ಇದ್ದೀರಿ, ಅದೇ ಅಚ್ಚು, ಮುಖದ ಅಚ್ಚು ಚೇಂಜ್ ಆಗಲಿಲ್ಲ. ಬಟ್ ಜೀವ ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಅದೇನೇ ಇರಲಿ ವಿದ್ಯಾರ್ಥಿಗಳೇ, ಇವತ್ತಿಗೆ ನೀವೀಗ ಈ ಶಾಲೆಯಲ್ಲಿ ಸುಮಾರು 3 ವರ್ಷಗಳ ಕಲಿತು, ಆವಾಗ ಹೆಚ್ಚು ಕಡಿಮೆ ಇತ್ತು 3 ವರ್ಷ ಅಲ್ಲ, ಈಗ ಕೇವಲ 3 ವರ್ಷ. ಅವನು 1ನೇ ತರಗತಿಯಿಂದ LKG ಅಂತ ಹೇಳ್ಬೋದು, LKGಯಿಂದ 8ನೇ ತರಗತಿಯ ತನಕ ಅವನು ಬೇಡ ಅಂದ್ರೆ ಬರಬೇಕು. ನೀ ಬರಬೇಡ ಅಂದರೂ ಅವನು ಮನೆಯಲ್ಲಿದ್ದರೂ ಸಹಿತ ಅವನಿಗೆ ಶಾಲೆ ಇದೆ. ಅವನು ಬೇಕಿರೋ ಮನೆಯಲ್ಲೇ ಇರಲಿ, ಅವನಿಗೆ ಶಾಲೆ ಇದೆ. ನೀವು ಹೇಳ್ತೀರಿ ಕಳೆದ ವರ್ಷ ನಾನು 9ನಲ್ಲಿ ಅಂತ ರಿಸಲ್ಟ್ ಅಂತ ಕೊಟ್ಟಿದ್ದೆ ಅವನಿಗೆ, ಹೋಗಿ ಪಾಸ್ ಅಂತ ಮಾಡಲಿಲ್ಲ, 10ಗೆ ಬಂದು ಕೂತಿದ್ದ ಅವನು. ನೀವು ಬರಬೇಡ ಮಾರೇ 10ಗೆ ಅಂತ ನಾನು ಹೇಳ್ಕೊಂಡೋಗಿ 9ಗೆ ಕೂರಿಸಿದೆ. ದಿವಸ ಪುನಃ 10ಗೆ ಬಂದ. ಯಾಕಂದರೆ ಈಗಿನ ಅನಿವಾರ್ಯತೆ ಹಾಗೆ ಇದೆ, ನಿನ್ನ ಬರಬೇಡ ಅಂದರೂ ಬರ್ತಾರೆ. ಆದರೆ ನೀವೆಲ್ಲಿರುವಾಗ ಮಾಸ್ಟರ್ನೇ ದುರುಗುಟ್ಟಿ ನೋಡೋದು, ಇವ್ರ ಮೇಲೆ ಕಳಿಸ್ತಾರೋ ನನ್ನ ಬಿಡ್ತಾರೋ ಅಂತೇಳಿ. ಆದರೆ ಈಗ ಕಾಲ ಬದಲಾಗಿದೆ, ಶಿಕ್ಷಣದ ಗುಣಮಟ್ಟ ಸಹಿತ ಬದಲಾಗಿದೆ. ಯಾಕಂದರೆ ಈಗ ಪ್ರಾಥಮಿಕ ಶಾಲೆಯಿಂದ ನಲಿಕಲಿ ಶಿಕ್ಷಣದಿಂದ ಪ್ರಾರಂಭ ಆಗೋದು. ಈ ಹಿಂದೆ ಹಾಗಲ್ಲ, ಬರೀ ಪಾಠಗಳು ಪೆಟ್ಟುಗಳು ಬಿಟ್ಟರೆ ಮತ್ತೇನು ಇರ್ತಿರಲಿಲ್ಲ. ಆದರೆ ಈಗ ನಲಿಕಲಿ ಶಿಕ್ಷಣ, ಅವನು ನಲಿತಾ ಇರಬೇಕು, ಹಾಗೆ ನಲಿಯುತ್ತಾ ಕಲಿತಾ ಇರಬೇಕು. ಆ ಶಿಕ್ಷಣದಿಂದ ಈಗಿನ ಮಕ್ಕಳು ಬರ್ತಾ ಇದ್ದಾರೆ. ಅದೇನೇ ಇರಲಿ ವಿದ್ಯಾರ್ಥಿಗಳೇ, ಈ ನಿಮ್ಮ ಗುಂಪನ್ನು ಕಟ್ಕೊಳ್ಳಿಕ್ಕೆ ನಮ್ಮ ದೇವೇಂದ್ರ ನಾಯಕರು, ಅವನು ಯಾವತ್ತು ನಮ್ಮ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಹಾಜರಿ, ನಿಮ್ಮ ಸ್ಪೋರ್ಟ್ಸ್ ಡೇ ಇರಲಿ ಅಥವಾ ಇತರ ಯಾವುದೇ ಕಾರ್ಯಕ್ರಮ ಇರಲಿ, ಹಾಗೆ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ನಮ್ಮ ಇವರು ಕೇಶವರು, ಹಾಗೆ ನಮ್ಮ ಈ ಶಾಲೆಯ ಬಾಂಧವ್ಯ ಯಾವತ್ತೂ ನಿರಂತರವಾಗಿ ಇಟ್ಕೊಂಡವರು. ದೇವೇಂದ್ರ ಶಾಲೆ ಬಂದಾಗ ಒಂದು ಹೇಳಿದೆ, ದೇವೇಂದ್ರ ಹೀಗೆ ಮಾಡಿದರೆ ಏನು ನಿಮ್ಮದೊಂದು ಬ್ಯಾಚ್. ಯಾಕಂದರೆ ಇದು ನಮ್ಮ ಶಾಲೆಯಲ್ಲಿ 2012ನೇ ಬ್ಯಾಚಿನವರು ಪ್ರಾರಂಭ ಮಾಡಿದ್ದು. ನಂತರ 82ನೇ ಬ್ಯಾಚಿನವರು ಒಂದು ಸಲ ಮಾಡಿದರು, ನೆಕ್ಸ್ಟ್ 92 ಬ್ಯಾಚ್, ನೆಕ್ಸ್ಟ್ 94, 95 ಬ್ಯಾಚಿನವರು, ಆಮೇಲೆ ತದನಂತರ ನೀವೀಗ ಮಾಡ್ತಾಯಿದ್ದೀರಿ. ಅತ್ಯುತ್ತಮವಾಗಿ ಅಂದರೆ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀರಿ. ದೇವೇಂದ್ರನ ಕೇಳಿದಾಗ ಅವನಿಗೆ ಈ ಬೇರೆ ಕಾರ್ಯಕ್ರಮಗಳ ನೋಡಿ ಏನೋ ಒಂಥರ ಖುಷಿ ಆಯ್ತೇನೋ, ಸರಿ ನಾವು ಹೀಗೆ ಮಾಡ್ಬೋದು, ಯಾವ ರೀತಿ ಮಾಡಬೇಕನ್ನುವಂಥ ಸಾಧಾರಣ 92 ಬ್ಯಾಚು ಹಾಗೆ 94 ಬ್ಯಾಚನ್ನು ವೀಕ್ಷಣೆಗಂತ ಬಂದಿದ್ದ ಅವನು, ಯಾವ ರೀತಿ ಮಾಡ್ಬೋದು ಅನ್ನೋವಂಥದ್ದು. ಮತ್ತು ಡೈಲಿ ಶಾಲೆ ಬರೋದು. ಬೆಳಗ್ಗೆ ನಾನು ಬರಬೇಕಿದ್ರೆ ನಾನು 8 ಗಂಟೆ ಬರ್ತಿದ್ದೆ, ನನಗಿಂತ ಮುಂಚಿತವಾಗಿ ಅವನ ಶಾಲೆಯಲ್ಲಿ ಹಾಜರಿ. ಯಾಕೆ ಸರ್, ನನಗೆ ಒಂದು ಲಿಸ್ಟ್ ಸಿಗ್ಬೋದಾ, ನನಗೆ ಮಕ್ಕಳು ನೋಡಿ ಈಗೆಲ್ಲ ಮೊಬೈಲು, ಸೊ ಅವರ ಮೊಬೈಲ್ ನಂಬರೆಲ್ಲ ಸಿಗೋದಿಲ್ಲ, ಅವರ ಹೆಸರು ಬೇಕಿದ್ರೆ ಸಿಗ್ಬೋದು ಅನ್ನುವಂಥ ಒಂದು ಲಿಸ್ಟ್. ಹೋಗಿ ರಾಮ ಹತ್ರ ನೋಡೋ, ರಾಮ ಅವರಿಗೆ ಏನೆಲ್ಲ ಬೇಕೋ ಅದನ್ನು ಕೊಟ್ಟುಬಿಡು ಮಾರೆ ಅನ್ನೋದು. ಆ ಪ್ರಯತ್ನವನ್ನು ಮಾಡಿದವರು ದೇವೇಂದ್ರ ನಾಯ್ಕ. ನೀವು ಮುಖ್ಯವಾಗಿ ಅವನಿಗೆ ಧನ್ಯವಾದವನ್ನು ಸಮರ್ಪಿಸಬೇಕು. ಇನ್ನು ಹೆಚ್ಚಿಗೆ ಮಾತಾಡುವಂಥ ಸಮಯ ಅಲ್ಲ, ಯಾಕಂದರೆ ಅನೇಕ ನನಗಿಂತ ಹಿರಿಯವರು, ನಾನು ನಮ್ಮ ಹಿಂದಿನ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಚಂದ್ರಾಚಾರ್ಯ ಕಾಲದಲ್ಲಿ ಬಂದವನು. ಸಾಧಾರಣ ಒಂದು 20 ಜನ ಅಧ್ಯಾಪಕರಲ್ಲಿ ನಾನು ಕೊನೆಯವನು. 98 ಈ ಶಾಲೆಗೆ ಸೇರಿದವನು, ಕೊನೆಯವನೀಗ ಮುಖ್ಯೋಪಾಧ್ಯಾಯನಾಗಿ ಇದ್ದೀನಿ ಸದ್ಯದಲ್ಲಿ ಒಂದು ವರ್ಷ. ಹಾಗಾಗಿ ಇಲ್ಲಿಯ ತನಕ ನೀವು ಯಾವ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರೋ, ಮುಂದೆಯೂ ಸಹ ಈ ವರ್ಷ ಅಂದರೆ 25-26ನೇ ವರ್ಷದಲ್ಲಿ ನಾವು ಈ ಶಾಲೆಯಲ್ಲಿ ವಜ್ರ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಅನ್ನೋಂಥ ಒಂದು ಆಲೋಚನೆಯಲ್ಲಿದ್ದೀವಿ. ಅದರ ಪೂರ್ವ ತಯಾರಿ ಎಲ್ಲ ಆಗಬೇಕಾಗಿದೆ. ಅದಕ್ಕೆ ತಮ್ಮ ಸಹಕಾರ ಅಗತ್ಯ. ನಿಮಗೂ ವಜ್ರ ಮಹೋತ್ಸವ, ನನಗೂ ಈ ಶಾಲೆಯ ಒಂದು 27 ವರ್ಷದ ಒಂದು ಋಣ ನನ್ನ ಮೇಲಿದೆ. ಅನ್ನ ಕೊಟ್ಟಂತಹ ದೇವಾಲಯ ಇದು. ಅದಕ್ಕೋಸ್ಕರ ಈ ವಜ್ರ ಮಹೋತ್ಸವವನ್ನು ನಾವು ವಿಜೃಂಭಣೆಯಿಂದ, ನೀವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸುವ ಹಾಗೆ ನಮಗೆ ಆಡಳಿತ ಮಂಡಳಿ ತುಂಬ ಸಹಕಾರ ನೀಡ್ತಾ ಇದೆ. ನಮ್ಮ ನಿವೃತ್ತ ಅಧ್ಯಾಪಕ ಅಥವಾ ಮುಖ್ಯೋಪಾಧ್ಯಾಯರೆಲ್ಲರೂ ನಮ್ಮ ಆಡಳಿತ ಮಂಡಳಿಯಲ್ಲಿದ್ದಾರೆ. ನಮಗೆ ಯಾವುದೇ ತೆರನಾದ ತೊಂದರೆ ಅಥವಾ ಯಾವುದೇ ಇಲ್ಲ ಅನ್ನುವಂಥದ್ದು ಇಲ್ಲ. ಎಲ್ಲ ನಿಮಗೀಗ ಕರೆಂಟ್ ಹೋದರೆ
ಕೂಡಲೇ ನಮಗೆ ಜನ್ರೇಟರ್ ವ್ಯವಸ್ಥೆ ಸಹಿತ ಇದೆ. ಯಾಕಂದರೆ ನಮಗೆ ಸ್ಥಳೀಯ ರೋಟರಿಯವರು ತುಂಬು ಹೃದಯದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ ಈ ಎಲ್ಲ ಸಹಕಾರದೊಂದಿಗೆ ನಾವು ಈ ವರ್ಷದ ವಜ್ರ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸುವ, ತಾವು ಅದರಲ್ಲಿ ಕೈ ಜೋಡಿಸಬೇಕನ್ನುವಂತಹ ಒಂದು ಆಶಯದೊಂದಿಗೆ ನನಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶ ನಿತ್ತಂತಹ ನೀವು ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಸ್ತುತ ಪರ್ಕಳ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀ ಆನಂದ ಸರ್ ಅವರು ಒಂದು ಕೋರಿಕೆ ಅಂತ ಹೇಳಿದರೆ ತಪ್ಪಾಗ್ತದೆ, ನಮಗೊಂದು ಅರ್ಥದಲ್ಲಿ ಆರ್ಡರ್ ಮಾಡಿದ್ದಾರೆ. ನೀವು ಆ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ನೀವೆಲ್ಲ ಇರಬೇಕು, ಈ ಕಾರ್ಯಕ್ರಮಕ್ಕೆ ಬಂದು ಸೇರಬೇಕು. ಯಾವ ರೀತಿ ಇವತ್ತಿನ ಉಪಸ್ಥಿತಿ ಅನ್ನುವಂಥದ್ದು ಈ ಸಭೆಯ ಗ್ಲೋರಿ ವೈಭವವನ್ನು ಹೇಗೆ ಹೆಚ್ಚು ಮಾಡಿದೆ, ಅದೇ ರೀತಿ ಆ ಕಾರ್ಯಕ್ರಮದಲ್ಲೂ ಕೂಡ ತಾವೆಲ್ಲರೂ ಕೂಡ ಇರಬೇಕು. ಇವತ್ತು ಹೇಗೆ ಇದು ನಮ್ಮ ಕಾರ್ಯಕ್ರಮ ಅನ್ನುವಂಥ ಭಾವ ಇದೆ, ನಾಡ್ದು ನಡೀತಕ್ಕಂತಹ ಆ ಕಾರ್ಯಕ್ರಮವೂ ಕೂಡ ನಮ್ಮದೇ ಕಾರ್ಯಕ್ರಮ ಅನ್ನುವಂತಹ ಭಾವ ನಿಮ್ಮದಾಗಲಿ ಅನ್ನುವಂತಹ ಮಾತನ್ನು ಹೇಳಿ ಆ ಬಾಂಧವ್ಯಕ್ಕೆ ಮತ್ತಷ್ಟು ಒಂದು ರೀತಿಯ ಗಟ್ಟಿತನವನ್ನು ಆ ಮುಖಾಂತರವಾಗಿ ನಾವೆಲ್ಲ ಹಾಕಬೇಕು ಅನ್ನುವಂತಹ ಅವರ ಅನಿಸಿಕೆಗೆ ನಾವು ಋಣಿಗಳು, ಅವರಿಗೆ ಧನ್ಯವಾದವನ್ನು ಸಮರ್ಪಿಸೋಣ. ಆತ್ಮೀಯರೇ, ಈಗ ಒಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಾಕ್ಷಾತ್ ಆ ವ್ಯಕ್ತಿ ನಮ್ಮೊಡನೆ ಇದ್ದಿದ್ದರೆ ಈ ಕಾರ್ಯಕ್ರಮದ ಒಂದು ರೀತಿಯ ಸಂಭ್ರಮವೇ ಬೇರೆಯಾಗ್ತಾಗಿತ್ತು. ನಮ್ಮ ಮಿತ್ರ, ನಮ್ಮೊಡನೆ ಕಲಿತಂತಹ ಒಬ್ಬ ವ್ಯಕ್ತಿ ಇವತ್ತು ದೇಶವನ್ನು ಕಾಯ್ತಕ್ಕಂತಹ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ನಾವು ಇವತ್ತು ಸ್ವಸ್ಥವಾಗಿ ಮನೆಯಲ್ಲಿ ನಿದ್ರೆಯನ್ನು ಮಾಡಬೇಕಿದ್ರೆ ತಾನು ಗಡಿಯಲ್ಲಿ ನಿಂತು ನಮ್ಮ ಆ ನಿದ್ರೆಗೆ ಮತ್ತು ನಮ್ಮ ಆ ಸ್ವಾಸ್ಥ್ಯಕ್ಕೆ ತಾನು ಕಾರಣ ಆಗಿ ಅವತ್ತು ಅಲ್ಲಿ ದುಡಿತಾ ಇರತಕ್ಕಂತಹ ಈ ಬ್ಯಾಚಿನ ಹೆಮ್ಮೆಯ ವಿದ್ಯಾರ್ಥಿ ಪುರುಷೋತ್ತಮ ಜಿ ನಾಯಕ್ 10 ತರಗತಿ ಸಿಯಲ್ಲಿ ಬಹಳ ಚೆನ್ನಾಗಿ ಅಧ್ಯಯನವನ್ನು ನಡೆಸಿ ದೇಶವನ್ನು ಕಾಯ್ತಕ್ಕಂಥ ವೃತ್ತಿಯನ್ನು ಆರಿಸಿಕೊಂಡಿರತಕ್ಕಂಥ ಅಪರೂಪದ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದಾರೆ. ಅವರಿವತ್ತು ಬರಬೇಕಿತ್ತು. ನಿಮಗೆ ಗೊತ್ತಿದೆ, ಮೊನ್ನೆ ಅಷ್ಟೇ ಕಾಶ್ಮೀರದಲ್ಲಿ ನಡೆದಂತಹ ಅತ್ಯಂತ ಹೇಯ ನಿಕೃಷ್ಟ ಒಂದು ನೀಚ ಕೃತ್ಯಕ್ಕೆ ಮತ್ತು ನಮ್ಮ ಸೈನಿಕರೆಲ್ಲ ಅಲ್ಲಿಗೆ ತೆರಳಬೇಕಾದಂತಹ ಜರೂರತ್ತು ಮತ್ತು ಅನಿವಾರ್ಯತೆ ಇದ್ದದ್ರಿಂದ ಅವರಲ್ಲಿಗೆ ಹೋಗಬೇಕಾಯಿತು. ಹಾಗಿದ್ದು ಕೂಡ ನಮ್ಮ ಕಾರ್ಯಕ್ರಮವನ್ನು ಮೊಟಕುಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಷ್ಟು ಮಂದಿ ಬಂದಿದ್ದೀರಿ. ಆದ್ದರಿಂದ ಅವರ ಧರ್ಮಪತ್ನಿ ಶ್ರೀಮತಿ ಸುನೀತಾ ಪುರುಷೋತ್ತಮ್ ನಾಯಕ್ ಇವರಿಗೆ ವೇದಿಕೆಯಲ್ಲಿ ಅವರ ಉಪಸ್ಥಿತಿ ಇದ್ದರೂ ಕೂಡ ಅವರನ್ನು, ಅವರ ಸೇವೆಯನ್ನು, ಅವರ ತನವನ್ನು, ಅವರ ಆರಿಸಿಕೊಂಡಿರತಕ್ಕಂಥ ವೃತ್ತಿಗೆ ತಲೆಬಾಗಿ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಗಿದ್ದೇವೆ. ಈ ಬ್ಯಾಚಿನ ಎಲ್ಲ ಹೆಣ್ಣುಮಕ್ಕಳು ಕೂಡ ಅವರನ್ನು ಕರ್ಕೊಂಡು ಬಂದು ಆಸನದಲ್ಲಿ ಕೂರಿಸಿ ಕುಂಕುಮ ಅರಸಿನವನ್ನು ಕೊಟ್ಟು ಆ ತಾಳಿ ಭಾಗ್ಯ ಅನ್ನುವಂಥದ್ದು ಗಟ್ಟಿಯಾಗಿದ್ದು ತುಂಬ ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಶಕ್ತಿ, ಉತ್ಸಾಹ, ಅದಕ್ಕೆ ಬೇಕಾದಂತಹ ಆಯುಷ್ಯ, ಆರೋಗ್ಯ ಭಗವತ್ ಪ್ರಸಾದದಿಂದ ನಮ್ಮ ಪುರುಷೋತ್ತಮ ನಾಯಕರಿಗೆ ಪ್ರಾಪ್ತ ಆಗಲಿ ಅನ್ನುವಂತಹ ಆಶಯದೊಂದಿಗೆ ಆ ತಾಯಿಗೆ ಕೊಡ್ತಕ್ಕಂತಹ ಅರಸಿನ ಕುಂಕುಮ ಮತ್ತು ಹೂ, ಸೀರೆ, ಪುರುಷೋತ್ತಮ ನಾಯಕರಿಗೆ ಕೊಡ್ತಕ್ಕಂತಹ ಮದುಮಗನ ಧೋತಿ, ಇದೆಲ್ಲವನ್ನು ನಾವು ಕೊಡ್ತಾ ಇದ್ದೇವೆ. ನಮ್ಮೆಲ್ಲ ಮಿತ್ರರು ಕೂಡ ನಿಂತು ಇದನ್ನು ಚಪ್ಪಾಳೆ ತಟ್ಟಿ ಆ ವ್ಯಕ್ತಿಯ ಆ ವೃತ್ತಿಗೆ ಮತ್ತು ಆ ವೃತ್ತಿಯಲ್ಲಿ ಆತ ಕಾಣ್ತಕ್ಕಂತಹ ದೇಶ ಸೇವೆಯನ್ನು ನೀವೆಲ್ಲ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಪುರುಷೋತ್ತಮ ನಾಯಕರು ದೀರ್ಘವಾಗಿ ದೇಶ ಸೇವೆಯನ್ನು ಮಾಡುವಂತಾಗಲಿ, 106 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡುವಂತಾಗಲಿ, ಗಡಿಯಲ್ಲಿ ಮತ್ತಷ್ಟು ಬಗದಷ್ಟು ಬಿಗಿರಿತ ರೂಪದಲ್ಲಿ ದೇಶವನ್ನು ಕಾಯುವಂತಾಗಲಿ ಅಂತ ಹೇಳ್ತಾ ನಮ್ಮೆಲ್ಲ ಹೆಣ್ಣುಮಕ್ಕಳು ಪ್ರೀತಿಯಿಂದ ಕೊಡ್ತಕ್ಕಂತಹ ಬಾಗಿನ ಆ ತಾಯಿಯ ಮಾಂಗಲ್ಯ ಭಾಗ್ಯವನ್ನು ಗಟ್ಟಿಯಾಗಿ ದೇವರು ಉಳಿಸ್ಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಕೊಡ್ತಾ ಇದ್ದೇವೆ. ಶ್ರೀ ಪುರುಷೋತ್ತಮ್ ಜಿ ನಾಯಕ್ ಇವರ ತಂದೆ ವೈಕುಂಠವಾಸಿ ಗೋಪಾಲ ನಾಯಕ್ ಮತ್ತು ತಾಯಿ ಶೋಭಾ ನಾಯಕ್, ಅವರ ಧರ್ಮಪತ್ನಿ ಸುನೀತಾ ಪುರುಷೋತ್ತಮ ನಾಯಕ್, ಮಗಳು ಅದಿತಿ ಪುರುಷೋತ್ತಮ ನಾಯಕ್, 8 ವರ್ಷದ ಹುಡುಗಿ, ಕೇಂದ್ರೀಯ ವಿದ್ಯಾಲಯ ಮಣಿಪಾಲಯದಲ್ಲಿ 4ನೇ ತರಗತಿಯಲ್ಲಿ ಕಲಿತಾ ಇರತಕ್ಕಂಥ ಹೆಣ್ಣುಮಗಳು, ಮಗ ಯಶಸ್ಸು ಪುರುಷೋತ್ತಮ ನಾಯಕ್ 5 ವರ್ಷವನ್ನು ಪೂರೈಸಿ ಮುಂದೆ ವಿದ್ಯಾಭ್ಯಾಸಕ್ಕೆ ಶಾಲೆಗೆ ತೆರಳಲಿಕ್ಕಿರತಕ್ಕಂಥ ಹುಡುಗ. ಈ ಸಂಸಾರಕ್ಕೆ ದೇವರ ಆಶೀರ್ವಾದ ಇರಲಿ, ಗುರುಗಳ ಆಶೀರ್ವಾದ ಇರಲಿ. ಅವರ ವೃತ್ತಿ, ಆರಿಸ್ಕೊಂಡ ವೃತ್ತಿ
ನಿಜವಾಗಿ ಧನ್ಯತೆಯನ್ನು ತರಿಸ್ತದೆ, ಹೆಮ್ಮೆಯನ್ನು ತರಿಸ್ತದೆ. ನಾವೆಲ್ಲರೂ ಕೂಡ ಹೋಗಬೇಕಾದಂತಹ ಆ ವೃತ್ತಿಗೆ ತಾನು ತೆರಳಿ ನಮ್ಮ ಇವತ್ತಿನ ಸ್ವಸ್ಥ ಜೀವನಕ್ಕೆ ತಾನು ಕಾರಣ ಆಗಿದ್ದಾರೆ ಶ್ರೀ ಪುರುಷೋತ್ತಮ್ ಜಿ ನಾಯಕ್. ಅವರ ಅನುಪಸ್ಥಿತಿಯಲ್ಲಿ ಅವರ ಧರ್ಮಪತ್ನಿಗೆ ಕೊಡ್ತಕ್ಕಂತಹ ಮಾನ ಸಮ್ಮಾನಗಳು. ಇವತ್ತಿನ ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತಹ ಶ್ರೀ ಸುಜಾತಾ ಟೀಚರ್, ಇಂಗ್ಲೀಷ್ ಮೀಡಿಯಂನ ಮುಖ್ಯೋಪಾಧ್ಯಾಯಿನಿ, ಮತ್ತು ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಇವರು ಕ್ರಾಫ್ಟ್ ವಿಭಾಗದ ಮುಖ್ಯಸ್ಥರು ಮತ್ತು ಟೀಚರ್. ಇವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ನಮ್ಮ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತಾಗಿದ್ದೇನೆ. ಶ್ರೀಮತಿ ಸುಜಾತಾ ಟೀಚರ್ ಮತ್ತು ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಇವರಿಬ್ಬರೂ ಕೂಡ ಮುಂಭಾಗದ ಆಸನದಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾಗಿದ್ದೇವೆ. ಶ್ರೀಮತಿ ಸುಜಾತಾ ಟೀಚರ್, ಇಂಗ್ಲಿಷ್ ವಿಭಾಗದ ಮುಖ್ಯ ಅಧ್ಯಾಪಿಕೆ, ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಕ್ರಾಫ್ಟ್ ವಿಭಾಗದ ಟೀಚರ್ ಆಗಿದ್ದಾರೆ. ಅವರಿಬ್ಬರ ಸೇವೆಯೂ ಕೂಡ ಸರ್ವದಾ ಈ ಸಂಸ್ಥೆಯಲ್ಲಿ ಮಕ್ಕಳು ಪಡೆಯುವಂತಾಗಲಿ, ತುಂಬ ವಿದ್ಯಾರ್ಥಿಗಳಿಗೆ ಪಾಠವನ್ನು ನಡೆಸಿ ಆ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉನ್ನತ ವ್ಯಕ್ತಿತ್ವದ ವ್ಯಕ್ತಿಗಳಾಗಿ ಇವರ ಕಾಲದಲ್ಲಿ ಮೂಡಿ ಬರಲಿ ಅನ್ನುವಂತಹ ಆಶಯದೊಂದಿಗೆ ವಿದ್ಯಾರ್ಥಿಗಳು ಗುರುಗಳಿಗೆ ಸಮರ್ಪಣೆ ಮಾಡತಕ್ಕಂತಹ ಗುರುವಂದನಾ ಕಾರ್ಯಕ್ರಮ. ಮುಂದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟು ಇಡೀ ಕಾರ್ಯಕ್ರಮ ಯಶಸ್ಸಿಗೆ ಒಂದರ್ಥದಲ್ಲಿ ಕಾರಣ ಆಗಿರತಕ್ಕಂತಹ ಇವತ್ತಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಇಡೀ ಕಾರ್ಯಕ್ರಮಕ್ಕೆ ಚಂದವನ್ನು ತಂದುಕೊಟ್ಟಂತಹ ಶ್ರೀ ಅರುಣಾಚಲ ಹೆಗಡೆ ಇವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ತಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಅರುಣಾಚಲ ಹೆಗಡೆಯವರಿಗೆ ಅಭಿನಂದಿಸಬೇಕು. ಯಾಕೆ ಹೇಳಿದರೆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪ ನಮ್ಮದು ಹೌದಾದರೂ ಕೂಡ ಅದಕ್ಕೆ ಆಡಳಿತ ಮಂಡಳಿಯ ಒಪ್ಪಿಗೆ ಅನ್ನುವಂಥದ್ದು ಬೇಕು. ಬಹಳ ಸಂಭ್ರಮದಿಂದ ಇಂಥ ಕಾರ್ಯಕ್ರಮ ಮತ್ತಷ್ಟು ಮಗದಷ್ಟಾದರೆ ಮಾತ್ರ ಆ ವಿದ್ಯಾರ್ಥಿ ಗುರುಗಳ ಬಾಂಧವ್ಯ ಅನ್ನುವಂಥದ್ದು ಗಟ್ಟಿಯಾಗ್ತದೆ. ಖಂಡಿತ ಈ ಕಾರ್ಯಕ್ರಮವನ್ನು ನೀವು ನಡೆಸಬೇಕು, ನಾನು ಒಂದೇ ಬರ್ತೇನೆ ಅಂತ ಇವರಿಗೂ ಕೂಡ ಆಗ ದಿನೇಶ್ ಹೆಗಡೆ ಅವರಿಗೆ ಹೇಳಿದ ಹಾಗೆ ಪರ್ಕಳ ದೇವಸ್ಥಾನದ ಜವಾಬ್ದಾರಿ ಇದೆ, ತುಂಬ ಕೆಲಸಗಳ ಒತ್ತಡ ಇದೆ. ಹಾಗಿದ್ದರೂ ಕೂಡ ಪೂರ್ತಿ ಕಾರ್ಯಕ್ರಮ ಮುಗಿಯುವವರೆಗೆ ನಾನು ಇದ್ದೇ ಕಾರ್ಯಕ್ರಮವನ್ನು ಅದನ್ನು ವಿಶೇಷವಾಗಿ ನೋಡಿ ಆನಂದವನ್ನು ಅನುಭವಿಸ್ತೇನೆ ಅಂತ ಹೇಳಿ ಕಾರ್ಯಕ್ರಮದ ಕೊನೆಯವರೆಗೆ ಕೂತು ನಮ್ಮನ್ನು ಹುರಿದುಂಬಿಸಿದ, ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಅನುಜ್ಞೆಯನ್ನು ಕೊಟ್ಟಂತಹ ಶ್ರೀ ಅರುಣಾಚಲ ಹೆಗಡೆ ಆಡಳಿತ ಮಂಡಳಿಯ ಅಧ್ಯಕ್ಷರು ಅವರನ್ನು ಹೃತ್ಪೂರ್ವಕವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ನಮಗೆ ಕಲಿಸಿದ ಗುರುಗಳು ಅವರಿಗೆ ಪೇಟವನ್ನು ತೊಡಿಸಿ, ಹಾರವನ್ನು ಹಾಕಿ, ಶಾಲನ್ನು ಹೊದಿಸಿ, ಫಲಪುಷ್ಪವನ್ನು ಸಮರ್ಪಿಸಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದಾರೆ. ಮುಂದೆ ನಾವು ನಡೆಸಬೇಕಾದಂತಹ ಕಾರ್ಯಕ್ರಮದಲ್ಲೂ ಕೂಡ ಸರ್ ನಿಮ್ಮ ಸಹಕಾರ ಅನ್ನುವಂಥದ್ದು ಇದೇ ರೀತಿ ಮುಂದುವರಿಲಿ ಅನ್ನುವಂತಹ ಕೋರಿಕೆಯನ್ನು ಇದೇ ಹೊತ್ತು ತಮ್ಮ ಮುಂದೆ ಇಡ್ತಾ ಇದ್ದೇವೆ ಸರ್. ಮೇಡಮ್, ನಾನು ಮತ್ತೆ ಬರ್ತೇನೆ ಸರ್. ನೀವು ಬಡಗುಬಿಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರತಕ್ಕಂಥ ಶ್ರೀ ಕೇಶವ ಕೋಟ್ಯಾನಿವರಿಗೆ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಸಭೆಯ ಅಧ್ಯಕ್ಷರು ಶ್ರೀ ಅರುಣಾಚಲ ಹೆಗಡೆಯವರು, ನಮ್ಮ ಗುರುಗಳು ಶ್ರೀ ಚಂದ್ರಯ್ಯಾಚಾರ್ಯರು, ವಾಸುದೇವ ಪ್ರಭುಗಳು, ಶಿವರಾಮ್ ಶೆಟ್ಟರು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಶುಭಾಶಯವನ್ನು ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಬರೀ ಕಾಲು ಗಂಟೆಯಲ್ಲಿ ಇನ್ನು ಈ ಕಾರ್ಯಕ್ರಮ ಮುಗೀತದೆ. ಪದೇ ಪದೇ ಗಂಟೆಯನ್ನು ನೋಡಬೇಡಿ. 1 ಗಂಟೆ ಕಾರ್ಯಕ್ರಮ ಮುಗಿಸೋದು ಅಂತ ನಾವು ಮೊದಲೇ ಸಂಕಲ್ಪ ಮಾಡಿದ್ದೇವೆ. ಆದ್ದರಿಂದ ಬರೀ ಕಾಲು ಗಂಟೆ ಅಷ್ಟೊತ್ತಿಗೆ ಕಾರ್ಯಕ್ರಮ ಮುಗೀತದೆ. ಗೌಜಿ ಫಲಾರ ಇತ್ತು. ಅದರಿಂದ ಯಾಕೆ ನೀವು ಚಪ್ಪಾಳೆ ತಡ್ತಾ ಇಲ್ಲ ಅನ್ನುವಂಥದ್ದೇ ಸೋಜಿಗದ ಸಂಗತಿ ಆಗಿದೆ. ಧನ್ಯವಾದಗಳು ಸರ್. ಮುಂದೆ ಇಡೀ ಕಾರ್ಯಕ್ರಮವನ್ನು ವೀಕ್ಷಿಸಿದ, ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಮ್ಮ ನೆಚ್ಚಿನ ಅಧ್ಯಕ್ಷರು, ಸರ್ವದಾ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡ್ತಕ್ಕಂತಹ ಶ್ರೀ ಅರುಣಾಚಲ ಹೆಗಡೆಯವರು ಅಧ್ಯಕ್ಷೀಯ ನುಡಿಯನ್ನು ನಮ್ಮ ಮುಂದೆ ನುಡಿ ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಖ್ಯತಃ ನಮ್ಮ ಗ್ರಾಮದೇವರು ಶ್ರೀ ಮಾಲಿಂಗೇಶ್ವರ ಮಹಾಗಣಪತಿಯನ್ನು ಸ್ಮರಿಸಿ, ಹಾಗೆ ನಮ್ಮ ಸನ್ನಿಧಿಯಲ್ಲಿರ್ತಕ್ಕಂಥ ಹೆರ್ಗಾ ದುರ್ಗಾ ಪರಮೇಶ್ವರಿ ದೇವಿಯನ್ನು ಸ್ಮರಿಸಿ, ಹಾಗೆ ನನ್ನ ಆರಾಧ್ಯ ದೈವಗಳಾಗಿರ್ತಕ್ಕಂಥ ಬ್ರಹ್ಮ ವೈದ್ಯರುಗಳು ಮತ್ತು ಈ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಮಾಯಕಾರಿಗಳನ್ನು ಸ್ಮರಿಸಿ, ಇವತ್ತಿನ ದಿವಸ ಈ ಒಂದು ಭಾಳ ವಿನೂತನ ಕಾರ್ಯಕ್ರಮ ವೇದಿಕೆಯಲ್ಲಿ ನಮ್ಮನ್ನು ಈ ಸ್ಥಳಕ್ಕೆ ಒದಗಿಸಿಕೊಂಡು ಹೇಗೆ ನೀವು ಇವತ್ತು ಗುರುವಂದನೆಯನ್ನು ಸಲ್ಲಿಸಿದ್ದೀರಿ, ಅದೇ ರೀತಿಯಲ್ಲಿ ನಮ್ಮ ವಿಶ್ರಾಂತಿ ಜೀವನದಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯರಕ್ಕಂಥ ಚಂದ್ರಾಚಾರ್ಯರು ನನಗೆ ಗುರು. ಯಾಕಂತ ಹೇಳಿದರೆ ನನ್ನನ್ನು ಈ ಶಾಲೆಗೆ ಒದಗಿಸಿಕೊಂಡವರು. ಆ ಕಾಲದಲ್ಲಿ ಅವರು ಸರ್ವಸಾಮಾನ್ಯ 30 ವರ್ಷದ ಒಂದು ಸೇವೆ ಕೂಡ ಈಗಾಗಲೇ ನಡೀತಾ ಇದೆ. ಹಾಗೆ ಮಾನ್ಯ ಇಲ್ಲಿ ಉಪಸ್ಥಿತರ್ತಕ್ಕಂಥ ಚಂದ್ರಾಚಾರ್ಯವರೇ ಮತ್ತು ಎಲ್ಲ ನಮ್ಮ ವಿಶ್ರಾಂತಿ ಜೀವನದ ಮುಖ್ಯೋಪಾಧ್ಯಾಯ ವೃಂದದವರೇ, ಹಾಗೆ ನಮ್ಮ ಈಗ ಚಾಲ್ತಿಯಲ್ಲಿರ್ತಕ್ಕಂಥ ನಮ್ಮ ಕನ್ನಡ ಮಾಧ್ಯಮದ ಮುಖ್ಯೋಪಾಧ್ಯಾಯರಕ್ಕಂಥ ಆನಂದ್ ನಾಯ್ಕರವರೇ, ಆಂಗ್ಲ ಮಾಧ್ಯಮದ ಸುಜಾತ ಮೇಡಮ್ರವರೇ ಮತ್ತು ಉಪಾಧ್ಯಾಯ ವೃಂದದವರೇ, ಹಾಗೆ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸರ್ವ ಸದಸ್ಯರೇ, ಅಲ್ಲದೆ ಪಠ್ಯೇತರ ನಮ್ಮ ಸಿಬ್ಬಂದಿಯವರೇ ಮತ್ತು ಇಲ್ಲಿ ಇವತ್ತು ಪ್ರಮುಖವಾಗಿ ನೆರೆದಿರತಕ್ಕಂಥ 1999-2000 ಇಸ್ವಿಯ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿ ಜೀವನವನ್ನು ಅನುಭವಿಸುವಂಥ ಪರಿಪಾಠದಲ್ಲಿ ಬಂದಿರತಕ್ಕಂಥ ವಿದ್ಯಾಭಿಮಾನಿಗಳೇ, ಹಾಗೆ ಸಭಿಕರೇ, ಇದು ಭಾಳ ನೀವು ನಿಮ್ಮ ಕಾರ್ಯಕ್ರಮದ ಇದರಲ್ಲಿಯೂ ನಾನು ಹಾಕಿದ್ದೀರಿ. ಏನಂತ ಹೇಳಿದರೆ ಸ್ನೇಹ ಸಮ್ಮಿಲನ. ಖಂಡಿತವಾಗಿಯೂ ಸ್ನೇಹದಲ್ಲಿ ಜ್ಞಾನ ಸುಜ್ಞಾನ ಅನ್ನುವಂಥ 2 ಶಬ್ದವನ್ನು ಕೂಡ ಬಳಸಬೇಕಿತ್ತು. ಯಾಕಂದರೆ ನೀವೆಲ್ಲರೂ ಜ್ಞಾನ ಸುಜ್ಞಾನಿಗಳಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜನೆಯನ್ನು ಮಾಡಿದ್ದೀರಿ. ಖಂಡಿತವಾಗಿ ಇದಕ್ಕೆ ನಾನು ಪ್ರಥಮವಾಗಿ ಶ್ಲಾಘಿಸಬೇಕಾದ್ದು, ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ದು ಇದನ್ನು ಹುಟ್ಟು ಹಾಕಿದವರು. ಯಾಕಂದರೆ ನಿಮ್ಮನ್ನೆಲ್ಲ ಈ ಒಂದು ಬ್ಯಾಚನ್ನು ಹುಟ್ಟು ಹಾಕಬೇಕಾದ್ರೆ ಖಂಡಿತವಾಗಿ ಭಗೀರಥ ಪ್ರಯತ್ನವನ್ನೇ ಮಾಡಬೇಕು ಅವನು. ಆದ್ದರಿಂದ ಅವರಿಗೆ ನಾನು ನಮ್ಮ ಈ ಶಿಕ್ಷಣ ವತಿಯಿಂದ ಆಭಾರಿಯಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮದ ಸಂಯೋಜನೆ, ಯಾಕಂದರೆ ಈ ಒಂದು ಸಂಯೋಜನೆಯನ್ನು ತಾವುಗಳು ಭಾಳ ಅತ್ಯುತ್ತಮವಾಗಿ ಒಂದು ರೂಪಕವಾಗಿ ನೀವು ಸಂಯೋಜನೆಯನ್ನು ಮಾಡಿದ್ದೀರಿ. ಇದು ಖಂಡಿತವಾಗಿಯೂ ಸ್ವಾಗತಾರ್ಹ. ಯಾಕಂದರೆ ಇದು ನಮಗೆ ಸರ್ವಸಾಮಾನ್ಯ 1984 ಬ್ಯಾಚಿನಿಂದ 1984ನೇ ಬ್ಯಾಚಿನಿಂದ ಪ್ರಾರಂಭ ಆಯಿತು. ಅದರ ನಂತರ ಇದೀಗ ನಿಮ್ಮದು 5ನೇ ಬ್ಯಾಚ್ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಈ ಹಿಂದೆ 1992 ಬ್ಯಾಚ್ನವರು ಅವರು ಮಾಡಿದ ನನಗೆ ಸರಿಯಾಗಿ ನೆನಪು ಶಕ್ತಿ ಇಲ್ಲ, ಯಾಕಂದರೆ ಸ್ವಲ್ಪ ದೋಷ ಉಂಟು. ಆದರೆ ನೀವು ಮಾಡಿದಂಥದ್ದು ಖಂಡಿತವಾಗಿ ಶ್ಲಾಘನೀಯ. ಇದು ಉಲ್ಲೇಖಿಸುವುದಾದರೆ ಇದರಿಂದ ಏನು ಪ್ರಯೋಜನ ಅಂದರೆ
ಗುರುವಂದನೆ ಅನ್ನುವಂಥದ್ದು ಖಂಡಿತವಾಗಿಯೂ, ಯಾಕಂದರೆ ಆ ಒಂದು ನಿಮ್ಮ ಪ್ರೌಢ ಶಿಕ್ಷಣದ ಸಮಯದಲ್ಲಿ ನಿಮ್ಮ ಪ್ರೌಢಿಮೆಯನ್ನು ಅರಿತು ನಿಮ್ಮನ್ನು ಒಂದು ತಜ್ಞರಾಗಿ ಒಂದು ವಿವಿಧ ಹುದ್ದೆಗಳಿಗೆ ಕಳಿಸುವಂಥ ಒಂದು ಮಾಪನವನ್ನು ಮಾಡಿಕೊಂಡು ನಿಮ್ಮನ್ನು ಅದಕ್ಕೆ ತೊಡಗಿಸಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಂಥ ಒಂದು ವಿದ್ಯೆ. ಯಾಕಂದರೆ ಆ ಸಮಯದಲ್ಲಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನುವಂಥ ಒಂದು ನಮ್ಮ ಹಿಂದಿನವರ ನಾಣ್ಣುಡಿಯಂತೆ ನಿಮ್ಮನ್ನು ಆ ಸಮಯದಲ್ಲಿ ಬಗ್ಗಿಸಿ ಕೆಲವರು ನಮ್ಮ ಇವರು ಎಲ್ಲ ಹೆಚ್ಚಿನವರು ಮ್ಯಾನ್ ಹ್ಯಾಂಡ್ಲ್ ಕೂಡ ಮಾಡಿದ್ದಾರೆ ಅಂತ ಕೇಳಿದೆ ಆ ಸಮಯದಲ್ಲಿ. ಈಗ ಮಾಡಿದರೆ ನಾವು ಜೈಲಿಗೆ ಹೋಗಬೇಕು. ಆದರೆ ಆ ಸಮಯದಲ್ಲಿ ಆ ಪ್ರಮೇಯ ಕೂಡ ಇತ್ತು. ಮಕ್ಕಳನ್ನು ಬಗ್ಗಿಸಿ ತಿದ್ದಿ ಅವರನ್ನು ಒಂದು ಒಳ್ಳೆಯ ವಿದ್ಯಾರ್ಜನೆಗೆ ಕಳಿಸುವಂಥ ಒಂದು ಅರ್ಹತೆ ಇತ್ತು. ಸೊ ಅದು ಖಂಡಿತವಾಗಿಯೂ ಶ್ಲಾಘನೀಯ. ಅವರು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲದೆ ಈ ಒಂದು ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಒಂದು ಏಕಾಗ್ರತೆಯಿಂದ ಅದನ್ನು ನೀವೆಲ್ಲರೂ ಒಟ್ಟಾಗಿ ಒಮ್ಮತದಿಂದ ಏನನ್ನು ಸಾಧಿಸ್ಬೋದು ಅನ್ನುವಂಥ ಒಂದು ಸಾಧನೆಯ ಒಂದು ಗುರಿಯನ್ನು ಕೂಡ ನಾವು ಹೊಂದಲಿಕ್ಕೆ ಸಾಧ್ಯ ಉಂಟು. ಇವತ್ತು ನೀವು ಎರಡು ಪ್ರಮುಖವಾದಂಥ ಒಂದು ಗುರುತರವಾದಂಥ ಒಂದು ಕಾರ್ಯವನ್ನು ಮಾಡಿದ್ದೀರಿ. ಏನಂದರೆ ಒಂದು ನಮ್ಮ ಪೊಡವಿ ಒಡೆಯ ಶ್ರೀಕೃಷ್ಣನ ನೆಲ ಇದು ಭೂಮಿ. ಇದನ್ನು ನಮಗೆ ನಮ್ಮ ಲಕ್ಷ್ಮೀವರ ತೀರ್ಥರ ಹಿಂದಿನ ಸ್ವಾಮಿಗಳು ನಮಗೆ 99 ವರ್ಷದ ಲೀಸ್ ಮುಖಾಂತರ ನಮ್ಮ ಸೊಸೈಟಿಗಾಗಿ ಮಾಡಿ ಅದಕ್ಕೆ ಕೊಟ್ಟಿದ್ದಾರೆ. ಆ ಲೀಸ್ ಪೀರಿಯಡ್ನಲ್ಲಿ ನಾವು ಈಗಾಗಲೇ 62 ವರ್ಷವನ್ನು ವ್ಯಯ ಮಾಡಿದ್ದೇವೆ. ಸೊ ಈಗ 62ನೇ ವರ್ಷದಲ್ಲಿ ನಾವು ನಡೀತಾ ಇದ್ದೇವೆ. ಆದರೆ ನಮಗೂ ಕೂಡ ಇನ್ನು ಒಂದಲ್ಲ ಒಂದು ದಿವಸ ಪುನಃ ನಾವು ಮಠದವ್ರನ್ನ ಅಪ್ರೋಚ್ ಆಗುವಂಥ ಕಾಲ ಬರ್ಬೋದು. ಹಿಂದಿನ ಈ ನಮ್ಮ ಈಗಿನ ಸ್ವಾಮಿಗಳು ಈಗ ಅವರ ತಂದೆ ಇಲ್ಲಿ ಬಂದರು. ಖಂಡಿತವಾಗಿ ನೀವು ಅವರನ್ನು ಒಂದು ಈ ಸಭೆಗೆ ಮುಖ್ಯ ಅತಿಥಿಯಾಗಿ ಕರೆದು ಅವರಿಗೆ ಒಂದು ಗೌರವವನ್ನು ಕೊಟ್ಟದ್ದಕ್ಕಾಗಿ ನಿಮಗೆ ನಾನು ಕೂಡ ಈ ಶಿಕ್ಷಣ ಸಂಸ್ಥೆ ಅಧ್ಯಕ್ಷನಾಗಿ ಪ್ರಪ್ರಥಮವಾಗಿ ನನ್ನ ತಲೆಯನ್ನು ತಗ್ಗಿಸಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂದರೆ ನಮಗೆ ಮುಂದೆ ಶ್ರೀಕೃಷ್ಣ ಪರಮಾತ್ಮ ನಡೆಸಿದರೆ ನಮಗೆ ಅವರಿಂದ ಕಾರ್ಯ ಆಗಲಿಕ್ಕುಂಟು. ಯಾಕಂದರೆ ಈ ಒಂದು ಭೂಮಿ ಸ್ಥಿರವಾಗಿ ನಮ್ಮ ಸೊಸೈಟಿಯಲ್ಲಿ ಇದ್ದರೆ ಮುಂದೆ ನಾವು ಯಾವುದನ್ನಾದರೂ ಒಂದು ರೀತಿಯಿಂದ ನಮ್ಮ ಬಿಲ್ಡಿಂಗ್ ಎಕ್ಸ್ಪಾನ್ಷನ್ನು ಮತ್ತು ಬೇರೆ ಬೇರೆ ರೀತಿಯ ಸರ್ಕಾರದ ಸವಲತ್ತುಗಳನ್ನು ಪಡೀಲಿಕ್ಕೆ ಸಾಧ್ಯತೆ ಉಂಟು. ಯಾಕಂತ ಹೇಳಿದರೆ ಈಗ ನಮಗೆ ಈ ಬಿಲ್ಡಿಂಗ್ನಲ್ಲಿ ನಾವು ಏನಾದರೂ ಎಕ್ಸ್ಪಾನ್ಷನ್ ಮಾಡಬೇಕಂದ್ರೆ ಬ್ಯಾಂಕ್ ಫೈನಾನ್ಸನ್ನು ನಮಗೆ ಪಡೀಲಿಕ್ಕೆ ನಾವು ಅನರ್ಹರಾಗ್ತೇವೆ. ಯಾಕಂದರೆ ನಮಗೆ ಲೀಸ್ ಮುಖಾಂತರ ಬಂದಂಥದ್ದು. ಲೀಸಿಗೆ ನಮಗೆ ಪ್ರಾಪರ್ಟಿ ಜವಾಬ್ದಾರಿಯನ್ನು ನಮಗೆ ಕೊಡಲಿಕ್ಕೆ ಆಗ್ತಾಯಿಲ್ಲ. ಆ ಒಂದು ಭಾವನೆಯಿಂದ ನಮ್ಮ ಪ್ಲ್ಯಾನಿಂಗ್ಗೆ ಸರಿಯಾಗಿ ನಮ್ಮ ಯೋಜನೆಗೆ ಸರಿಯಾಗಿ ನಮಗೆ ಸ್ಪಂದಿಸಲಿಕ್ಕೆ ಆಗ್ತಾಯಿಲ್ಲ. ಆದರೆ ಈಗ ನಿಮ್ಮಲ್ಲಿ ಎಷ್ಟೋ ಮಂದಿ ಇದಕ್ಕೆ ಪೂರಕವಾಗಿ ನಮಗೆ ಸಹಾಯ ಮಾಡುವವರು ಇದ್ದೀರಾ. ಆದರೆ ನಾವು ನಿಮ್ಮನ್ನು ಅಪ್ರೋಚ್ ಆಗಬೇಕಾದ್ರೆ ನಮ್ಮ ಹತ್ರ ಕಾಂಕ್ರೀಟ್ ಐಡಿಯಾಸು ಪ್ಲ್ಯಾನಿಂಗು ಬೇಕು. ಅದನ್ನು ನಾವು ಮಾಡಿಕೊಂಡು ಅಪ್ರೋಚ್ ಆದರೆ ಮಾತ್ರ ಅದು ಒಂದು ಸ್ಥಿರವಾಗಿ ಭದ್ರತೆಯಾಗಿ ಇಲ್ಲಿ ನೆಲೆ ಆಗಲಿಕ್ಕೆ ಸಾಧ್ಯ ಉಂಟು. ಯಾಕೆ ಈ ಮಾತನ್ನು ನಾನು ಹೇಳ್ತೇನೆಂದರೆ ನಮ್ಮ ದಿನೇಶ್ ಹೆಗಡೆ ಅವರು ಒಳ್ಳೆಯ ಕಾರ್ಯ ಚತುರರು. ಅವರು ಈ ಕರೆಸ್ಪಾಂಡೆಂಟ್ ಆದ ಮೇಲೆ ನಮ್ಮ ರೋಟ್ರಿ ಗ್ರ್ಯಾಂಟಿಂದ ಕಳೆದ 22ನೇ ಇಸ್ವಿಯಲ್ಲಿ ನಮ್ಮ ಯಶೋಧ ಮೇಡಮ್ರವರ ಮುಖ್ಯೋಪಾಧ್ಯಾಯನೇ ಆಗಿದ್ದಾಗ ನಮಗೆ ಒಂದು 27 ಲಕ್ಷ ರೂಪಾಯಿ ಗ್ರ್ಯಾಂಟನ್ನು ಕೊಟ್ಟರು. ಮತ್ತು ನಮ್ಮ ಮ್ಯಾಚಿಂಗ್ ಗ್ರ್ಯಾಂಟೆಲ್ಲ ಸೇರಿ ಒಂದು 30-35 ಲಕ್ಷದವರೆಗೆ ನಾವು ವ್ಯಯ ಮಾಡಿ ಶಾಲಾ ಲ್ಯಾಬ್ರೇಟ್ರಿ, ಲೈಬ್ರರಿ ಮತ್ತು ಪ್ರಮುಖವಾಗಿ ಟಾಯ್ಲೆಟನ್ನು ಕಟ್ಟಿದ್ದು. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ಒಂದು ಕಲ್ಪವೃಕ್ಷ, ಒಂದು ಕಾಮಧೇನು, ಒಂದು ಶಾಲೆ, ಇವು ಮೂರು ಒಂದೇ ವಿಧದಲ್ಲಿ ನಡೆದುಕೊಂಡು ಬರುವಂಥವು. ಯಾಕಂದರೆ ಒಂದು ಕಾಮಧೇನು ಅಂದರೆ ನಿಮಗೆ ಗೊತ್ತು, ಅದರಲ್ಲಿ ಯಾವುದನ್ನೂ ಕೂಡ ಒಂದು ವಿಸರ್ಜನೆ ಮಾಡುವಂಥ ಪ್ರಸಂಗ ಇಲ್ಲ. ಕಲ್ಪವೃಕ್ಷದಲ್ಲಿಯೂ ಹಾಗೆ ನಾವು ಯಾವುದನ್ನು ಬಿಡುವಂಥ ಪ್ರಸಂಗ ಇಲ್ಲ, ಎಲ್ಲದೂ ಉಪಯೋಗಕ್ಕೆ ಬರುವಂಥದ್ದು. ಹಾಗೆ ಶಾಲೆಯಲ್ಲಿ ಕೂಡ, ಯಾಕಂದರೆ ಶಾಲೆಯಲ್ಲಿ ಎಲ್ಲ ತತ್ಸಮಾನವಾದಂಥ ನೌಕರರು ಅದು ಬೇಕೇ ಬೇಕು. ಟಾಯ್ಲೆಟ್ ಕ್ಲೀನಿಂಗಿಂದ ಹಿಡಿದು ಶಾಲಾ ವಠಾರ ಕ್ಲೀನಿಂಗ್ನಿಂದ ಪರಿಸರವನ್ನು ಸ್ವಚ್ಛತೆ ಇಡುವ ಬಗ್ಗೆ ಅಲ್ಲದೆ ಒಳ್ಳೆಯ ಉತ್ತಮ ಆಡಳಿತವನ್ನು ಕೊಡುವಂಥವರು ಕೂಡ ಶಾಲೆಯಲ್ಲಿ 24 ಗಂಟೆ 24x7 ಕೆಲಸ ಮಾಡುವಂಥ ಉದ್ಯೋಗಿಗಳು ಬೇಕು. ಅದು ನಡೆದು ಬಂದರೆ ಮಾತ್ರ ಆ ಶಾಲೆ, ಆ ವಠಾರ ಮತ್ತು ಮಕ್ಕಳ ವಿದ್ಯಾರ್ಜನೆಗೆ ಅನುವಾಗಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದರೆ ಇದನ್ನು ನಾನು ಯಾಕೆ ಮಾತನ್ನು ಒತ್ತಿ ಹೇಳ್ತೇನೆ ಅಂದರೆ, ನೀವು ಇವತ್ತು ಪ್ರಮುಖವಾಗಿ ಎಲ್ಲ ಕೆಲಸವನ್ನು ಮಾಡಿದ್ದೀರಿ, ಖಂಡಿತವಾಗಿ ಸಂತೋಷ. ಅದು ಮಾಡಲೇಬೇಕಂತದ್ದು ಮಾಡಿದ್ದೀರಿ. ಆದ್ದರಿಂದ ನಿಮ್ಮ ಈ ಒಂದು ಕಾರ್ಯಕ್ಕೆ ನಾನು ನಿಮ್ಮ ಸಮಯವನ್ನು ಹಾಳು ಮಾಡದೆ, ನಿಮ್ಮ ಜೀವಿತದಲ್ಲಿ ಯಾರಾದರೂ ಒಬ್ರಿಗೊಬ್ಬರಿಗೆ ಪರಸ್ಪರ ಒಂದು ಸಮ್ಮಿಲನ ಅಂತ ನೀವೇ ಹೇಳಿದ್ದೀರಿ, ಆ ಸಮ್ಮಿಲನದಿಂದ ಒಬ್ರಿಗೊಬ್ಬರಿಗೆ ಯಾರಿಗಾದರೂ ಸಹಾಯ ಆಗುವಂಥ ಕೆಲಸಗಳನ್ನು ಮಾಡ್ತಾ ಬನ್ನಿ.
ಹಾಗೆ ನಿಮ್ಮ ಈ ವಿದ್ಯಾ ದೇಗುಲಕ್ಕೆ ನಿಮ್ಮಿಂದ ಮುಂದೆ ನಾವು ಯಾಕಂದರೆ ಈ ವರ್ಷದಲ್ಲಿ ವಜ್ರ ಮಹೋತ್ಸವನ ಆಚರಣೆ ಮಾಡಬೇಕು ಅಂಥೇಳಿ ನಮ್ಮದೆಲ್ಲ ಒಂದು ಭಾವನೆ ಉಂಟು. ಹಾಗೆ ಏನಾದರೂ ಒಂದು ಸ್ವಲ್ಪ ಬಿಲ್ಡಿಂಗ್ ಎಕ್ಸ್ಪಾನ್ಷನ್ ಮಾಡಿ ಈ ಆಡಿಟೋರಿಯಮನ್ನು ಒಂದು ಸ್ವಲ್ಪ ನವೀಕರಿಸಿ ನಮ್ಮ ಮಕ್ಕಳಿಗೆ ಮತ್ತು ಬರುವಂಥ ನಿಮ್ಮಂಥ ಸಭಿಕರಿಗೆ ಅನುಕೂಲ ಆಗುವ ಹಾಗೆ ಮಾಡಬೇಕು ಅನ್ನುವಂಥ ಒಂದು ವ್ಯವಸ್ಥಿತ ರೂಪ ಪ್ಲ್ಯಾನಿಂಗ್ ಇದೆ. ಆ ಪ್ಲ್ಯಾನಿಂಗನ್ನು ಪಕ್ಕಾ ಪ್ಲ್ಯಾನಿಂಗ್ ಮಾಡಿ ಅದು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮಗಳನ್ನು ಅಪ್ರೋಚ್ ಆದಾಗ ನೀವೆಲ್ಲರೂ ನಿಮ್ಮ ತನುಮನ ಧನ ನೀಡಿ ಇದಕ್ಕೆ ಸಹಕರಿಸಿ ನಮ್ಮದೇ ಅನ್ನುವಂಥ ಭಾವನೆಯಿಂದ ನೀವು ನಮ್ಮನ್ನು ಮೇಲೆ ತಗೊಂಡು ಹೋಗಿ ಈ ವಿದ್ಯಾಸಂಸ್ಥೆ ಅನುಗಾಲ ಒಳ್ಳೆಯ ಉತ್ತಮ ಸೇವೆಯನ್ನು ಮಾಡ್ತಾ ಬಂದಿದೆ ಅನ್ನುವಂಥ ಒಂದು ನಾಣ್ಣುಡಿಯಾಗಿ ಹೆಸರನ್ನು ಉಳಿಸಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ನಾನು ನಿಮ್ಮೆಲ್ಲರ ಅಭ್ಯುದಯಕ್ಕೆ ಹಾರೈಸಿ ನಿಮ್ಮ ಮನೋಭಿಷ್ಟ ನಾವು ನಂಬಿದಂಥ ದೇವರು ಅನುಗ್ರಹಿಸಲಿ ಅಂತ ಹಾರೈಸಿ ನನಗೆ ಈ ಒಂದು ಕಾಲಾವಕಾಶ ಕೊಟ್ಟದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷೀಯ ನುಡಿಗಾಗಿ ಶ್ರೀ ಅರುಣಾಚಲ ಹೆಗಡೆಯವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಪ್ರಾಥಮಿಕ ಶಾಲೆಯ ಅಧ್ಯಾಪಿಕೆಯರಾದ ಪ್ರತಿಮಾ ಟೀಚರ್, ಸುಮಂಗಳ ಟೀಚರ್ ಮತ್ತು ವನಿತಾ ಹಾಗೂ ಅನುಷಾ ಟೀಚರ್ ಇವರು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪ್ರತಿಮಾ, ಸುಮಂಗಳ, ಶ್ರೀಮತಿ ವನಿತಾ ಹಾಗೂ ಅನುಷಾ ಟೀಚರ್ ಇವರು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ಕಾರ್ಯಕ್ರಮದ ಸವಿ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬನ್ನಿ ಬನ್ನಿ. ಶ್ರೀಮತಿ ಪ್ರತಿಮಾ, ಶ್ರೀಮತಿ ಸುಮಂಗಳ, ಶ್ರೀಮತಿ ವನಿತಾ ಮತ್ತು ಶ್ರೀಮತಿ ಅನುಷಾ. ಎಲ್ಲ ಪ್ರಾಥಮಿಕ ಶಿಕ್ಷಕರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ಇಂದಿನ ಕಾರ್ಯಕ್ರಮವನ್ನು ತಮ್ಮ ಅತ್ಯುತ್ತಮ ನಿರೂಪಣೆ ಶೈಲಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಿರ್ವಹಿಸಿದ ಶ್ರೀಯುತ ಹರಿಪ್ರಸಾದ್ ಭಟ್ ಹೆರ್ಗ, ಉಪಪ್ರಾಂಶುಪಾಲರು, ಮುನಿಯಾಲು ಆಯುರ್ವೇದಿಕ್ ಕಾಲೇಜ್ ಮಣಿಪಾಲ, ಇವರನ್ನು ಕೂಡ ನಾವು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅವರನ್ನು ವೇದಿಕೆಗೆ ಬರಬೇಕಾಗಿ ಕೇಳಿಕೊಡುತ್ತಿದ್ದೇನೆ. ನಮ್ಮ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಚಂದ್ರ ಆಚಾರ್ಯ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಮುಂದೆ ಧನ್ಯವಾದ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿ ಭಾರ್ಗವಿಯವರು ಧನ್ಯವಾದ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕಿದ್ದಾರೆ. ಭಾರ್ಗವಿಯವರಿಂದ ಬಂದಿರತಕ್ಕಂಥ ಎಲ್ಲ ಗುರು ವೃಂದಕ್ಕೆ, ಅತಿಥಿ ಅಭ್ಯಾತರಿಗೆ ಮತ್ತು ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಮ್ಮ ನುಡಿ ಮುಖಾಂತರವಾಗಿ ಸಮರ್ಪಿಸಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವ ಅತಿಥಿಗಳೇ ಹಾಗೂ ಸಭೆಯ ಮುಂದಿರುವ ಅತಿಥಿಗಳೇ, ಈ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಧನ್ಯವಾದ ಸಮರ್ಪಣೆ. ಇಂದಿನ ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಉದಯ್ ಕುಮಾರ್ ಸರಳತ್ತಾಯ, ದಿವಾನರು, ಶಿರೂರು ಮಠ, ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ನೆನಪಿನ ಹಾದಿಗೆ ಉತ್ತಮ ಮಾರ್ಗದರ್ಶನ ನೀಡಿ ನಮ್ಮ ಎಲ್ಲ ಕೆಲಸಗಳಿಗೆ ಸಹಕಾರ ನೀಡಿದ ನಮ್ಮ ಪರ್ಕಳ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಗುರುಗಳಾದ ಶ್ರೀ ವಾಸುದೇವ ನಾಯಕ್, ಶಾಲಾ ಆಡಳಿತ ಮಂಡಳಿ, ಇವರಿಗೆ ಧನ್ಯವಾದಗಳು. ನಮ್ಮ ಈ ನೆನಪಿನ ಹಾದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ಹಾರೈಸಿದ ನನ್ನ ಎಲ್ಲ ಗುರುಗಳಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಪರ್ಕಳ ಎಜುಕೇಷನ್ ಸೊಸೈಟಿಯ ಸಂಚಾಲಕರಿಗೆ ಮತ್ತು ಕಾರ್ಯದರ್ಶಿಯವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಶ್ರೀ ಅರುಣಾಚಲ್ ಹೆಗಡೆ ಇವರಿಗೆ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಪರ್ಕಳ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಮತ್ತು ಶಿಕ್ಷಕರು ಹಾಗೂ ನಮಗೆ ಸಹಕರಿಸಿದ ಶಾಲಾ ಸಿಬ್ಬಂದಿಯವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಸಿಂಗರಿಸಿದ ಸಹಾಯಕರಿಗೆ, ಭೋಜನ ವ್ಯವಸ್ಥೆಯಲ್ಲಿ ಸಹಕರಿಸಿದವರಿಗೆ, ಲೈಟಿಂಗ್ ವ್ಯವಸ್ಥೆಯನ್ನು ಒದಗಿಸಿದವರಿಗೂ ಮತ್ತು ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಡೆಸುತ್ತಿರುವವರು ಮತ್ತು ಆಯೋಜಿಸಿದವರಿಗೆ, ಚೆಂಡೆ ವಾದನದವರಿಗೂ, ಛಾಯಾಚಿತ್ರ ಗ್ರಾಹಕರಿಗೂ ಎಲ್ಲರಿಗೂ ಧನ್ಯವಾದಗಳು. ಸಭೆಗೆ ಆಗಮಿಸಿದ ಬಡಗುವೆಟ್ಟು ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಕೇಶವ್ ಕೋಟ್ಯಾನಿವರಿಗೆ ಧನ್ಯವಾದಗಳು. ನನ್ನ ಸಹಪಾಠಿ, ದೇಶ ಕಾರ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಪುರುಷೋತ್ತಮ್ ನಾಯಕ್, ಇವರ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಿದ ಇವರ ಧರ್ಮಪತ್ನಿ ಸುನೀತಾ ಪುರುಷೋತ್ತಮ್ ನಾಯಕ್, ಇವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನಡೆಸುವಲ್ಲಿ ಅವಿರತವಾಗಿ 2 ತಿಂಗಳಿನಿಂದ ಶ್ರಮಿಸುತ್ತಿರುವ ಮತ್ತು ನಮಗೆ ವಾಹನ ವ್ಯವಸ್ಥೆಯನ್ನು ಒದಗಿಸಿದ ನನ್ನ ಮಿತ್ರವೃಂದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದ ಮಿತ್ರರ ಕುಟುಂಬದವರಿಗೂ ಹಾಗೂ ಊರ ಗಣ್ಯರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಆರಂಭದಿಂದ ಮುಕ್ತಾಯದವರೆಗೂ ನಮ್ಮೊಂದಿಗೆ ಸಹಕರಿಸಿದ ಶ್ರೀ ಹರಿಪ್ರಸಾದ್ ಭಟ್ ಹೆರ್ಗಾ, ಉಪ ಪ್ರಾಂಶುಪಾಲರು, ಮುನಿಯಾಲ್ ಆಯುರ್ವೇದಿಕ್ ಕಾಲೇಜ್, ಇವರಿಗೂ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬರಲು ಅನಾನುಕೂಲವಿದ್ದರೂ ಧನ ಸಹಾಯ ಮಾಡಿದ ದೂರದ ಊರಿನ ಮಿತ್ರವರ್ಗಕ್ಕೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ತನು ಮನ ಧನ ಸಹಾಯ ಮಾಡಿದ ಎಲ್ಲ ಮಿತ್ರರಿಗೂ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯರೇ, ಗುರುಗಳೊಂದಿಗೆ ಎಲ್ಲರೂ ಕೂಡ ಸೇರಿಕೊಂಡು ಒಂದು ಸಮೂಹ ಚಿತ್ರವನ್ನು ಫೋಟೋಗ್ರಾಫಿಗೋಸ್ಕರವಾಗಿ ಎಲ್ಲರೂ ಕೂಡ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಗೃಹಪತಿ ಶಾಸ್ತ್ರಿ ಸರ್ ಹೇಳಿದ್ದಾರೆ, ತುಂಬ ವರ್ಷ ಆಯಿತು, 25 ವರ್ಷ ಆಯಿತು, ಎಲ್ಲರದ್ದು ಸ್ಫುಟವಾದ ನೆನಪಿಲ್ಲ, ಆದ್ದರಿಂದ ಎಲ್ಲರೂ ಅವರವರವರ ಪರಿಚಯ ಮಾಡ್ಕೊಂಡಿದ್ರೆ ಒಳ್ಳೆಯದಿತ್ತು ಅಂತ. ಹಾಗೆ ಚಿತ್ರ ಮುಗಿದಾದ ಕೂಡಲೇ, ಗ್ರೂಪ್ ಫೋಟೋ ಎಲ್ಲ ಮುಗಿದಾದ ಕೂಡಲೇ ಅಲ್ಲೇ ಮೈಕದಲ್ಲಿ ತಮ್ಮ ಹೆಸರು ಸಿ ಅನ್ನುವಂಥದ್ದು ಸ್ಪಷ್ಟ, ಮತ್ತೆ ಹೇಳಬೇಡಿ. ಅದು ಬಿಟ್ಟು ಈಗ ಸದ್ಯಕ್ಕೆ ಏನಾದರೂ ಉದ್ಯೋಗವನ್ನು ಮಾಡುವುದು ಅಂತಾದರೆ, ಮಾಡ್ತಾ ಇದ್ದೀರಿ ಅಂತಾದರೆ ಅದನ್ನು ಹೇಳಿ ತಾವೆಲ್ಲರೂ ಕೂಡ ತೆರಳಬೇಕು. ಈಗ ಮೊದಲಾಗಿ ಛಾಯಾಚಿತ್ರಕ್ಕೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಮಿತ್ರವೃಂದ, ಎಲ್ಲ ನಮ್ಮ 99 ಮತ್ತು 2000 ವರ್ಷದ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ನಿಲ್ಲಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಆಚೆ ಇಡುವ. ಜಾಗ್ರತೆ ಸರ್, ಅದು ತಿರ್ಸ್ಕೊಂಡು. ಕೊಡ್ಚೆ ಅತ್ತು ಸರ್, ಅಲ್ಲಿ ಅಡೆಮುಟ್ಟ ಮಾತ್ರ ಚೇರ್ಪಾಡು ನಾನು ಐದು ಪಿರೋಡು ಮಾತ್ರ ಒಂಥರ ಹಬ್ಬ ಇದು ಇಂಜಿ ಒಂಥರ ಹಬ್ಬ ದೆಪ್ಪುಂಡ ದೆಪ್ಪುಗ
ಭೋಜನದೊಂದು ಹೇಳಿಬಿಡು.